ಬೊಕ್ಕ ಯಕ್ಷಗಾನ ನಾಟ್ಯ ಗುರುಕುಲು ಶ್ರೀ ಹರೀಶ್ ಮುಂಡೋಳಿ ಗುರ್ಕಾರ್ಲು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಶ್ರೀಮತಿ ರೇವತಿ ವಿಶ್ವನಾಥ್ ಕುಂಪಲ ಗುರ್ಕಾರ್ದಿ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ಮೊಕುಲು ಮಾತೆಲ್ಲ ಮಿತ್ತರ್ಮೆದ ಚಾವಡಿಗೆ ಬರಡು ಅಂಚೆನೆ ಯುವಾಯಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ನೆತ್ತ ಸಂಘಟನಾ ಕಾರ್ಯಾಂತರರು ಶ್ರೀಮತಿ ನಯನಾ ಸುರೇಶ್ ಇಂಬೆಲ್ಲ ಯುವಾಯಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಕಾರ್ಯಾಂತರರು ಶ್ರೀ ನಿತಿನ್ ಕರ್ಕೇರ ಮೊಕುಲು ಮಾತ ಸಭಾ ಚಾವಡಿಗೆ ಬರಡು ಪಂಡದು ಭಿನ್ನಯ ಮಂತ್ರ ದೇವರನ ಸುಗಿಬ್ದೊಟ್ಟಿಗೆ ಇನಿತಾ ಪದಗ್ರಹಣದ ಸಭಾ ಕಾರ್ಯಕ್ರಮವನ್ನು ಶುರು ಮಲ್ತೊಂದುಲ್ಲ ದೇವರ ಸುಗಿಪು ಮಲ್ಪರ ಬರೊಂದುಲ್ಲೇರು ನಮ್ಮ ಘಟಕದ ಸದಸ್ಯರು. वक्रतुण्ड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा. शिवगिरि शिखराग्रे दिव्य पद्मासनस्थं वरदमभयहस्तं पापविध्वंसपादं सुजननिखरसेव्यं चारुकारुण्यनेत्रं कलिकलुषविनाशं नौमि नारायणाख्यं नौमि नारायणाख्यं नौमि नारायणाख्यं. ಪೊರ್ಲ ಕಂಠ ಸಿರಿಟು ಭಕ್ತಿ ದುಸುಲುಡು ದೇವೇರ್ನು ಸುಗಿತಿನಂಚಿನ ಯುವಾಯಿನಿ ಘಟಕದ ಪದುಕೆರಿಗು ಸೊಲ್ಮೆಲು ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನು ಪಾದಗು ಅಡ್ಡ ಬರೋಂದು ವೇದಿಕೆ ದುತ್ತಿನ ಮಾತ ಗಣ್ಯರೇನು ವಂದನೆ ಮಲ್ತೊಂದು ಅಂಚನೆ ವೇದಿಕೆ ದುಂಬುಡುತ್ತಿನ ಮಾತ ಸರ್ವ ಸದಸ್ಯರೆಲ್ಲ ವಂದನೆ ಮಲ್ತೊಂದು ಸುರುಕಾದು ವೇದಿಕೆ ಓಲಗಾಯಿನಂಚಿನ ಇನ್ನಿತ ಪದಗ್ರಹಣ ಸಮಾರಂಭದ ಪದ ಪ್ರದಾನ ಮಲ್ಪರಲ್ಲೇರು ನಮ್ಮ ಕೇಂದ್ರ ಸಮಿತಿದ ಗುರ್ಕಾರ್ಲು ಆಯನಂಚಿನ ರಾಜೇಶ್ ಬಿ ಮೇರೆಗೆ ನಮ್ಮ ಯುವಾಯಿನಿ ಕೊಲ್ಯ ಘಟಕದ ಪರವಾದ ಆತ್ಮೀಯವಾದ ಸ್ವಾಗತ ಮತ್ತೊಂದಿಲ್ಲ. ಶ್ರೀ ರಾಜೇಶ್ ಬಿ ಮೇರೆಗೆ ವಿದ್ಯಾನಿಧಿ ನಿರ್ದೇಶಕರಾಯನಂಚಿಂದ ನವೀನ್ ಕೊಂಡನ ಮೇರು ಶಾಲು ಪೂರ್ಪ ಕೊರ್ದು ಎದ್ಕೊಂಡು ಗುರ್ಕಾರ್ಲು ಅಂಚ ಎಂಗ್ಲ ಆತ್ಮೀಯರಾಯನಂಚಿನ ವೇಣುಗೋಪಾಲ್ ಕೊಲ್ಯ ನಮ್ಮ ವೇದಿಕೆ ಒಳಗಾತಿರಿ ಅರೆಗೆ ನಮ್ಮ ಮಾತೇರ್ನ ಯುವಂದ ಕಲ್ಲಗಡೋದು ಮಾತೇರ್ನ ಪರವಾದ ಆತ್ಮೀಯವಾದ ಅರ್ತಿ ಪ್ರೀತಿಯ ಸ್ವಾಗತ ಮತ್ತೊಂದಿಲ್ಲ. ಶ್ರೀ ವೇಣುಗೋಪಾಲ್ ಕೊಲ್ಯ ಮೇರೆಗೆ ಲತೀಶ್ ಪಾಪುದಾಡಿ ಬೇರೆ ಮತ್ತದು ಸಾಲು ಪೂರ್ಪ ಪರ್ದು ಎದ್ಕೊಂಡು ಬಂದು ಕೇನೊಂದುಲ್ಲ. ಪ್ರಖ್ಯಾತ ಸ್ತ್ರೀರೋಗ ತಜ್ಞೆಯಾದ 20 ವರ್ಷದ ಒಂಜಿ ಅನುಭವ ಇತ್ತಿನಾರು ಅಂಚನೆ ಬಂಜೆತನ ನಿವಾರಣದ ಸ್ಪೆಷಲಿಸ್ಟ್ ಆದ 10 ವರ್ಷದಿಂಚೆ ಸೇವೆಯನ್ನು ಮಲ್ತೊಂದು ಪುನಃ ಓಎಸಿಸ್ ಫರ್ಟಿಲಿಟಿದ ಮುಖ್ಯಸ್ಥರಾಯನ MBBS DGO ಅಂಜನೆ ಡಿಪ್ಲೊಮೇಟ್ ಆಫ್ ನ್ಯಾಷನಲ್ ಬೋರ್ಡ್ ಮತ್ತು ಸರ್ಟಿಫಿಕೇಟ್ ಮಲ್ದಿನ ನಮ್ಮ ಘಟಕಕ್ಕೂ ಬರ್ತದೆ ಸ್ತ್ರೀರೋಗ ಬೊಕ್ಕ ಬಂಜೆತನ ನಿವಾರಣೆದ ಬಗ್ಗೆ ಪೊರ್ಲುದ ಮಾಹಿತಿ ಕೊಡ್ತಿನಾರು ನಮ್ಮೊಟ್ಟುಗೊಲ್ಲೆರು ನಮ್ಮ ಮುಖ್ಯ ಬಿನ್ನಿರಾದ ಡಾಕ್ಟರ್ ಪ್ರಮೋದ ಮೇರೆನು ನಮ್ಮ ಯುವವಾಹಿನಿ ಘಟಕದ ಪರವಾದ ಅರ್ತಿ ಪ್ರಿಯೇಟೆಡ್ ಮೋಕೆಡಿ ಎತ್ಕೊಳ್ಳೋದಿಲ್ಲ. ಶ್ರೀಮತಿ ಡಾಕ್ಟರ್ ಪ್ರಮೋದ ಲಕ್ಷ್ಮಣ್ ಇಂಬೆರೆಗು ಶ್ರೀಮತಿ ಸವಿತಾ ಸಂತೋಷ್ ಇಂಬೆರು ಶಾಲು ಬೊಕ್ಕ ಪೂರ್ಪ ಕೊರ್ದು ಎದುಕುನುಡು ಪಂಡದು ಭಿನ್ನಯ ಮಂತೊಂದುಲ್ಲ. ಮೂರ್ತಿ ಚಿಕ್ಕದಾದವರು ಕೀರ್ತಿ ದೊಡ್ಡದು ಪಂಡ್ಲೆಕ್ಕ ತುಳುಟು MA ಪತ್ತಿಕೋದ್ಯಮಡು MCJ B.Ed ಮಲ್ತದು ಸಾಹಿತ್ಯ ಕ್ಷೇತ್ರಡು ಸಾಂಸ್ಕೃತಿಕ ಕ್ಷೇತ್ರಡು ಅಂಚನೆ ಯಕ್ಷಗಾನ ಕ್ಷೇತ್ರಡು ಮಲ್ಲ ಸಾಧನೆ ಮಲ್ತಿನಾರು. ಗುರು ಚಾಂದದು ಶ್ರೀ ಗಣೇಶ್ ಕೊಲಕಾಡಿ ಬೊಕ್ಕ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜೇರ್ನ ಗರಡಡಿ ಫಲಗದಿನಾರು
ಅಂಚನೆ ಮಸ್ತ್ ಪ್ರಶಸ್ತಿಗೆ ತನ್ನ ಮಟ್ಟೆಲಿಗೆ ಪಾಡಿನ ಯುವ ಸಾಹಿತಿ ಯಕ್ಷಗಾನ ನಾಟ್ಯಗುರು ಶ್ರೀಯುತ ದೀಪಕ್ ಎಸ್ ಕೋಟ್ಯಾನ್ ಪೆರಾಡಿ ಮೇರ್ಲಮ್ಮ ನಮ್ಮ ಮಲ್ಲ ಬಿನ್ನೇರಾದ ಮಿತ್ತ ಚಾವಡಿಡು ಒಲಗತ್ತೇರು ಮೇರೆಗೆ ನಮ್ಮ ಮಾತಿರ್ನ ಪರವಾದ ಅರ್ಥ ಪ್ರೀತಿಡು ಸ್ವಾಗತ ಮತ್ತೊಂದಿಲ್ಲ ಶ್ರೀ ದೀವಿತ್ ಎಸ್ ಕೋಟ್ಯಾನ್ ಪೆರಾಡಿ ಮೆರೆಗು ಸಮಾಜ ಸೇವೆ ಸಂಘಟಕರ ಆಯ್ನಂಚಿಂದ ಜೀವನ ಬೆರಿಕೆ ಮೇರೆ ಪೂ ಬುರ್ಪ ಕೊರ್ದು ಎತ್ಕೊಂಡು ಬಂದು ಪಿಂಡಾಯ ಮಂತೊಂದುಲ್ಲ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯದ ಗುರ್ಕಾರ್ಲಯನ ನಮ್ಮ ಆತ್ಮೀಯರಾಯನಂಚಿನ ಹರೀಶ್ ಮುಂಡೋಲಿ ನಮ್ಮೊಟ್ಟಿಗೂ ನಮ್ಮ ಮಿತ್ತ ಚಾವಡಿ ಒಳಗಾದರೆ ಅರೆಗ್ಲ ನಮ್ಮ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಂತದಲ್ಲ ಶ್ರೀಯುತ ಹರೀಶ್ ಮುಂಡೋಳಿ ಈ ಮೇರೆಗೆ ಸಂಘಟನಾ ಕಾರ್ಯದರ್ಶಿ ಆಯ್ನಂಚಿನ ಜಯಂತ್ ನೆತ್ತಿಲ ಈ ಬೇರು ಶಾಲು ಪುರ್ಪ ಕೊರದು ಎದುಕುನೋಡು ಪಂಡದಕ್ಕೆ ಏನೊಂದಿಲ್ಲ ನಾರಾಯಣ ಗುರು ಮಹಿಳಾ ಮಂಡಳಿದ ಗುರುಕಾರ್ಲು ನಮ್ಮ ಶ್ರೀಮತಿ ರೇವತಿ ವಿಶ್ವನಾಥ್ ಕುಂಪಲ ಮೇಯರ್ ನಮ್ಮೊಟ್ಟಿಗೂ ನಮ್ಮ ಮಿತ್ತ ಚಾವಡಿ ಒಳಗದೆ ಅರೆಗಲ ನಮ್ಮ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಂತೊಂದಿಲ್ಲ ಶ್ರೀಮತಿ ರೇವತಿ ವಿಶ್ವನಾಥ್ ಕುಂಪಲ ಈ ಮೇರೆಗೆ ನಮ್ಮ ಘಟಕದ ಪದಕೆ ರೈನ ಶ್ರೀಮತಿ ತ್ರಿವೇಣಿ ಈ ಬೇರು ಶಾಲು ಬೊಕ್ಕ ಪುರ್ಪ ಕೊರದು ಎದುಕುನೋಡು ಬಂದು ಕೇನೊಂದಿಲ್ಲ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯದರ್ಶಿಯಾದ ನಮ್ಮೊಟ್ಟಿಗೂ ಒಳ್ಳೆಯ ಶ್ರೀಮತಿ ನಯನ ಸುರೇಶ್ ಮೇರೆಲ್ಲ ನಮ್ಮನ್ನು ಮಾತಿನ ಪರವಾದ ಮೋಕೆಡು ಅರ್ಥ ಪ್ರೀತಿ ಸ್ವಾಗತ ಮತ್ತೊಂದಲ್ಲ ಶ್ರೀಮತಿ ನಯನ ಸುರೇಶ್ ಮೆರೆಗು ಶ್ರೀಮತಿ ನವೀನ ಕಣ್ಣೀರ್ ತೋಟ ಎಂಬರು ಶಾಲು ಪುರ್ಪ ಕೊರ್ದು ಎದ್ಕೊಂಡು ಬಂದು ಕೇಳೋದಿಲ್ಲ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಕಾರ್ಯದರ್ಶಿ ನೆಂಚಿನ ನಿತಿನ್ ಮಾಡೂರು ನಮ್ಮಟ್ಟು ನಮ್ಮಿತ್ತು ವೇದಿಕೆಯಲ್ಲಿ ಅರೆಲ್ಲ ನಮ್ಮ ಪ್ರೀತಿಡು ಈ ವೇದಿಕೆಗೆ ಸ್ವಾಗತ ಮತ್ತೊಂದಲ್ಲ ನಿತಿನ್ ಕರ್ಕೇರ ಮೆರೆಗು ಶಶಿಧರ್ ಅಡ್ಕ ಎಂಬರು ಬತ್ತದು ಶಾಲು ಪುರ್ಪ ಕೊರ್ದು ಎದ್ಕೊಂಡು ಬಂದು ಪಿಂಡಾಯ ಮಂತೊಂದಿಲ್ಲ ಅಂಚನೆ ವೇದಿಕೆರ ದುಮ್ಮುಡುಂಚಿನಂಚಿನ ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಮಾಜಿ ಅಧ್ಯಕ್ಷರನಕಲು ಸರ್ವ ಸದಸ್ಯರನಕಲಿಗೆ ಈ ಪೊರ್ತುಡು ಮೋಕೆಡಿ ಎತ್ಕೊಂಡೊಂದಿಲ್ಲ ಅಂಜನೆ ನಮ್ಮ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷರನಕಲು ಅಂಜನೆ ಮಂಗಳೂರು ಘಟಕದ ಸದಸ್ಯರನಕಲು ಅಂಜನೆ ಬೇತೆ ಘಟಕದ ಅಧ್ಯಕ್ಷರನಕಲು ಕಾರ್ಯದರ್ಶಿ ನಕಲು ಅಂಜನೆ ಸರ್ವ ಸದಸ್ಯರನಕಲಿಗೆ ಪ್ರೀತಿಡು ಮೋಕೆಡಿ ಎತ್ಕೊಂಡು ಅಂಜನೆ ನಮ್ಮ ಬೈದಿನ ಸಮಾಜದ ಮಾತ ಬಾಂಧವ್ಯರಿಗೆ ಅಂಜನೆ ಕೊಲ್ಯ ಘಟಕದ ಸರ್ವ ಸದಸ್ಯರನ್ನು ಅಂಜನೆ ನಮ್ಮ ಮೀಡಿಯಾ ಹೊಸಕೊರಲ್ ಬಳಗದ ವಿದ್ಯಾದರ್ಶಿಕೆ ಅಂಜನರ್ನ ಬಳಗವು ಅಂಜನೆ ಬೈದಿನ ಸರ್ವ ಮಾತೆರೆಲ್ಲ ಒಂಜೇ ಪಾತ್ರೆಡು ಎತ್ಕೊಂಡು ಎನ್ನಾರೊಡ್ಡು ಪಾತ್ರೆ ಅಂತವೆ ಜೈ ಹಿಂದ್ ಜೈ ಕರ್ನಾಟಕ ನೇತ 33 ಎಗ್ಗೆಲೆಡು ಒಂಜಿ ಎಗ್ಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇನಿತ ದಿನ ತಾನಿ ಆಜಿ ವರ್ಷದಿಂಜಿದು 7ನೇ ವರ್ಷಗೂ ಪಜ್ಜದಿ ಒದುಂಡು ಈ ಪಜ್ಜದ ಪಿರಾವುಡು ನಡತು ಬತ್ತಿನ ಸಾದಿನ ಪ್ರಸ್ತಾವನೆದ ಹೊರಟು ಸಿಂಹಾವಲೋಕನ ಮನ್ಪೆರೆ ಮಸ್ತ್ ಖುಷಿಯಾವೊಂದುಂಡು ಬಂದುಲೆ ವಿದ್ಯೆ ಉದ್ಯೋಗ ಸಂಪರ್ಕ ಪಂಪಿನ ಧ್ಯೇಯ ಉದ್ದೇಶನದಿ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮನ್ಪುನ ಉಮೇದಿಡು ಯುವವಾಹಿನಿ ಪಂಪಿನ ಸಂಸ್ಥೆ ಸಾರತ್ತ ವರ್ಮನೊತ್ತ 87 ಸುಂಕದ ಕಟ್ಟೆದ ಅನ್ನಪೂರ್ಣೇಶ್ವರಿನ ದಿವ್ಯ ಸಾನ್ನಿಧ್ಯಡು ಪ್ರಾರಂಭ ಆಂಡೆ ಸುರುಸುರುಕು ರಡ್ಡು ಮುಜಿ ಎಗ್ಗೆಲು ಇತ್ತಿನ ನಮ್ಮ ಈ ಸಂಸ್ಥೆ ಇನಿತ ದಿನ ತಾನಿ ನಮ್ಮ ಕರಾವಳಿ ಭಾಗರ್ದು ರಾಜ್ಯದ ರಾಜಧಾನಿ ಬೆಂಗಳೂರು ಮುಟ್ಟಲ ತನ್ನ 33 ಎಗ್ಗೆಲೇನು ಪದರ ಒಂದು ಮಿನ್ಕೊಂದುಪ್ಪು ನಾವು ಪಂಪಿನ ಭಾರಿ ಪೆರ್ಮೆದ ಸಂಗತಿ ಈ 33 ಎಗ್ಗೆಲೆಡು ನಮ್ಮ ಘಟಕಲ ಒಂಜಿ ಪಂಪುನವು ನನಲಾತು ಪೆರ್ಮೆದ ವಿಷಯ 2017 ಯುವವಾಹಿನಿ ರಿಜಿಸ್ಟರ್ಡ್ ಮಂಗಳೂರು ಘಟಕದ ಸದಸ್ಯರು ಜಯಕುಮಾರ್ ಕೊಲ್ಯ ಮೇರ್ನ ಇರ್ಲು ಪಗೆಲದ ಪೊಂಬಾಟದ ಪ್ರತಿಫಲವಾದ ಕೊಲ್ಯ ಪರಿಸರಡು ಒಂಜಾತ್ ಜಕ್ಕ ಜವನೇರು ಜವಂದಿಲು ಒಟ್ಟು ಸೇರಿಯರು ಕೊಲ್ಯ ಘಟಕಗ ಮಾತೃ ಘಟಕದ ಸ್ಥಾನಡು ಉಂಟುದು ಯುವವಾಹಿನಿದ ಪಿರಿಯ ಘಟಕ ಪಂಪಿನ ಪುಗಾರ್ತೆ ಪಡೆಯಿನ ಮಂಗಳೂರು ಘಟಕದ ಮಾರ್ಗದರ್ಶನಡು ನಮ್ಮ ಜಾತಿ ಅಪ್ಪೆ ಬೂಡು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ನೇತ ಮಾತಾ ಪಿರಿಯಕ್ಲೇನ ಸಲಹೆ ಸಗಾಯ ಬೊಕ್ಕ ಎಡ್ಡೆಪ್ಪುದ ಆರೈಕೆದೊಟ್ಟಿಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ನೇತ
22ನೇ ಹೆಗ್ಗೆ ಅದು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಅಪ್ಪೆಬೂಡು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯಡ್ ಉದಿಪನಾಂಡ್ ಸುರತ ವರ್ಷಡು ಉಂಡು ಗುರ್ಕಾರ್ಲು ಅದು ಶ್ರೀ ಸುರೇಶ್ ಬಿಲ್ಲವ ಉಂಡು ಗುರ್ಕಾರ್ ಮೇದ ನೊಗನು ವಹಿಸೊಂದು ಪರತೊಂದು ಪುನಃ ಬಾಲೆನು ತರಂಕದು ಪತ್ತೊಂಡೇರು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಕೊಡಿಮರ್ದಡು ಜಾತಿ ಅಪ್ಪೆಬೂಡು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯದ ಬೆರಿತಾಂಗಡು ಪರತೊಂದಿತ್ತಿನ ಬಾಲೆ ಮೆಲ್ಲ ಮೆಲ್ಲ ಪಜ್ಜದಿಯರೆ ಸುರು ಮಲ್ತಣ್ಣು ಐದು ಬೊಕ್ಕ ಇನಿ ಮುಟ್ಟ ಗುರ್ಕಾರ್ ಮೇದ ನೊಗನು ಕೈಪಗಪ್ಪ ಒಂದು ಒಟ್ಟು ಆಜಿ ಗುರ್ಕಾರ್ಲು ಈ ಘಟಕದ ನೊಗನು ಪತ್ತೊಂಡೇರು ಕರಿನ ವರ್ಷ ಸುಂದರ್ ಸುವರ್ಣ ಮೇರ್ನ ಗುರ್ಕಾರ್ ಮೇದ ನೊಗನು ವಹಿಸೊಂದು ಘಟಕನು ಬಾರಿ ಪೊರ್ಲುಡೆ ಕೋಡಿ ಎತ್ತಾಯಿರು ಬಂದುಲೆ ಇನಿ ನಮ್ಮ ಕೊಲ್ಯ ಘಟಕದ ಆಜಿ ವರ್ಷದ ಬಾಲೆ ಬುಲೆದು ಬತ್ತಿನ ತಾಜಿನ ತೂನಾಗ ಬಾರಿ ಚೋದ್ಯ ಅವೊಂದುಂಡು ಈ ಪರಿಸರಡು ಒಂಜಾತ್ ಸಮಾಜಮುಖಿ ಕೆಲಸನು ಮಂತೊಂದು ಪುಗಾರ್ತೆನು ಪಡೆಯೊಂದು ಕಲೆ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಧಾರ್ಮಿಕ ಶಿಕ್ಷಣ ಆರೋಗ್ಯ ಕ್ಷೇತ್ರಡು ಜನಮಂದೆಲೆಗೂ ಸಗಾಯ ಆಪಿನ ಕೆಲಸ ಮಂತೊಂದು ಯುವವಾಹಿನಿ ಕೇಂದ್ರ ಸಮಿತಿದ ಬಿರಿಬೊಟ್ಟು ಪಡೆಯೊಂದು ನಮ್ಮ ಘಟಕ ಅಕ್ಕಸೊಡು ಮಿನ್ಕುನ ಬೊಳ್ಳಿದಲಕ ಬೊಲ್ಕಿರಿ ಕೊರೊಂದುಂಡು ಇನಿ ನಮ್ಮ ಘಟಕೊಡು ಬರವಣಿಗೆಡೆ ಚಾತುರ್ಪು ತೋಜಾವನ ಸಾಹಿತಿಲು ಉಲ್ಲೇರು ಕವಿಕುಲು ಉಲ್ಲೇರು ರಂಗಚಾವಡ್ಡ ಅಭಿನಯ ಮನ್ಪುನ ಕಲಾವಿದರು ಉಲ್ಲೇರು ನಿರೂಪಕರು ಪದ ಪನ್ಪುನಕಲು ನಲಿಪುನಕಲು ಸಂಪನ್ಮೂಲ ವ್ಯಕ್ತಿಲು ಇಂಚ ಬೇತೆ ಬೇತೆ ಕ್ಷೇತ್ರಡು ಮಿನ್ಕೊಂದು ಪುನಃ ಪ್ರತಿಭೆಲು ಸೃಷ್ಟಿಯಾತೇರು ಇಂದುಕ್ಕೆ ಕಾರಣ ನಮ್ಮ ಯುವ ವಾಹಿನಿ ಸಂಸ್ಥೆ ಪನ್ಪುನೇಕ್ ಬಾರಿ ಪೆರ್ಮೆ ಆವೊಂದುಂಡು ಯುವ ವಾಹಿನಿ ನಮಕ್ ದಾದ ಕೊಡ್ತುಂಡು ಯುವ ವಾಹಿನಿ ಹಿಡಿದು ನಮಕ್ ದಾದ ತಿಕ್ಕೊಂಡು ಪಂಪಿನ ಅಂಗಲಾಪು ಬುರ್ದು ಯುವ ವಾಹಿನಿ ಹಿಡಿದು ಒರಿ ಸದಸ್ಯ ಅದು ನಮ್ಮ ಈ ಸಮಾಜಕ್ಕೆ ದಾದ ಕೊರ್ತ ದಾದ ಕೊರೋಲಿ ಪಂಪಿನ ಎಡ್ಡೆ ಮನಸ್ಥಿತಿನ ಬೊಲಿಪಾಂಡ ಯುವ ವಾಹಿನಿ ಪಂಪಿನ ಪಾರಿಜಾತ ಪುರ್ಪದೊಟ್ಟಿಗೆ ದಾರ ಪಂಪಿನ ನಮ್ಮ ಸದಸ್ಯರ್ಲ ಸೇರ್ದು ಸ್ವರ್ಗದ ಅನುಭವ ಆಪುಂಡು ಪನ್ನೊಂದು ನನದುಂಬಗ್ಲ ಅಪ್ಪೆಬೂಡು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯದ ಸಗಾಯನು ಬಯಕೊಂದು ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಮಾರ್ಗದರ್ಶನೋಡು ನಡತೊಂದು ಸಮಾಜದ ಪಿರಿಯಕ್ಲೇನ ಸಲಹೆಗೆ ತರೆತಗ್ಗಾವೊಂದು ಕಿರಿಯಕ್ಲೇನು ವಿಶ್ವಾಸಗೆ ತಂದು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಮಾತಾ ಬಂದುಲೇನ ಬಿರಿತಾಂಗ್ ಆಶೀರ್ವಾದ ಬೋರ್ಡು ಪಂದು ಭಿನ್ನಯ ಮಂತೊಂದು ಪ್ರಸ್ತಾವನೆದ ರಡ್ಡು ಪಾತೆರೆಗೂ ಮುಗಿತಲದ ಚುಕ್ಕಿದಿ ಒಂದುಲ್ಲೆ ಸೊಲ್ಮೆ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ನಂದಲಲು ಅರ್ಲಾದು ಎಂಕ್ಲೆನ ಗೇಣಗು ಕಬಿದಿಂಚಿ ಕತ್ತಲೆನು ಮಾಜಾದು ಬೊಲ್ಕಿರದಿಂಜಾಯಿನ ಮಾತಾ ಮಿತ್ತರ್ ಮೆದ ನಮ್ಮ ಘಟಕದ 2022-2023 ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು 14 ಆಗಸ್ಟ್ 2022ರಂದು ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನ ಕೊಲ್ಯದಲ್ಲಿ ಘಟಕದ ಅಧ್ಯಕ್ಷರಾದ ಶ್ರೀ ಮೋಹನ್ ಮಾಡೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾದ ಶ್ರೀ ವೇಣುಗೋಪಾಲ್ ಕೊಲ್ಯರವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಉದಯ್ ಅಮೀನ್ ಮಟ್ಟೂರ್ ಅವರು ಶ್ರೀ ಸುಂದರ್ ಸುವರ್ಣ ಅವರ ನೇತೃತ್ವದ 2022-2023 ಸಾಲಿನ ನೂತನ ಪ್ರತಿಜ್ಞಾ ತಂಡಕ್ಕೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದರು. ವೇದಿಕೆಯಲ್ಲಿ ಪಣಂಬೂರು ಉತ್ತರ ಠಾಣೆಯ ಎಸಿಪಿ ಶ್ರೀ ಮಹೇಶ್ ಕುಮಾರ್, ಹೈಕೋರ್ಟ್ ವಕೀಲರಾದ ಶ್ರೀಮತಿ ರಾಜಲಕ್ಷ್ಮಿ ಸುವರ್ಣ, ಶ್ರೀ ಶ್ರವಣ್ ಅಗ್ರಬೈಲ್, ಸಂಘಟನಾ ಕಾರ್ಯದರ್ಶಿ ಶ್ರೀ ರವಿಕೊಂಡಾನ, ಬಿಲ್ಲವ ಸೇವಾ ಸಮಾಜ ಸಮಿತಿ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀ ಜಯರಾಮ್ ಪಿಲುಕೂರ್, ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಕುಸುಮ ಭರತ್ ಕುಂಪಳ, ಘಟಕದ ಕಾರ್ಯದರ್ಶಿ ಶ್ರೀ ಶಿರಾಳ್ ಕೊಲ್ಯ ಅವರು ಉಪಸ್ಥಿತರಿದ್ದರು. ಪದಗ್ರಹಣದ ವೇದಿಕೆಯಲ್ಲಿ ಅರುಣಾಭಿನಂದನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ನಾರಾಯಣ ಗುರು ಧರ್ಮ ಶಿಕ್ಷಣ ತರಗತಿಯ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಳ್ ರವರನ್ನು ಅವರ ಮಾತಾಪಿತರೊಂದಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. 10ನೇ ತರಗತಿ ಮತ್ತು PVC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ನಮ್ಮ ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರ ಸ್ಥಳ ಖರೀದಿ ಯೋಜನೆಗೆ ಘಟಕದ ವತಿಯಿಂದ ಸದಸ್ಯರ ಸಹಕಾರದಿಂದ ರೂಪಾಯಿ 70,000ವನ್ನು ಘಟಕದ ಅಧ್ಯಕ್ಷರು ಶ್ರೀ ಮೋಹನ್ ಮಾಡೂರ್ ಅವರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದರು.
ಘಟಕದ ಶಾಶ್ವತ ವಿದ್ಯಾನಿಧಿ ಯೋಜನೆಗೆ ರೂಪಾಯಿ 25,000 ಚೆಕ್ಕನ್ನು ಶಾಶ್ವತ ವಿದ್ಯಾನಿಧಿಯ ಕೋಶಾಧಿಕಾರಿಯರಿಗೆ ಹಸ್ತಾಂತರ ಮಾಡಲಾಯಿತು ಮತ್ತು ದುಷ್ಕರ್ಮಿಗಳಿಂದ ಹತ್ಯೆಯಾದ ಸುಳ್ಯ ಘಟಕದ ಮಾಜಿ ಅಧ್ಯಕ್ಷರು ದಿವಂಗತ ಶ್ರೀ ಪ್ರವೀಣ್ ನೆಟ್ಟರ್ ಅವರ ಕುಟುಂಬಕ್ಕೆ ಕೇಂದ್ರ ಸಮಿತಿಯಿಂದ ಮಾಡುವ ಸಹಾಯ ಹಸ್ತಕ್ಕೆ ನಮ್ಮ ಘಟಕದ ವತಿಯಿಂದ ರೂಪಾಯಿ 5,000ವನ್ನು ಕೇಂದ್ರ ಸಮಿತಿಯ ಅಧ್ಯಕ್ಷರಲ್ಲಿ ನೀಡಲಾಯಿತು. ದಿನಾಂಕ 24/8/2022ರಂದು ನಡೆದ ಘಟಕದ ಜಂಟಿ ಸಭೆಯಲ್ಲಿ ಘಟಕದ ಅಧ್ಯಕ್ಷರಾದ ಶ್ರೀ ಮೋಹನ್ ಮಾಡೂರ್ ಅವರು ನೂತನ ಅಧ್ಯಕ್ಷರಾದ ಶ್ರೀ ಸುಂದರ್ ಸುವರ್ಣರವರಿಗೆ ಯುವವಾಹಿನಿಯ ಮಾರ್ಗದರ್ಶಿ ಪುಸ್ತಕ ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಿದರು. ದಿನಾಂಕ 7/9/2022ರಂದು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಯುವವಾಹಿನಿ ಕೊಲ್ಯ ಘಟಕದ ವತಿಯಿಂದ ಘಟಕದ ಶಿಕ್ಷಕ ವೃತ್ತಿಯಲ್ಲಿರುವ ಸದಸ್ಯರಿಗೆ ಗುರುವಂದನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶಿಕ್ಷಕರಿಗೆ ಶಾಲು ಹೂವಿನ ಗಿಡ ನೀಡಿ ಗೌರವಿಸಲಾಯಿತು ಮತ್ತು ಕೆಲವೊಂದು ಸ್ಪರ್ಧೆಯನ್ನು ನಡೆಸಿ ಬಹುಮಾನ ನೀಡಲಾಯಿತು. ದಿನಾಂಕ 10/9/2022ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಮತ್ತು ಸಂದೇಶಗಳಲ್ಲಿ ಒಂದಾಗಿರುವ ಪರಿಸರ ಸಂರಕ್ಷಣೆ ಕುರಿತು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಯ ಇದರ ಹೊರಾಂಗಣದಲ್ಲಿ ಪರಿಸರವನ್ನು ರಕ್ಷಿಸಿ ಅದು ನಿಮ್ಮನ್ನು ರಕ್ಷಿಸುತ್ತದೆ ಎನ್ನುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶದಂತೆ ಪರಿಸರದ ಸಮತೋಲನವನ್ನು ಕಾಪಾಡುವ ಕೆಲವು ಗಿಡಗಳನ್ನು ನೆಡಲು ಸ್ಥಳೀಯ ಹೆಸರಾಂತ ಪರಿಸರ ಪ್ರೇಮಿ ಶ್ರೀ ಮಾಧವ್ ಉಳ್ಳಾಲ್ ಅವರಿಂದ ಚಾಲನೆ ನೀಡಲಾಯಿತು. ಘಟಕದ ಅಧ್ಯಕ್ಷರು, ಸದಸ್ಯರು ಮತ್ತು ಮಾತೃ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ದೇಶ ಕಂಡ ಮಹಾನ್ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮ ದಿನಾಚರಣೆಯ ದಿನದಂದೇ ಅವರ ತತ್ವಗಳಿಗೆ ಪೂರಕವಾಗಿ ಗಿಡಗಳನ್ನು ನೆಡುವ ಕಾರ್ಯಕ್ರಮದ ಆಯೋಜನೆಗೆ ಸಂತಸ ವ್ಯಕ್ತಪಡಿಸಿದ ವೃಕ್ಷಪ್ರೇಮಿ ಮಾಧವ್ ಉಳ್ಳಾಲ್ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಪರಿಸರ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗುರುಜಯಂತಿ ಪ್ರಯುಕ್ತ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಯದಲ್ಲಿ ನಡೆದ ಭಜನೆ, ಪೂಜೆ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರು ಭಾಗವಹಿಸಿದ್ದೆವು. ದಿನಾಂಕ 10/9/2022ರಂದು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಮತ್ತು ವಿಶ್ವ ಬಿಲ್ಲವರ ಸೇವಾ ಚಾವಡಿ ವತಿಯಿಂದ ಸಂಜೆ 6 ಗಂಟೆಗೆ ಅಸೈಗೊಳ್ಳೆಯ ಅಭಯಾಶ್ರಮದ ಪ್ರಶಾಂತವಾದ ತಾಣದಲ್ಲಿ ಇತ್ತೀಚೆಗೆ ನೂತನವಾಗಿ ಲೋಕಾರ್ಪಣೆಗೊಂಡ ಓಂ ಧ್ಯಾನ ದೇಗುಲ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಶ್ರಮದ ಹಿರಿಯ ಸದಸ್ಯರ ಸಮಕ್ಷಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ 168ನೇ ಜನ್ಮದಿನವನ್ನು ಗುರುಸ್ಮರಣೆ ಮೂಲಕ ಭಕ್ತಿಯಿಂದ ಆಚರಿಸಲಾಯಿತು. ಮೊದಲಿಗೆ ನಾರಾಯಣ ಗುರುವರ್ಯರ ಭಾವಚಿತ್ರಕ್ಕೆ ಸಾಮೂಹಿಕ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗಾಯಕಿ ಶ್ರೀಮತಿ ಲಾವಣ್ಯ ಸುಧಾಕರ್ ಮತ್ತು ತಂಡದವರು ಗುರುಶ್ಲೋಕ, ಗುರು ಪ್ರಾರ್ಥನೆ, ಗುರುಜ್ಞಾನ ಸಂಗೀತವನ್ನು ನೆರವೇರಿಸಿಕೊಟ್ಟರು. ಅಭಯಾಶ್ರಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶ್ರೀನಾಥ್ ಹೆಗ್ಡೆಯವರು ನಾರಾಯಣ ಗುರುವರ್ಯರ ತತ್ವ ಸಂದೇಶಗಳ ಪವಿತ್ರತೆಯನ್ನು ಮನನ ಮಾಡಿದರು. ಮಂಗಳ ಭಜನೆಯೊಂದಿಗೆ ಗುರುಗಳ ಭಾವಚಿತ್ರಕ್ಕೆ ಕೊಲ್ಯ ಘಟಕದ ಶುಭ್ರ ವಸ್ತ್ರಧಾರಿ ಮಹಿಳಾ ಸದಸ್ಯರು ಮಹಾಮಂಗಳಾರತಿಗೈದರು. ಘಟಕದ ವತಿಯಿಂದ ಅಭಯಾಶ್ರಮದ ಪರಿಸರದಲ್ಲಿ ಕೂಡ ಕೆಲವು ಹಣ್ಣುಗಳ ಗಿಡ ನೆಡಲಾಯಿತು. ದಿನಾಂಕ 25/9/2022ರಂದು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ರೋಟರಿ ಸಮುದಾಯದಳ ಕೊಲ್ಯ, ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇವರ ಆಶ್ರಯದಲ್ಲಿ ಮತ್ತು ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇವರ ಸಹಕಾರದಲ್ಲಿ ಉಚಿತ ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರ ಮತ್ತು ದೇಸಿ ಬೆಕ್ಕು ಮತ್ತು ನಾಯಿ ಮರಿಗಳ ದತ್ತು ಕೊಡುವ ಕಾರ್ಯಕ್ರಮವು ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಶಾರದಾ ಸಮೋತ್ಸವ ಸಮಿತಿ ಕೊಲ್ಯ ಇದರ ಒತ್ತಡದಲ್ಲಿ ಜರುಗಿತು. ಪರಿಸರದ 150ಕ್ಕಿಂತ ಹೆಚ್ಚು ಬೆಕ್ಕುಗಳಿಗೆ ಮತ್ತು ಸಾಕು ನಾಯಿಗಳಿಗೆ ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರವನ್ನು ಉಚಿತವಾಗಿ ನೀಡುವುದರ ಮೂಲಕ ರೇಬಿಸ್ ರೋಗದ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. ಈ ಯಶಸ್ವಿ ಶಿಬಿರದಲ್ಲಿ ಹಲವು ಜನರು ದೇಸಿ ನಾಯಿ ಮರಿಗಳನ್ನು ದತ್ತು ಪಡೆಯುವ ಮೂಲಕ ಮೂಕ ಪ್ರಾಣಿಗಳಿಗೆ ಆಶ್ರಯದಾತರಾದರು. ದಿನಾಂಕ 28/9/2022ರಂದು ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ಕೇಂದ್ರ ಸಮಿತಿಯ ವತಿಯಿಂದ ಘಟಕಗಳ ಸಹಕಾರದಿಂದ ನಡೆಯುವ ಸ್ವಯಂ ಸೇವಕ ಸೇವೆಯಲ್ಲಿ ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿದ್ದೆವು ಮತ್ತು ಶ್ರೀ ಕ್ಷೇತ್ರದಲ್ಲಿ ಯುವವಾಹಿನಿ ಕೇಂದ್ರ ಸಮಿತಿಯ ವತಿಯಿಂದ ನಡೆಯುವ ಒಂದು ದಿನದ ಅನ್ನದಾನ ಸೇವೆಗೆ ಘಟಕದ ವತಿಯಿಂದ ರೂಪಾಯಿ 15,000ವನ್ನು ನೀಡಲಾಯಿತು. ದಿನಾಂಕ 29/2022ರಂದು ರಾತ್ರಿ 8 ಗಂಟೆಗೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೆತ್ತಿಲ ಕೋಟೆಕಾರು ಇಲ್ಲಿ ಘಟಕದ ವತಿಯಿಂದ ಒಂದು ದಿನದ ನವರಾತ್ರಿ ಪೂಜೆ ಜೊತೆಗೆ ಅನ್ನದಾನದ ಸೇವೆ ನಡೆಯಿತು. ಘಟಕದ ಹೆಚ್ಚಿನ ಸದಸ್ಯರು ಈ ಸೇವೆಯಲ್ಲಿ ಭಾಗವಹಿಸಿದ್ದರು. ದಿನಾಂಕ 30/9/2022ರಂದು ಮಂಗಳೂರು ದಸರಾ ಮೆರವಣಿಗೆಯಲ್ಲಿ ಯುವವಾಹಿನಿ ರಿಜಿಸ್ಟರ್ ಮಂಗಳೂರು ಘಟಕದ ಆಶ್ರಯದಲ್ಲಿ ನಡೆದ ಶಿವಗಿರಿ ತೀರ್ಥಾಟನೆ ಅರಿವಿನ ನಡಿಗೆ ಮೆರವಣಿಗೆಯಲ್ಲಿ ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿದ್ದರು. ದಿನಾಂಕ 27/10/2022ರಂದು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ
ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮಶಿಕ್ಷಣ ಕೇಂದ್ರ ಕೊಲ್ಯದಲ್ಲಿ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ ಅನತೆಯ ಬೆಳಕಿನೊಂದಿಗೆ ದೀಪಾವಳಿ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ದಿನಾಂಕ 1/11/2022 ದಿನವು ನಮ್ಮ ಯುವ ವಾಹಿನಿ ಸಂಸ್ಥೆಗೆ ಅವಿಸ್ಮರಣೀಯ ದಿನವಾಗಿದ್ದು, ಕರ್ನಾಟಕ ಸರ್ಕಾರವು ಯುವ ವಾಹಿನಿ ಸಂಸ್ಥೆಯ ಕೆಲಸ ಕಾರ್ಯ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದು, ಇದು ಯುವ ವಾಹಿನಿ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಸಿಕ್ಕ ಗೌರವವಾಗಿತ್ತು. ದಿನಾಂಕ 1/11/2022 ಸಂಜೆ 6 ಗಂಟೆಗೆ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಆಶ್ರಯದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಮತ್ತು ನಾರಾಯಣಗುರು ಧರ್ಮಶಿಕ್ಷಣ ಕೇಂದ್ರ ಕೊಲ್ಯ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಉಳ್ಳಾಳ ಘಟಕ ಇದರ ಸಹಭಾಗಿತ್ವದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಯುವ ಸಂಜೆ ಭಾವಲಹರಿ ಕಾರ್ಯಕ್ರಮವು ಘಟಕದ ಅಧ್ಯಕ್ಷತೆಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು. ನಾರಾಯಣಗುರು ಧರ್ಮಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳು ನಾಡಗೀತೆಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಾರಾಯಣಗುರು ಧರ್ಮಶಿಕ್ಷಣೆಯ ತರಗತಿಯ ಗುರುಗಳು ಆಗಿರುವ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಡಾಕ್ಟರ್ ಅರುಣ್ ಉಳ್ಳಾಲ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಜ್ಯೋತ್ಸವದ ಮಹತ್ವವನ್ನು ತಿಳಿಸಿದರು. ನಾರಾಯಣಗುರು ಧರ್ಮಶಿಕ್ಷಣ ಕೇಂದ್ರದ ಕೊಲ್ಯ ಇದರ ವಿದ್ಯಾರ್ಥಿಗಳು ನಿತ್ಯಾನುಷ್ಠಾನ ಶ್ಲೋಕವನ್ನು ಪಠಿಸಿದರು. ಘಟಕದ ಉದಯೋನ್ಮುಖ ಸದಸ್ಯರಿಂದ ಗಾಯನ, ಭಾವಲಹರಿ, ನೃತ್ಯ ಕಾರ್ಯಕ್ರಮ ಜರುಗಿತು. ಚುಟುಕು ಸಾಹಿತ್ಯ ಪರಿಷತ್ ಉಳ್ಳಾಳ ಘಟಕದ ಆಯ್ದ 10 ಜನ ಕವಿಗಳು ಮತ್ತು ಕವಿಯತ್ರಿಗಳು ಕವನ ವಾಚಿಸಿದರು. ದಿನಾಂಕ 15/11/2022 ತುಳಸಿ ಹಬ್ಬದ ಪ್ರಯುಕ್ತ ಘಟಕದ ಸದಸ್ಯರಿಗೆ ಸಾಂಪ್ರದಾಯಿಕ ಹಣತೆ ಬೆಳಗಿದ ಅಂದದ ತುಳಸಿ ಕಟ್ಟೆ ಫೋಟೋ ಸ್ಪರ್ಧೆ ಏರ್ಪಡಿಸಿದ್ದು, ಒಟ್ಟು 31 ಸದಸ್ಯರು ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಜೊತೆಗೆ ಭಾಗವಹಿಸಿದ ಎಲ್ಲ ಸದಸ್ಯರಿಗೂ ಬಹುಮಾನವನ್ನು ನೀಡಲಾಯಿತು. ದಿನಾಂಕ 16/10/2022 ಸಂಜೆ 6 ಗಂಟೆಗೆ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ವತಿಯಿಂದ ಮಕ್ಕಳ ದಿನಾಚರಣೆ ಪ್ರಯುಕ್ತ ಯುವ ವಾಹಿನಿ ಸದಸ್ಯರ ಮಕ್ಕಳಿಗೆ, ಬಿಲ್ಲವ ಸೇವಾ ಸಮಾಜ, ನಾರಾಯಣಗುರು ಮಹಿಳಾ ಮಂಡಳಿ ಸದಸ್ಯರ ಮಕ್ಕಳಿಗೆ ಹಾಗೂ ನಾರಾಯಣಗುರು ಧರ್ಮಶಿಕ್ಷಣ ತರಗತಿಯ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ನಾರಾಯಣಗುರು ಸಭಾಭವನ ಕೊಲ್ಯ ಇಲ್ಲಿ ಆಯೋಜಿಸಲಾಯಿತು. LKGಯಿಂದ 10ನೇ ತರಗತಿವರೆಗಿನ ಸುಮಾರು 65 ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ದಿನಾಂಕ 20/11/2022 ಆದಿತ್ಯವಾರ ಬೆಳಗ್ಗೆ ರೋಟರಿ ಸಮುದಾಯದ ಕೊಲ್ಯ ವತಿಯಿಂದ ಜಲ ಸಂರಕ್ಷಣಾ ಉದ್ದೇಶದಿಂದ ಕೊಟೆಕರು ವಿಷ್ಣುಮೂರ್ತಿ ದೇವಸ್ಥಾನದ ಹತ್ತಿರ ಇರುವ ಹಳ್ಳದ ನೀರು ಶೇಖರಣೆಯಾಗುವಲ್ಲಿ ಮರಳುಗೋಣಿ ಚೀಲದಿಂದ ಚಿಕ್ಕದಾದ ಅಣೆಕಟ್ಟು ನಿರ್ಮಿಸುವ ಶ್ರಮದಾನ ಸೇವೆಯಲ್ಲಿ ನಮ್ಮ ಕೊಲ್ಯ ಘಟಕದ ಅಧ್ಯಕ್ಷರು ಸದಸ್ಯರು ಭಾಗವಹಿಸಿ ಶ್ರಮದಾನದ ಮೂಲಕ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು. ದಿನಾಂಕ 23/11/2022 ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಸಾಪ್ತಾಹಿಕ ಸಭೆಯಲ್ಲಿ ಕುಟುಂಬ ಸಂಸ್ಕೃತಿಯ ಕುರಿತು ಶ್ರೀ ಗಜಾನನ ಪೈ ಇವರಿಂದ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಕುಟುಂಬ ಅಂದರೇನು, ಹೇಗಿರಬೇಕು, ಹೇಗೆ ಸಾಗಬೇಕು ಎನ್ನುವ ಅತ್ಯಂತ ಮೌಲ್ಯಯುತವಾದ ಚಿಂತನಾರ್ಹದ ಸಲಹೆ ಸೂಚನೆಗಳನ್ನು ಈ ಸಂದರ್ಭದಲ್ಲಿ ಶ್ರೀ ಗಜಾನನ ಪೈ ಅವರು ನೀಡಿದರು. ದಿನಾಂಕ 25/12/2022 ಮುಲ್ಕಿಯಲ್ಲಿ ಅದ್ದೂರಿಯಾಗಿ ನಡೆದ ಕೇಂದ್ರ ಸಮಿತಿಯ ಪದಕ ಕಾರ್ಯಕ್ರಮದಲ್ಲಿ ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿದ್ದೆವು. ದಿನಾಂಕ 17/11/2023 ನಮ್ಮ ಮಾತೃ ಸಂಘದಲ್ಲಿ ನಡೆದ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಸೇವೆಯಲ್ಲಿ ನಮ್ಮ ಹೆಚ್ಚಿನ ಸದಸ್ಯರು ಭಾಗವಹಿಸಿ ನಮಗೆ ನೀಡಿರುವ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿರುತ್ತೇವೆ. ದಿನಾಂಕ 22/1/2023 ಯುವ ವಾಹಿನಿ ಕೊಲ್ಯ ಘಟಕದ ವತಿಯಿಂದ ಅಧ್ಯಕ್ಷರಾದ ಸುಂದರ್ ಸುವರ್ಣ ನೇತೃತ್ವದಲ್ಲಿ ಮುಲ್ಕಿಯ ಕೆರೆಬಿನ್ ದ್ವೀಪಕ್ಕೆ 1 ದಿವಸದ ಪ್ರವಾಸದ ಜೊತೆಗೆ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ ಕೊಲ್ಯದಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಿ ಹೊರಟ ನಮ್ಮ 38 ಸದಸ್ಯರು ತಂಡ ಹಾದಿ ಮಧ್ಯೆ ಬಪ್ಪನೋಡು ಕ್ಷೇತ್ರವನ್ನು ಸಂದರ್ಶಿಸಿ ತಾಯಿ ದುರ್ಗಾಪರಮೇಶ್ವರಿ ಆಶೀರ್ವಾದ ಪಡೆದು ನಂತರ ಬೆಳಗ್ಗೆ 9:45ಕ್ಕೆ ಮುಲ್ಕಿಯ ಕೆರೆಬಿನ್ ದ್ವೀಪಕ್ಕೆ ಬಂದಿಳಿದು ಸಂಜೆ ತನಕ ಸದಸ್ಯರೆಲ್ಲವೂ ಒಂದೇ ಮನೆಯವರಂತೆ ಆಟ, ಪದ್ಯ, ಕುಣಿತ ಮುಂತಾದ ಮನೋರಂಜನೆ ಜೊತೆಗೆ ಸಂಜೆ 7 ಗಂಟೆಗೆ ಕೊಲ್ಯ ತಲುಪಿದೆವು. ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಇದರ ಸಹಯೋಗದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಧರ್ಮಶಿಕ್ಷಣ ಕೇಂದ್ರ ಸೋಮೇಶ್ವರ ಇಲ್ಲಿ ಜನವರಿ 30ರಿಂದ 20 ದಿನಗಳ ತುಳು ಪಾಠನ ತರಬೇತಿ ಕಮ್ಮಟ ಶಿಬಿರ ರಾತ್ರಿ 7ರಿಂದ 8 ಗಂಟೆ ತನಕ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ನೇತೃತ್ವದಲ್ಲಿ ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದಲ್ಲಿ ನಡೆಯಿತು. ಪಾಠನ ತರಗತಿಯ ಪರಿವೀಕ್ಷಣೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಯೋಜನೆಯ ಜಿಲ್ಲಾ ಸಂಚಾಲಕರಾದ ಶ್ರೀ ವಿನಯ ನೇತ್ರ ದೊಡ್ಡಲಕಾಡು, ಶ್ರೀಮತಿ ವನಿತಾ ಸೋಮನಾಥ್ ಅವರು ಭೇಟಿ ಕೊಟ್ಟರು ಹಾಗೂ ತರಗತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತರಗತಿಯಲ್ಲಿ ಖ್ಯಾತ ಜಾನಪದ ವಿದ್ವಾಂಸರು ಆಗಿರುವ ಶ್ರೀ ದಯಾನಂದ್ ಜಿ ಕತ್ತಲ್ ಸರ್ ಅವರು ಪಿಲಿಚಾಂಡಿ ಸಂಧಿಯನ್ನು ಹಾಗೂ ಆಟಿಕಳಂಜಿ ಸಂಧಿಯನ್ನು ಆಡಲು ಕಲಿಸಿದರು.
ಸುಮಾರು 90ರಿಂದ 110 ಶಿಕ್ಷಾರ್ಥಿಗಳು ಪ್ರತಿದಿನ ತರಗತಿಯಲ್ಲಿ ಭಾಗವಹಿಸುತ್ತಿದ್ದರು. ದಿನಾಂಕ 5/2/2023ರಂದು ನಮ್ಮ ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಕೊಲ್ಲೆ ಸೋಮೇಶ್ವರದ 45ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಕ್ರೀಡಾಕೂಟ, ಭಜನೆ, ಪೂಜೆ, ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಘಟಕದ ಸದಸ್ಯರು ಭಾಗವಹಿಸಿ ಕೆಲವೊಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇವೆ. ದಿನಾಂಕ 3/3/2023ರಂದು ಕಂಕನಾಡಿ ಗರುಡಿಯ 150ರ ಸಂಭ್ರಮ ಕಾರ್ಯಕ್ರಮ ಮತ್ತು ಬ್ರಹ್ಮಕಲಶ ಪ್ರಯುಕ್ತ ನಡೆದ ಹೊರಕಾಣಿಕ ಸೇವೆಗೆ ಘಟಕದ ವತಿಯಿಂದ ಹೊರಕಾಣಿಕೆ ನೀಡಲಾಯಿತು. ಮತ್ತು ದಿನಾಂಕ 6/3/2023ರಂದು ಕಂಕನಾಡಿ ಗರುಡಿಯಲ್ಲಿ ಯುವ ವಾಹಿನಿ ಕೇಂದ್ರ ಸಮಿತಿಯ ವತಿಯಿಂದ ಘಟಕಗಳಿಗೆ ನೀಡಿರುವ ಅತಿಥಿ ಸತ್ಕಾರ ಜವಾಬ್ದಾರಿ ಸೇವೆಯಲ್ಲಿ ನಮ್ಮ ಹೆಚ್ಚಿನ ಸದಸ್ಯರು ಭಾಗವಹಿಸಿ ಉತ್ತಮ ಕಾರ್ಯನಿರ್ವಹಿಸುತ್ತೇವೆ. ದಿನಾಂಕ 19/3/2023ರಂದು ಭಾನುವಾರ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ರೆಡ್ ಕ್ರಾಸ್ ಸಂಸ್ಥೆ, ರೋಟರಿ ಸಮುದಾಯದಳ ಕೊಲ್ಯ, ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಮತ್ತು ಒಳವಿನಲ್ಲಿ ಪುನರ್ವಸತಿ ಕೇಂದ್ರ ಕಿನ್ಯ ಇವರ ಆಶ್ರಯದಲ್ಲಿ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇಲಕಟ್ಟೆ ಇವರ ಸಹಕಾರದೊಂದಿಗೆ ಒಳವಿನಲ್ಲಿ ಆಶ್ರಮದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. 82 ಶಿಬಿರಾರ್ಥಿಗಳು ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನವನ್ನು ಪಡೆದರು. 3 ಜನ ವಿಕಲಚೇತನರಿಗೆ ವೀಲ್ಚೇರ್ ಮತ್ತು ಊರುಗೋಲನ್ನು ಉಚಿತವಾಗಿ ನೀಡಲಾಯಿತು. ದಿನಾಂಕ 19/3/2023ರಂದು ಆದಿತ್ಯವಾರ ಮಧ್ಯಾಹ್ನ 2 ಗಂಟೆಗೆ ಯುವ ವಾಹಿನಿ ಕೊಲ್ಯ ಘಟಕದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಕೊಲ್ಯದ ಬಿಲ್ಲವ ಸೇವಾ ಸಮಾಜ ಸಭಾಂಗಣದಲ್ಲಿ ನಡೆಯಿತು. ಖ್ಯಾತ ಶ್ರೀರೋಗ ತಜ್ಞೆಯಾದ ಡಾಕ್ಟರ್ ಪ್ರಮೋದ ಲಕ್ಷ್ಮಣ್ ರವರು ಮಹಿಳೆಯರ ಆರೋಗ್ಯದ ಕುರಿತಾಗಿ ಮಾಹಿತಿ ನೀಡಿದರು ಮತ್ತು ಸದಸ್ಯರ ಆರೋಗ್ಯದ ಬಗ್ಗೆ ಇದ್ದ ಸಂದೇಹಗಳಿಗೆ ಉತ್ತರಿಸಿದರು. ಮತ್ತು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು. 35ಕ್ಕಿಂತ ಹೆಚ್ಚು ಮಹಿಳಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ನಯನ ಸುರೇಶ್ ಅವರು ಮಹಿಳಾ ದಿನಾಚರಣೆ ಕುರಿತಾಗಿ ಮಾಹಿತಿ ನೀಡಿದರು. ಕೇಂದ್ರ ಸಮಿತಿಯ ಮಹಿಳಾ ಸಂಘಟನಾ ನಿರ್ದೇಶಕರಾದ ಶ್ರೀಮತಿ ವಿದ್ಯಾ ರಾಕೇಶ್ ರವರು ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭ ಕೋರಿದರು. ದಿನಾಂಕ 26/3/2023ರಂದು ತೊಕ್ಕೊಟ್ಟು ಒಳಪೇಟೆಯ ಶ್ರೀ ವಿಠೋಬ ರುಕ್ಮಾಯಿ ಮಂದಿರದಲ್ಲಿ ನಡೆದ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂದಿರಕ್ಕೆ ಘಟಕದ ವತಿಯಿಂದ ₹6,000ವನ್ನು ನೀಡಿರುತ್ತೇವೆ. ದಿನಾಂಕ 4/4/2023ರಂದು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯದಲ್ಲಿ ನಡೆದ ಘಟಕದ ಸಾಪ್ತಾಹಿಕ ಸಭೆಯಲ್ಲಿ ಜನಾರ್ದನ್ ಪಾಂಡೇಶ್ವರ ಇವರು ಅಂಗೈಲಿ ಆರೋಗ್ಯ ಎಂಬ ವಿಚಾರದಲ್ಲಿ ಘಟಕದ ಸದಸ್ಯರಿಗೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದರು. ದಿನಾಂಕ 23/4/2023ರಂದು ಯುವ ವಾಹಿನಿ ರಿಜಿಸ್ಟ್ರಾರ್ ಕೆಂಜಾರು ಘಟಕದ ಆಶ್ರಯದಲ್ಲಿ ನಡೆದ ಸುಂಕದಕಟ್ಟೆ ಯಕ್ಷಗಾನದ ಸೇವೆಗೆ ಘಟಕದ ವತಿಯಿಂದ ₹2,000ವನ್ನು ನೀಡಿರುತ್ತೇವೆ. ದಿನಾಂಕ 28/4/2023ರಂದು ಇತಿಹಾಸ ಪ್ರಸಿದ್ಧ ಕೊಂಡಾನ ಪಿಲಿಚಾಮುಂಡಿ ಬಂಟ ಮುಂಡತಾಯಿಯ ದೈವಸ್ಥಾನ ಕೊಂಡಾನ ಇದರ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಅಂಗವಾಗಿ ಕ್ಷೇತ್ರದಲ್ಲಿ ವಿವಿಧ ಸಂಘಟನೆಗಳ ಸಹಕಾರದಿಂದ ನಡೆಯುವ ಸ್ವಯಂ ಸೇವೆಯಲ್ಲಿ ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿ ಶ್ರಮದಾನ ಸೇವೆ ಮಾಡಲಾಯಿತು. ದಿನಾಂಕ 28/5/2023ರಂದು ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಇದರ ಆಶ್ರಯದಲ್ಲಿ ರೋಟರಿ ಸಮುದಾಯದಳ ಕೊಲ್ಯ ಹೊಸಕುರಲ್ ಬಳಗ ಇವರ ಜಂಟಿ ಸಹಕಾರದಲ್ಲಿ ಜುಲೇಕೆ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಎನಪಯ್ಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಇವರ ಸಹಯೋಗದಲ್ಲಿ ಬೃಹತ್ ಉಚಿತ ನೇತ್ರ ತಪಾಸಣಾ, ದಂತ ಚಿಕಿತ್ಸೆ, ಮಹಿಳೆಯರ ಆರೋಗ್ಯ ಯೋಗಕ್ಷೇಮ ಕಾರ್ಯಕ್ರಮ ಮತ್ತು ಮಾಹಿತಿ ಶಿಬಿರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯದಲ್ಲಿ ನಡೆಯಿತು. ಆರೋಗ್ಯ ಶಿಬಿರದ ಉದ್ಘಾಟನಾ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರಾದ ಸುಂದರ್ ಶಿವಣ್ಣ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಇದರ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾದ ವೇಣುಗೋಪಾಲ್ ಕೊಲ್ಯ, ಎನಪಾಯ ಸಮುದಾಯ ದಂತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರೇಖಾ ಭೀಷಣೈ, ರೋಟರಿ ಸಮುದಾಯದಲ್ಲ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀ ಆನಂದ್ ಮಳಲ್ಕೋಡಿ, ಹೊಸಕುರಲ್ ಮಾಧ್ಯಮದ ನಿರ್ದೇಶಕರಾದ ಶ್ರೀ ವಿದ್ಯಾಧರ್ ಶೆಟ್ಟಿಯವರು ಉಪಸ್ಥಿತರಿದ್ದರು. ಸುಮಾರು 200ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ನೇತ್ರ ತಪಾಸಣೆ, ದಂತ ಚಿಕಿತ್ಸೆ, ಮಹಿಳಾ ಯೋಗಕ್ಷೇಮ ಪ್ರಯೋಜನವನ್ನು ಪಡೆದರು. 75ಕ್ಕಿಂತಲೂ ಹೆಚ್ಚು ಮಂದಿಗೆ ಉಚಿತ ಕನ್ನಡಕ ವಿತರಿಸಲಾಯಿತು. ದಿನಾಂಕ 10/6/2023ರಂದು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ನಿಧಿ ಸಂಗ್ರಹಣ ಮಾಡುವ ಉದ್ದೇಶದಿಂದ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ಮಂಗಳೂರಿನ ಪುರಭವನದಲ್ಲಿ ನಡೆದ ಶಾಂಭವಿ ನಾಟಕ ಪ್ರದರ್ಶನದಲ್ಲಿ ನಮ್ಮ ಘಟಕದ 40 ಸದಸ್ಯರು ಭಾಗವಹಿಸಿ ನಾಟಕವನ್ನು ವೀಕ್ಷಿಸಿದ್ದೆವು. ದಿನಾಂಕ 11/6/2023ರಂದು ಘಟಕದ ವತಿಯಿಂದ ಅಧ್ಯಕ್ಷರಾದ ಶ್ರೀ ಸುಂದರ್ ಶಿವನವರ ನೇತೃತ್ವದಲ್ಲಿ ನಮ್ಮೂರ ದರ್ಶನ ಎಂಬ ಒಂದು ದಿವಸದ ಪ್ರವಾಸವನ್ನು ಏರ್ಪಡಿಸಿದರು. ಘಟಕದ ಸದಸ್ಯರು ಮತ್ತು ಮನೆಯವರು ಸೇರಿ 54 ಜನರ ಪ್ರವಾಸ ತಂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಂದಿರ ಕೊಲ್ಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುದೇವರಿಗೆ ಪ್ರಾರ್ಥನೆ ಸಲ್ಲಿಸಿ
ಗುರುವರಿಯರ ಅನುಗ್ರಹ ಪಡೆದು ಬೆಳಗ್ಗೆ 7:30 ಕೊಳ್ಳದಿಂದ ಹೊರಟು ಮೊದಲಿಗೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ, ಮೂಡಬಿದ್ರೆ ಸಾವಿರ ಕಂಬದಿ ಬಸದಿ, ಕಾರ್ಕಳ ಗೊಮ್ಮಟೇಶ್ವರ, ಕೋಟಿ ಚೆನ್ನಯ್ಯ ಟೀಮ್ ಪಾರ್ಕ್, ಕಾರ್ಕಳ ಶ್ರೀ ಮಾರಿಯಮ್ಮ ದೇವಸ್ಥಾನ, ಅತ್ತೂರು ಚರ್ಚ್, ವರಂಗ ಜೈನ ಬಸದಿ, ಪರಶುರಾಮ ಟೀಮ್ ಪಾರ್ಕ್, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಮುಂತಾದ ಪುಣ್ಯಸ್ಥಳಗಳನ್ನು ವೀಕ್ಷಿಸಿ ರಾತ್ರಿ 10 ಗಂಟೆಗೆ ಕೊಲ್ಲೆ ತಲುಪಿದೆವು. ಹಳೆಯಂಗಡಿಯಲ್ಲಿ ನಡೆದ ಸಹಭೋಜನ ಕೂಟದಲ್ಲಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಜೇಶ್ ಬಿ ಅವರು ನಮ್ಮ ಜೊತೆಗೂಡಿದ್ದರು. ದಿನಾಂಕ 2/7/2023 ಹೊಸಕುರಲ್ ಬಳಗ ಇದರ ಆಶ್ರಯದಲ್ಲಿ ಯುವವಾಹಿನಿ ಕೊಲ್ಲೆ ಘಟಕ ಮತ್ತು ಜಂಟಿ ಸಂಸ್ಥೆಗಳ ಸಹಕಾರದಲ್ಲಿ KMC ಆಸ್ಪತ್ರೆ ಅತ್ತವರ ಮಂಗಳೂರು ಇವರ ಸಹಯೋಗದಲ್ಲಿ ರಕ್ತದಾನ ಮಾಹಿತಿ ಶಿಬಿರ ಮತ್ತು ರಕ್ತದಾನ ಶಿಬಿರವು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆ ತನಕ ಬೆನಕ ಬಿಲ್ಡಿಂಗ್ ಕೊಲ್ಯದಲ್ಲಿ ನಡೆಯಿತು. ರಕ್ತದಾನ ಶಿಬಿರದ ಉದ್ಘಾಟನಾ ಸಮಾರಂಭದ ವೇದಿಕೆ ಘಟಕದ ಅಧ್ಯಕ್ಷರಾದ ಶ್ರೀ ಸುಂದರ್ ಸುವರ್ಣ ಉಪಸ್ಥಿತರಿದ್ದರು. ಘಟಕದ ಕೆಲವು ಸದಸ್ಯರು ರಕ್ತದಾನ ಮಾಡಿ ಅಮೂಲ್ಯ ಜೀವ ಉಳಿಸುವ ಕಾರ್ಯಕ್ಕೆ ಸಹಕರಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಯ ಮತ್ತು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಆಶ್ರಯದಲ್ಲಿ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ನೇತೃತ್ವದಲ್ಲಿ ನಡೆಯುವ ಧರ್ಮ ಶಿಕ್ಷಣ ತರಗತಿಯಲ್ಲಿ ದಿನಾಂಕ 18/7/2023 8 ತಿಂಗಳ ವಿಶೇಷ ತರಗತಿ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಘಟಕದ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಮೋಹನ್ ಮಾಡೂರ್ ಅವರು ತೆಂಗಿನ ಗರಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಾಚ್, ಗಿರಿಗಿಟ್, ಹಾವು, ತೆರೆಯ ಮುಂತಾದ ಅಲಂಕಾರಿಕ ವಸ್ತುಗಳನ್ನು ಮಾಡುವ ವಿಧಾನವನ್ನು ಕಲಿಸಿಕೊಟ್ಟರು. ದಿನಾಂಕ 25/7/2023 ನಡೆದ 8 ತಿಂಗಳ ವಿಶೇಷ ತರಗತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಘಟಕದ ಸದಸ್ಯರಾದ ಶ್ರೀಮತಿ ಅಶ್ವಿತಾ ಹರೀಶ್ ಕುಂಪಳ ಇವರು ವೀಳ್ಯದೆಲೆ ಮಾಲೆ ಹಾಗೂ ಅಲಸ್ಸಿ ಖಾದ್ಯಗಳ ಮಾಡುವುದನ್ನು ವಿದ್ಯಾರ್ಥಿಗಳು ತಿಳಿಸಿಕೊಟ್ಟರು. ಸುಮಾರು 80ಕ್ಕಿಂತ ಹೆಚ್ಚು ಮಂದಿ ಶಿಕ್ಷಾರ್ಥಿಗಳು ಈ ತರಗತಿಯಲ್ಲಿ ಭಾಗವಹಿಸಿದ್ದರು. ದಿನಾಂಕ 30/7/2023 ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯದಲ್ಲಿ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ ಇವರ ವತಿಯಿಂದ ನಡೆದ ಆಟಿದೊಂದು ದಿನ ಕಾರ್ಯಕ್ರಮದಲ್ಲಿ ನಮ್ಮ ಘಟಕವು ಭಾಗವಹಿಸಿ ಸಹಕರಿಸಿದ್ದೆವು. ದಿನಾಂಕ 9/8/2023 ನಡೆದ ಘಟಕದ ವಿಶೇಷ ಸಾಪ್ತಾಹಿಕ ಸಭೆಯಲ್ಲಿ ಯುವವಾಹಿನಿ ಸ್ಥಾಪನೆ, ಕೇಂದ್ರ ಸಮಿತಿಯ ರಚನೆ, ಪ್ರಥಮ ಸಮಾವೇಶ, ಕೇಂದ್ರ ಸಮಿತಿಯ ಮಾರ್ಗದರ್ಶಿ, ಉಪಸಮಿತಿ, ಪದಾಧಿಕಾರಿಗಳ ಆಯ್ಕೆ, ನಿರ್ದೇಶಕರ ಜವಾಬ್ದಾರಿ ಮುಂತಾದ ಅನೇಕ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಸಾಧು ಪೂಜಾರಿ ಅವರು ನೀಡಿದರು. ಸದಸ್ಯರು ಕೆಲವೊಂದು ವಿಷಯ ಬಗ್ಗೆ ಪ್ರಶ್ನೆ ಕೇಳಿ ಮಾಹಿತಿ ಪಡೆದರು. ಯುವವಾಹಿನಿ ಬಗ್ಗೆ ಮತ್ತು ಮಾರ್ಗದರ್ಶಿ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ ಶ್ರೀ ಸಾಧು ಪೂಜಾರಿ ಅವರಿಗೆ ಅಧ್ಯಕ್ಷರು ನೆನಪಿನ ಕಾಣಿಕೆ ನೀಡಿ ಧನ್ಯವಾದ ಸಲ್ಲಿಸಿದರು. ದಿನಾಂಕ 15/2023 ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ, ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ ಮತ್ತು ಯುವವಾಹಿನಿ ಕೊಲ್ಯ ಘಟಕದ ಜಂಟಿ ನೇತೃತ್ವದಲ್ಲಿ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮವು ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯ ಪರಿಸರದಲ್ಲಿ ನೆರವೇರಿತು. ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀ ರಮನಾಥ್ ಕೋಟಕರ್ ಅವರು ಧ್ವಜಾರೋಹಣಗೈದರು ಹಾಗೂ ಅಧ್ಯಕ್ಷರು ಈ ಸಮಯದಲ್ಲಿ ಜೊತೆಗೂಡಿದ್ದರು. ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿದರು. ಇದಲ್ಲದೆ ಯುವವಾಹಿನಿಯ ಅನೇಕ ಘಟಕಗಳ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿರುತ್ತೇವೆ. ನಮ್ಮ ಘಟಕದ ಸಾಪ್ತಾಹಿಕ ಸಭೆ ಪ್ರತಿ ಬುಧವಾರ ಸಂಜೆ 7ರಿಂದ 8 ಗಂಟೆ ತನಕ ನಡೆಯುತ್ತದೆ ಮತ್ತು ಪ್ರತಿ ಮಂಗಳವಾರ ಸಂಜೆ 7ರಿಂದ 8 ಗಂಟೆ ತನಕ ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜದ ಸಂಪೂರ್ಣ ಸಹಕಾರದೊಂದಿಗೆ ಘಟಕದ ಅಧ್ಯಕ್ಷರು ಶ್ರೀ ಸುಂದರ್ ಸುವರ್ಣ, ಭಜನಾ ತರಗತಿಯ ಸಂಚಾಲಕರಾದ ಶ್ರೀ ಜಗಜೀವನ್ ಕೊಲ್ಯ, ಯತೀಶ್ ವೆಂಕಯಿತ್ತಲು ಇವರ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಧರ್ಮ ಶಿಕ್ಷಣ ತರಗತಿ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರ ಅಪೂರ್ವ ಜ್ಞಾನ ಮಂದಾರ ಮತ್ತು ಅತ್ಯುತ್ತಮ ಮಾರ್ಗದರ್ಶನದೊಂದಿಗೆ ಹಾಗೂ ವಿವಿಧ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಮತ್ತು ನಮ್ಮ ಘಟಕದ ಸದಸ್ಯರ ಸಂಪನ್ಮೂಲ ವ್ಯಕ್ತಿಗಳ ತರಗತಿಯೊಂದಿಗೆ ಉಚಿತವಾಗಿ ಯಶಸ್ವಿಯಾಗಿ ಈ ಧಾರ್ಮಿಕ ಶಿಕ್ಷಣ ತರಗತಿಯು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಜವಾಬ್ದಾರಿಯಲ್ಲಿ ಈ ವರ್ಷ ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಬಂದಿದ್ದು, ಇದು ನಮ್ಮ ಮಾತೃ ಸಂಸ್ಥೆ ಮತ್ತು ನಮ್ಮ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಮುಂದಿನ ಅವಧಿಯಲ್ಲಿ ವಿದ್ಯೆ, ಉದ್ಯೋಗ, ಸಂಪರ್ಕ ನೆಲೆಯಲ್ಲಿ ಉತ್ತಮವಾದ ಕೆಲಸ, ಸಮಾಜ ಸೇವೆ ನಮ್ಮ ಕೊಲ್ಯ ಘಟಕ ವತಿಯಿಂದ ಇನ್ನಷ್ಟು ನಡೆಯುತ್ತದೆ ಎಂಬ ಭರವಸೆಯೊಂದಿಗೆ 2022-2023 ಸಾಲಿನ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುರ್ಮೇಲು ನಾ ದುಂಬಗ್ ಇನಿತ ಸಮಾರಂಭನು ಉದಿಪನ ಮಲ್ತಿನ ಶ್ರೀ ವೇಣುಗೋಪಾಲ್ ಕೊಲ್ಯ ಎಂಬರು ಉದಿಪನದ ನುಡಿಸೇಸನು ಕೊರಡು ಪಡೆದು ಭಿನ್ನಯ ಮಲ್ತೊಂದುಲ್ಲ ಮಿತ್ತರ್ಮೇಡು ಒಳಗಾಯಿನ ಮಲ್ಲ ಭಿನ್ನರೆ ಅಂಚನೆ ತೀರ್ಥ ಚಾವಡಿ ಪುನಃ ಮಾತಾ ಹಿರಿಯ ಕಿರಿಯ ಬಂಧುಲೆ ಮಾತೆರೆಗಳ ನಮನಗಳು. ಇನಿ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಪದಗ್ರಹಣ ಸಮಾರಂಭ
ಭಾರಿ ಸಂತೋಷ ಪುನಕ್ಲನ ಕಾರ್ಯಕ್ರಮ ಭಾಗವಹಿಸ್ತಾರೆ ಕರಿನ ಆಜಿ ವರ್ಷದಿಂದ ನಾನು ಅಕ್ಲನ ಪೂರ ಕಾರ್ಯಕ್ರಮಡ್ಲ ಭಾಗವಹಿಸ್ತಂದಲ್ಲ ಎಟ್ಲ ಕರಿನ 5 ವರ್ಷಡು ವೇದಿಕೆ ಇತ್ತದು ಅಕ್ಲನ ಪೂರ ಕಾರ್ಯಕ್ರಮಗಳ ಭಾಗವಹಿಸಿದೆ ಭಾರಿ ಸಂತೋಷ ಆಪುಂಡು ದಯಪಂಡ ಇನಿ ನಮ್ಮ ವೇದಿಕೆದ ದುಮುಡು ಕೇಂದ್ರ ಸಮಿತಿದ ಹಿರಿಯ ಘಟಾನುಘಟಿಗಳು ಅಂಚನೆ ನಮ್ಮ ಯುವಕರನ್ನ ಇಲ್ಲದಕ್ಕಲುಳ್ಳೇರು ಅಕ್ಕನ ಎದುರು ನಮ್ಮ ಜವನೇರ್ನ ಪುಗರ್ತದ ರಡ್ಡು ಪಾತ್ರ ಪಂಡಿಜಿದ ತಪ್ಪಾಪನು ದಯಪಂಡ ಯಾನ ಅಕ್ಕನೊಟ್ಟಿಗೆ ಕರಿನ 5 ವರ್ಷದ ಪೂರ ಕಾರ್ಯಕ್ರಮ ಭಾಗವಹಿಸಿದ ಪುನಗ ಅಕ್ಕಲೇನು ಪುಗರ್ತಿಸಿದ ತಪ್ಪು ಬಂದಲೇ ಒಂದು ಇಲ್ಲಡು ಜೋಕುಲು ಜವನರಿತ್ತುಂಡ ಆ ರೀತಿದ ಗೌಜಿ ಗದ್ದಲ ಉಪ್ಪುಂಡ ಅವೇ ರೀತಿ ಎಂಗ್ಲನ ಬಿಲ್ಲವ ಸಮಾಜ ಸಂಸ್ಥೆಡು ಕರಿನ ಆಜಿ ವರ್ಷದ ಸ್ಥಾಪನೆಯ ಜವನೇರ್ನ ಈ ಓವೈನಿ ಘಟಕ ಬತ್ತಿದ ಬಕ್ಕ ಮಸ್ತ್ ಗೌಜಿ ಗದ್ದಲ ದಯಪಂಡ ಯಾಪತ್ತುಂಡಲ ಕಾರ್ಯಕ್ರಮ ಫಂಕ್ಷನ್ ಪುರ ಆವೊಂದುಪ್ಪುಂಡು ಇಜಿಂದ ದುಂಬು ಎಂಗ್ಲ ಸಂಸ್ಥೆಡು ಐತಾರ ಒಂಜಿ ಹಿರಿಯಕಲ್ ಮಾತ ಬತ್ತದು ಸೇರೊಂದಿತ್ತ ಇಜಿಂದ ತಿಂಗಳದ ಮೀಟಿಂಗ್ ಇತ್ತೆ ಅಂಚತ್ತು ಇತ್ತೆ ಯಾಪತ್ತುಂಡಲ ಜವನೇರು ದಾದಾಂಡಲ ಒಂಜಿ ಕಾರ್ಯಕ್ರಮ ಮಂತೊಂದುಪ್ಪೇರು ನಮ್ಮ ಹಿರಿಯಕಲ್ ಬಣ್ಣ ಕೇಣಿಯರು ಮಾದರ್ನ ಒಂದು ದಾದ ಜವನೇರು ದಾದ ಜನ ಬಂದು ಅಂಚ ಕೇನು ನಂಜಿ ಆ ಒಂಜಿ ಅವಕಾಶ ಮಂತದಿತ್ತು ಯಾಪಂಡ ಅಂಚ ಒಂಜಿ ಯಾಪಲ ಚಟುವಟಿಕೆ ಉಪ್ಪುಲಕ ಎಂಗ್ಲ ಸಂಸ್ಥೆನ ಈ ಜವನೇರು ಮಂತೊಂದು ಬರೋದಿಲ್ಲೇರು ಬಾರಿ ಎಡ್ಡೆದ ವಿಷಯ ಅಂಚನೆ ನಮ್ಮ ಈ ಕೊಲ್ಯ ಪರಿಸರದ ಜವನೇರು ಈ ಘಟಕ ಯೋವೈನಿ ಘಟಕಾಯಿನೇ ಕೆಲವೊಂದು ಜವನೇರ್ನ ಪ್ರತಿಭೆಲ ತೋಜಿದು ಬರ್ತೇನೆ ಇಂಗ್ಲೇ ಮಸ್ತ್ ಸಹಾಯ ಆಪುಂಡು ದಯಪಂಡ ವರ್ಷಲ ಒಂಜಿ 2-3 ಜವನೇರು ಎಂಗ್ಲ ಸಂಸ್ಥೆಗೆ ಸದಸ್ಯರಾದ ಸೇರೊಂದುಲ್ಲೇರು ಎಂಗ್ಲಿ ಭಾರಿ ಖುಷಿ ಆಪುಂಡು ದಯಪಂಡ ಮೂಲು ಅಕ್ಲು ಒಂಜಿ ಟ್ರೈನಿಂಗ್ ಲೆಕ್ಕ ಒಂಜಿ ಪಾತೆರೆ ಎಂಚ ಸಭೆಟ್ ಎಂಚ ಒಂಜಿ ಕಾರ್ಯಕ್ರಮ ಮನ್ಪುನ ಒಂಜಿ ವಿಷಯನ ತಿರಿದು ಧೈರ್ಯಡು ಸಂಸ್ಥೆಗೆ ಸದಸ್ಯದ ಸೇರೊಂದು ಬರೋದಿಲ್ಲೇರು ದಯಪಂಡ ದುಂಬು ಭಾರಿ 5 ವರ್ಷಡು ಒಂಜಿ 2 ಜನ ಸೇರು ಎಂಗ್ಲ ಬಿಲ್ಲವ ಸಮಾಜಕ್ಕೆ ಭಾರಿ ಬಂಗೋಡು ಒತ್ತಾಡು ಇತ್ತೆ ಕರಿನೊಂಜಿ 4-5 ವರ್ಷದ ಮಸ್ತ್ ಜವನೇರು ಎಂಕಲ್ನ ಸಮಿತಿಗೆ ಸೇರಿದರು ಐನ್ಲ ಪಂಡ್ರೆ ಅನ್ನ ಸಂತೋಷ ಪಡ್ಪೆ ಅಂಚೆನೆ ಮೇನ್ ಈ ಒಂಜಿ ಆಜಿ ವರ್ಷಡು ನಮ್ಮ ಜವನೇರು ಏತು ಪ್ರತಿಭೆ ಉಂಡು ಪನ್ಪನ ತೋಜ್ಪವನ ಒಂಜಿ ನಿದರ್ಶನ ದಾದ ಪಂಡ ಆ ಒಂಜಿ ಎಲ್ಲಿ 5 ವರ್ಷದ ಉಲೈ ಒಂಜಿ ಕೇಂದ್ರ ಸಮಿತಿದ ಮುಖ್ಯ ಒಂಜಿ ಕಾರ್ಯದರ್ಶಿಯದ ಹುದ್ದೆನ ನಮ್ಮ ಕೊಲ್ಯ ಘಟಕದ ಒಂಜಿ ಜವನೆ ವಹಿಸಂದೆ ಬಂದರೆ ಭಾರಿ ಹೆಮ್ಮೆ ಆಪನ ಎಂಗ್ಲ ಬಿಲ್ಲವ ಸಮಿತಿಗಳ ಭಾರಿ ಹೆಮ್ಮೆದ ವಿಷಯ ಅಂಚನೆ ಎಂಗ್ಲ ಅರ್ಚನಾ ಗೌಲ್ಯರು ಆರ್ಲ ಕೇಂದ್ರ ಸಮಿತಿದ ಒಂಜಿ ಸ್ಥಾನ ಪಡೆದರು ಅಂಚನೆ ನನ್ನ ದುಂಬಗ್ಲ ಜವನೇರು ಇಂಚನೆ ಎಡೆಡ್ಡೆ ಪ್ರತಿಭೆ ತೋರ್ಪದು ಕೇಂದ್ರ ಸಮಿತಿಡು ಮಲಮಲ್ಲ ಅವಕಾಶ ದೆತ್ತೊಂದು ಮುಖ್ಯ ಗುರ್ಕಾರ್ನ ಅವಕಾಶ ಆಯ್ನಾತು ಬೇಗ ನಮ್ಮ ಕೊಲ್ಯ ಘಟಕಕ್ಕೆ ತಿಕ್ಕಡು ರಾಜೇಶಣ್ಣನ ಸ್ಥಾನನ ಬೇತೆಯರು ನಮ್ಮ ಕೊಲ್ಯ ಘಟಕದ ಕೆಲ ದತ್ತನೋಡು ಮನ್ಪನ ಎಂಕ್ಲನ ಒಂಜಿ ಆಸೆ ದಯಪಂಡ ಎಂಕ್ಲೆಗ್ ನಿಜ ಸರಿ ಒಂಜಿ ಇಂದೇಟು ಪನ್ಪನ ಎಂಗ್ಲ ಮಾತ್ರ ಸಂಸ್ಥೆದಕ್ಲೆಗ್ ಜವನೇರೇನು ಅಕ್ಲ ಪ್ರತಿಭೆನ ತೂನಗ ಭಾರಿ ಸಂತೋಷ ಆಪುಂಡು ಅಂಚನೆ ಜವನೇರಡ ಬಕ್ಕೊಂಜಿ ವಿಷಯ ಬಂದಾಗ ಪನ್ಪುನಿದಾದ ಪಂಡ ಅಂಕಲ್ನ ಕೈತಲ್ದ ಅಂಕಲ್ನ ಫ್ರೆಂಡ್ಸ್ ನಕ್ಕಲು ಅಥವಾ ಇಲ್ಲ ಕೈತಲ್ದಕ್ಲ ಜವನೇರಿತ್ತಾಡ ಅಕ್ಲೆಲ್ಲ ಅಂಕಲ್ನ ಯುವವಾಹಿನಿ ಘಟಕಕ್ಕೆ ಲೆತ್ತೊಂದು ಬಲೆ ಕೆಲವೆರಡ ಗೊತ್ತು ಪೂಜೆ ಪ್ರತಿಭೆಲೆ ಎಂಚ ಮಾತ ಉಂಡು ಪಂದ ಇನ್ನು ತೋಜ್ಪೇರೆ ಒಂಜಿ ಪ್ಲಾಟ್ಫಾರ್ಮ್ಲ ಪೂಜಿ ಅಂಚಾದ ಈ ಒಂಜಿ ಯುವವಾಹಿನಿಗೆ ಸೇರ್ಪಲೆ ಅಂಚನೆ ಅಂಕಲ್ನ ಬಿಲ್ಲವ ಸಮಾಜಗ ಈ ಯುವವಾಹಿನಿ ಘಟಕ ಬತ್ತದು
ವರ್ಷದ 4 ಕಾರ್ಯಕ್ರಮ ಆಪನವಲು ಇತ್ತೆ ತಿಂಗಳು 2-3 ಕಾರ್ಯಕ್ರಮ ವರ್ಷ ತಿಂಗಳು ಆವಂದುಂಡು ಅವಲ ವಿಶೇಷವಾದ ಇಂಕಲ್ನ ಒಂಜಿ ನಾರಾಯಣ ಗುರು ಧ್ಯಾನ ಮಂದಿರಡು ಓಲ ಪರಿಸರ ಇಜ್ಜಂದಿನ ಧಾರ್ಮಿಕ ಧರ್ಮ ಶಿಕ್ಷಣ ಕೇಂದ್ರದ ಐನು ಪೂರ ಕಾರ್ಯನಿರ್ವಹಣೆ ಸಂಯೋಜಕ ಪೂರ ಯುವಯಿಂದ ಜವನೇರು ಮಂತೊಂದು ಬರೋದುಲ್ಲೇರು ಅಂಚನೆ ಎನ್ನ ಒಂಜಿ 5 ವರ್ಷದ ಒಂಜಿ ಅಧ್ಯಕ್ಷದ ಉಲ್ಲೊಂದು ಉಲ್ಲೆ ಆ ಒಂಜಿ ನೆಟ್ಟು ಎಂಕ್ ಜವನೇರು ಫುಲ್ಲು ಸಪೋರ್ಟ್ ಮಂತೊಂದು ಉಲ್ಲಾರು ವೇನನ್ನ ದಾಲ ಬೇಲೆತ್ತಿಂದ ಪನ್ಲೆ ಎಂಕಲ್ ಪನ್ಪನ ಒಂಜಿ ವಿಷಯನ ಪಂಡದು ಎನ್ನ ಒಂಜಿ ಆ ಒಂಜಿ 5 ವರ್ಷದ ಅವಧಿಡು ಎಡ್ಡೆ ಎಂಕ್ ಸಪೋರ್ಟ್ ಮಂತಿದ್ದೇರು ಇಕ್ಲೆ ಪೂರಕ್ಲೆಗ್ಲ ಏನು ಕೃತಜ್ಞತೆ ಮಂತೊಂದುಲ್ಲೆ ಅಂಚನೆ ನನಾತ್ ಎಡೆಡ್ಡೆ ಕಾರ್ಯಕ್ರಮ ಕೊರೊಂದು ಬಲೆ ಕೇಂದ್ರ ಯುವವಾಹಿನಿ ಕೇಂದ್ರ ಸಮಿತಿ ದಕ್ಕಲು 2 ವರ್ಷಡು ರಾಜ್ಯೋತ್ಸವ ಪ್ರಶಸ್ತಿಯೆಲ್ಲ ಪಡೆದ ಇಂಕ್ಲೆಗ್ಲ ಎಂಗ್ಲ ಬಿಲ್ಲವ ಸಮಿತಿದ ಪರವಾದ ಅಭಿನಂದನೆಗಳು ಪನೊಂದು ಈ ಒಂಜಿ ಉದ್ದೀಪನನ ಕರೆನ 5 ವರ್ಷದಿಂದ ಕೊರೊಂದು ಬರೋದಿಲ್ಲರು ಈ ಉದ್ದೀಪನ ಮನ್ಪೇರೆ ಅವಕಾಶ ಕೊರನೇಕ್ ಎಂಕ್ಲೆಗ್ ಯುವಯಿಂದ ಪೂರ ಜವನೇರಿಗ್ಲ ಏನು ಸೊಲ್ಮೆ ಸಂದ ಒಂದು ಎನ್ನ 2 ಪಾತ್ರೆಯನ್ನು ಮುಕ್ತಾಯ ಮನ್ಪೆ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಎಂಬೆರೆಗು ಸೊಲ್ಮೆಲು ನಮ್ಮ ಈ ಒಂಜಿ ಲೇಸಿಗು ಹರೀಶ್ ಪೂಜಾರಿ ಪ್ರಚಾರ ನಿರ್ದೇಶಕರ ಕೇಂದ್ರ ಸಮಿತಿ, ಯಶವಂತ್ ಪೂಜಾರಿ ಮಾಜಿ ಅಧ್ಯಕ್ಷರ ಕೇಂದ್ರ ಸಮಿತಿ, ಸುನೀಲ್ ಕೆ ಅಂಚನ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಸಮಿತಿ, ಅಶೋಕ್ ಕುಮಾರ್ ಮಾಜಿ ಅಧ್ಯಕ್ಷರ ಕೇಂದ್ರ ಸಮಿತಿ, ವಿದ್ಯಾ ರಾಕೇಶ್ ಕೇಂದ್ರ ಸಮಿತಿದ ಮಹಿಳಾ ಸಂಘಟನಾ ನಿರ್ದೇಶಕರು, ನವೀನ್ ಚಂದ್ರ ಮಾಜಿ ಕೋಶಾಧಿಕಾರಿ ಕೇಂದ್ರ ಸಮಿತಿ, ರಾಕೇಶ್ ಕುಮಾರ್ ಮಾಜಿ ಅಧ್ಯಕ್ಷರು ಮಂಗಳೂರು ಘಟಕ, ಮೋಹನ್ ದಾಸ್ ನಾಮನಿರ್ದೇಶಿತ ಸದಸ್ಯರು, ಸುರೇಶ್ ಪೂಜಾರಿ ಪಣಂಬೂರು ಜೊತೆ ಕಾರ್ಯದರ್ಶಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ, ಹರೀಶ್ ಕೆ ಪೂಜಾರಿ ಮಂಗಳೂರು ಪ್ರಥಮ ಉಪಾಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ, ಜಯಕುಮಾರ್ ಕೊಲ್ಯ ಮಂಗಳೂರು ಘಟಕದ ಸದಸ್ಯರು, ರವಿಚಂದ್ರ ಪಣಂಬೂರು ಮಾಜಿ ಅಧ್ಯಕ್ಷರು ಕೇಂದ್ರ ಸಮಿತಿ, ಯಕ್ಷಿತ್ ಕೂಳೂರು ಸದಸ್ಯರು ಕೂಳೂರು ಘಟಕ, ಉದಯ್ ಪೂಜಾರಿ ಪಣಂಬೂರು ಸಂಘಟನಾ ಕಾರ್ಯಂತರರು ಕೇಂದ್ರ ಸಮಿತಿ ಮೊಗ್ಲಿನ ಮಾತ ಉಪಸ್ಥಿತಿನ ನಮ್ಮ ಗೌರವಿಸೊಂದುಲ್ಲ. ಅಂಜನೆ ರಮನಾಥ್ ಕೋಟೆಕಾರ್ ಟ್ರಸ್ಟಿಗಳು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್, ಈಶ್ವರ್ ಸುವರ್ಣ ಕಣ್ಣೀರು ತೋಟ ಪ್ರಧಾನ ಕಾರ್ಯದರ್ಶಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ, ಪುರುಷೋತ್ತಮ ಅಡ್ಕ ಟ್ರಸ್ಟಿಗಳು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ, ಸೀತಾರಾಮ ಕರ್ಕೇರ ಕೋಶಾಧಿಕಾರಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ, ರಾಮ ಪೂಜಾರಿ ಪರಿಯತ್ತೂರು ಮಾಜಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಕೊಲ್ಯ, ಪದ್ಮನಾಭ ಕೊಲ್ಯ ಮಾಜಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಕೊಲ್ಯ, ಜಯರಾಮ್ ಪಿಲಿಕೂರ್ ಸಂಚಾಲಕರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ, ಪೃಥ್ವಿರಾಜ್ ಅಧ್ಯಕ್ಷರು ಕಣ್ಕನಾಡಿ ಘಟಕ ಮುಗ್ಲಿನ ಮಾತೆರೆಲ್ಲ ಮೋಕೆಡು ಗೌರವಿಸೊಂದಿಲ್ಲ. ಅಂಚನೆ ಕರಿನ ಸಾಲಿಡು ನಡೆದಿನ PUC ಪರೀಕ್ಷೆಡು ಅತಿ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡ್ತಿನ 2 ವಿದ್ಯಾರ್ಥಿಗಳನ್ನು ಅಭಿನಂದನೆ ಮನ್ಪುಣಂಚಿಂತ ಪುರ್ತು ಕುಮಾರಿ ಅನನ್ಯ ಎಸ್ ಅಜನೆ, ಕುಮಾರಿ ಅದಿತಿ ಜಿ ಅಮೀನ್ ಮಿಕ್ಕಲಿರುವರು ಮಿತ್ತೊರ್ನದ ಚಾವಡಿಗೆ ಬರೋಡು ಬಂದು ಭಿನ್ನಯ ಮಂತೊಂದುಲ್ಲ. ಒಳ್ಳೆಯ ಘಟಕದ ಅಧ್ಯಕ್ಷರಾಗಿರುವ ಶ್ರೀ ಸುಂದರ ಸುವರ್ಣ ಮತ್ತು ಸದಸ್ಯೆಯಾಗಿರುವ ಶ್ರೀಮತಿ ಅನಿತಾ ಸುಂದರ ಸುವರ್ಣರ ಜ್ಯೇಷ್ಠ ಪುತ್ರಿ ಕುಮಾರಿ ಅನನ್ಯ ಎಸ್ ಕಳೆದ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 93.16 ಅಂಕಗಳೊಂದಿಗೆ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಪದವಿ ಪೂರ್ವ ಶಿಕ್ಷಣದ ಅನನ್ಯ ಸಾಧನೆಯನ್ನು ಗುರುತಿಸಿ ಇವರ ಮುಂದಿನ ಶೈಕ್ಷಣಿಕ ಬದುಕು ಮತ್ತಷ್ಟು ಉಜ್ವಲವಾಗಿ ಯಶಸ್ಸಿನ ಕೀರ್ತಿ ಶಿಖರವನ್ನೇರಲಿ ಎಂದು ಹಾರೈಸುತ್ತಾ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಸರ್ವ ಸದಸ್ಯರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಕುಮಾರಿ ಅದಿತಿ ಜಿ ಅಮೀನ್ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸದಸ್ಯೆಯಾಗಿರುವ ಶ್ರೀಮತಿ ಪೂರ್ಣಿಮಾ ಕುಂಪಲ ಮತ್ತು ಶ್ರೀ ಗಣೇಶ್ ಕುಂಪಲ ಇವರ ಸುಪುತ್ರಿಯಾಗಿರುವ ಕುಮಾರಿ ಅದಿತಿ ಜಿ ಅಮೀನ್ ಕಳೆದ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 95.33 ಅಂಕಗಳನ್ನು ಪಡೆದು ಸರ್ವರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಕಲಿಕೆಯಲ್ಲಿನ ಇವರ ಅಪ್ರತಿಮ ಸಾಧನೆಯನ್ನು ಗುರುತಿಸಿ
ಇವರು ಮುಂದಿನ ಶೈಕ್ಷಣಿಕ ಬದುಕಲ್ಲಿ ಯಶಸ್ಸಿನ ಮೆಟ್ಟಿಲನ್ನೇರಿ ಉನ್ನತ ಸಾಧನೆಗೈಯಲಿ ಎಂದು ಹಾರೈಸುತ್ತಾ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರ ಪರವಾಗಿ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಗ್ಲಿಗು ವೇದಿಕೆದ ಮಿತ್ತರ್ಮೆಡು ಪುನಃ ಮಾತಾ ಬಿನ್ನೆರು ಅಭಿನಂದನೆಯನ್ನು ಮಲ್ಪೊಡು ಪನ್ಪಿಂಚಿ ಭಿನ್ನಯಮಂತೊಂದುಲ್ಲ. ಬೇಕೆಂಬ ಸದುದ್ದೇಶ ಹಾಗೂ ಗುರುಗಳ ಮೌಲ್ಯಯುತ ಸಂದೇಶಗಳು ಪ್ರತಿ ಮನುಷ್ಯನ ಮನಗಳಲ್ಲಿಯೂ ಮುದ್ರಿತಗೊಂಡು ಅನುಷ್ಠಾನಗೊಳ್ಳಲು ನಮ್ಮಿ ಬಲಿಷ್ಠ ಸಂಘಟನೆಯಾದ ಯುವವಾಹಿನಿಯು ಸಂಸ್ಥೆಯ ಇತಿಹಾಸದಿಂದಲೇ ಮಹತ್ತರವಾದ ಜವಾಬ್ದಾರಿಯೊಂದಿಗೆ ವಿವಿಧ ಯೋಜನೆಗಳನ್ನು ರೂಪಿಸುತ್ತಾ ಬಂದಿರುತ್ತದೆ. ಇದಕ್ಕೆ ಪೂರಕವಾಗಿ ನಮ್ಮಿ ಘಟಕದ ನಾರಾಯಣ ಗುರು ತತ್ವಾನುಷ್ಠಾನದ ನಿರ್ದೇಶಕಿಯಾಗಿರುವ, ವೃತ್ತಿಯಲ್ಲಿ ಉಪನ್ಯಾಸಕಿಯಾಗಿರುವ ಭಾರತಿ ಸನಿಲ್ ಉಳ್ಳಾಲ ಇವರ ಚಿಂತನೆಯು ವಿಭಿನ್ನವಾಗಿದ್ದು, ನಿತ್ಯ ಗುರುಸ್ಮರಣೆ ಎಂಬ ಶೀರ್ಷಿಕೆಯಡಿಯಲ್ಲಿ ನಿತ್ಯವೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶಗಳನ್ನು ದಿನಕ್ಕೊಂದರಂತೆ ಗುಂಪಲ್ಲಿ ಪ್ರಚುರಪಡಿಸುತ್ತಿದ್ದರು. ತಾನು ಸಂಗ್ರಹಿಸಿ ಪ್ರಚುರಪಡಿಸಿದ ತತ್ವ ಸಂದೇಶಗಳನ್ನು ಕೃತಿಯ ಮೂಲಕ ದಾಖಲೀಕರಿಸುವ ಮಹದಾಸೆ ಹಾಗೂ ನಾರಾಯಣ ಗುರುಗಳ ಸಾರ್ವಕಾಲಿಕ ಸತ್ಯ ತತ್ವ ಸಂದೇಶಗಳು ತನ್ನಂತೆಯೇ ಇತರರು ಓದಿ ತಿಳಿಯಲು ಸಹಕಾರಿಯಾಗಬೇಕೆಂಬ ತನ್ನ ಮನದಿಂಗಿತವನ್ನು ಇದೀಗ ನಿತ್ಯ ಗುರುಸ್ಮರಣೆ ಕೈಪಿಡಿಯಾಗಿ ಮುದ್ರಿತಗೊಳಿಸಿ ವೇದಿಕೆಯಲ್ಲಿ ಬಿಡುಗಡೆಗೊಳ್ಳಲು ಸಿದ್ಧರಾಗಿಸಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸರಿಸುಮಾರು 200 ತತ್ವ ಸಂದೇಶಗಳನ್ನು ಸಂಗ್ರಹಿಸಿ ನಿತ್ಯ ಗುರುಸ್ಮರಣೆ ಎಂಬ ಕೈಪಿಡಿಯನ್ನು ಸಿದ್ಧಪಡಿಸಿದ ನಮ್ಮ ಘಟಕದ ನಾರಾಯಣ ಗುರು ತತ್ವ ಅನುಷ್ಠಾನದ ನಿರ್ದೇಶಕಿ, ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಈ ಸಾಲಿನ ನಾಮನಿರ್ದೇಶಿತ ಸದಸ್ಯೆಯೂ ಆಗಿರುವ ಉಪನ್ಯಾಸಕಿ ಭಾರತಿ ಸನಿಲ್ ಉಳ್ಳಾಲ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಇವರ ಕೃತಿಯನ್ನು ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ಸಾಹಿತಿಗಳಾದ ಶ್ರೀ ದೀವಿತ್ ಕೋಟ್ಯಾನ್ ಪೆರಾಡಿ ಇವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನೂತನ ಪದಕೆರ್ನ ಪದಗ್ರಹಣದ ಪೊರ್ತು ಈ ಒಂಜಿ ಪದಗ್ರಹಣದ ಕಜ್ಜನು ನಮ್ಮ ಘಟಕದ ಮಾಜಿ ಗುರ್ಕಾರ್ಲು ಅಂಚನೆ ಚುನಾವಣಾಧಿಕಾರಿ ಆಯನಂಚಿನ ಶ್ರೀಯುತ ಮೋಹನ್ ಮಾಡೂರು ಮೇರು ನಡಪಾದ ಕೊರಡು ಪಂಡದು ಭಿನ್ನಯ. ಓಂ ಶ್ರೀ ಗುರುಭ್ಯೋ ನಮಃ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ನೆತ್ತ 23-24 ಸಾಲದ ಪದಗ್ರಹಣ ಸಮಾರಂಭದ ವೇದಿಕೆ ಪುನಃ ಇನ್ನಿತ ಅಧ್ಯಕ್ಷರೇ, ಅಂಚನೆ ಕೇಂದ್ರ ಸಮಿತಿದ ಅಧ್ಯಕ್ಷರೇ, ಅಂಚನೆ ವೇದಿಕೆ ಪುನಃ ಮುಖ್ಯ ಭಿನ್ನರೇ, ಅಂಚನೆ ಮಾತಾ ಸೇರ್ದಿಂಚಿನ ಮಾತಾ ಪ್ರಮುಖರೇ,
ಅಂಚಿನಿ ಎದುರುಗುಪ್ಪುನಂಚಿನ ಮಾತಾ ಯೋವಯಿಂದ ಬಂದುಲೆ ಬೊಕ್ಕಂಚಿನಿ ಬಿಲ್ಲವ ಸೇವಾ ಸಮಾಜದ ಪ್ರಮುಖರೇ 2023-24 ಸಾಲಿನದ ನೂತನ ಪದಾಧಿಕಾರಿ ಬೊಕ್ಕ ನಿರ್ದೇಶಕರ ನಕಲ್ನ ಪಟ್ಟಿನ ನಿಕಲ್ನ ದುಂಬುದಿ ಒಂದುಲ್ಲೆ ಅಂಚೆನೆ ಯಾನು ಪುದರ್ ಪಂಡಿಲೆಕನೆ ಮಾತಾ ನಿರ್ದೇಶಕರ ಬೊಕ್ಕ ಪದಾಧಿಕಾರಿ ನಕಲ್ ಬರ್ತದೆ ಕೇಂದ್ರ ಸಮಿತಿ ಅಧ್ಯಕ್ಷರ ಬೊಕ್ಕ ನಮ್ಮ ಘಟಕದ ಅಧ್ಯಕ್ಷರ ಗೌರವವನ್ನು ತಂದು ಪಿರವದ ಸಾಳ್ಳು ಉಂಟೋಡು ಪಂಡುದು ಈಕೇನೊಂದುಲ್ಲೆ ಸಂಘಟನಾ ಕಾರ್ಯದರ್ಶಿ ಶ್ರೀ ಭಾಸ್ಕರ ಮಡ್ಯಾರ್ ಪಾಣೆಮಂಗಳೂರಿನ ರೆಂಗೆಲ್ ಎಂಬಲ್ಲಿ ದಿವಂಗತ ಪೂವಪ್ಪ ಪೂಜಾರಿ ಹಾಗೂ ಶ್ರೀಮತಿ ಜಾನಕಿ ಅವರ ಮಗನಾಗಿ ಜನಿಸಿರುವ ಇವರು ತಮ್ಮ ವಿದ್ಯಾಭ್ಯಾಸವನ್ನು SVS ಹಿರಿಯ ಪ್ರಾಥಮಿಕ ಶಾಲೆ ಪಾಣೆಮಂಗಳೂರಿನಲ್ಲಿ ಪೂರೈಸಿರುತ್ತಾರೆ. ನಂತರ ಯನಕೋಯ ಆಸ್ಪತ್ರೆಯಲ್ಲಿ ಫುಡ್ ಕ್ರಾಪ್ ಮೇಲ್ವಿಚಾರಕರಾಗಿ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಅದರೊಂದಿಗೆ ಪಾರ್ಟ್ ಟೈಮ್ನಲ್ಲಿ ಆಟೋ ರಿಕ್ಷಾ ಚಾಲಕರಾಗಿಯೂ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಇವರು ಶ್ರೀರಾಮ ಸ್ವಸಹಾಯ ಸಂಘ ರೆಂಗೆಲ್ ಇದರ ಅಧ್ಯಕ್ಷರಾಗಿಯೂ, ಶ್ರೀರಾಮ ಲೈಟಿಂಗ್ ಕಮಿಟಿ ಇದರ ಅಧ್ಯಕ್ಷರಾಗಿಯೂ, ಪಂಜುರ್ಲಿ ಮಲರಾಯ ದೇವಸ್ಥಾನ ರೆಂಗೆಲು ಇದರ ಕಾರ್ಯದರ್ಶಿಯಾಗಿಯೂ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಇದರ ಮಾಜಿ ಕಾರ್ಯದರ್ಶಿಯಾಗಿಯೂ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರುತ್ತಾರೆ. ಇವರು 2023-24ನೇ ಸಾಲಿನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ವಿದ್ಯಾನಿಧಿ ನಿರ್ದೇಶಕರು ಶ್ರೀ ಜಯಂತ್ ನೆತ್ತಿಲ. ಮೂಡಿಗೆರೆ ತಾಲೂಕಿನ ಬಾಳೂರು ಎಂಬಲ್ಲಿ ದಿವಂಗತ ಕೊರಗಪ್ಪ ಪೂಜಾರಿ ಹಾಗೂ ದಿವಂಗತ ಚಂದ್ರಾವತಿ ಅವರ ಮಗನಾಗಿ ಜನಿಸಿದ ಜಯಂತರವರು ಬಾಳೂರಿನಲ್ಲಿಯೇ ಶಿಕ್ಷಣವನ್ನು ಪಡೆದಿರುತ್ತಾರೆ. ಪ್ರಮೀಳರವನ್ನು ವಿವಾಹವಾಗಿ ದಿಯಾ ಮತ್ತು ದಿಶಾ ಎಂಬ 2 ಮಕ್ಕಳ ತಂದೆಯಾಗಿರುತ್ತಾರೆ. ಮಂಗಳೂರಿನ ವೇಲಂಕನಿ ಕನ್ಸ್ಟ್ರಕ್ಷನ್ ಸಂಸ್ಥೆಯಲ್ಲಿ ಡ್ರೈವರ್ ಆಗಿ ಉದ್ಯೋಗವನ್ನು ನಿರ್ವಹಿಸುವ ಇವರು ದುರ್ಗಾಪರಮೇಶ್ವರಿ ದೇವಸ್ಥಾನ ನೆತ್ತಿಲ ಇದರ ಸದಸ್ಯರಾಗಿಯೂ, ನಾಗ ಸಾನ್ನಿಧ್ಯ ಮಾಡೂರು ಇದರ ಸದಸ್ಯರಾಗಿಯೂ, ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರ ಸಂಘಟನಾ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುತ್ತಾ ಬರ್ತಿದ್ದಾರೆ. ಯುವವಾಹಿನಿ ಕೊಲ್ಯ ಇದರ ಸಂಘಟನಾ ಕಾರ್ಯದರ್ಶಿಯಾಗಿ, ಸಮಾಜ ಸೇವಾ ನಿರ್ದೇಶಕರಾಗಿ 2023-20ನೇ ಸಾಲಿನ ವಿದ್ಯಾನಿಧಿ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಮಹಿಳಾ ಸಂಘಟನಾ ನಿರ್ದೇಶಕರು ಶ್ರೀಮತಿ ಲತಾ ಶೇಖರ್ ಪರ್ಯತ್ತೂರು. ಪಡಿಲ್ ವೀರನಗರದ ಚೆನ್ನಪ್ಪ ಕೋಟ್ಯಾನ್ ಮತ್ತು ಚಂದ್ರಾವತಿ ಕುಂದಾರವರ ಮೊದಲನೇ ಮಗಳಾಗಿ ಜನಿಸಿದ ಲತಾರವರು ತಮ್ಮ ವಿದ್ಯಾಭ್ಯಾಸವನ್ನು ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗುರಿಯಲ್ಲಿ ಮುಗಿಸಿದರು. ಕೊಲ್ಯ ಪರಿಸರದ ಪರ್ಯತ್ತೂರಿನ ಶೇಖರ್ ಅವರನ್ನು ವಿವಾಹವಾಗಿ 1 ಗಂಡು ಮಗು 1 ಹೆಣ್ಣು ಮಕ್ಕಳನ್ನು ಪಡೆದಿರುತ್ತಾರೆ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ತಮ್ಮನ್ನು ತೊಡಗಿಸಿಕೊಳ್ಳುವ ಇವರು ಮಳೆಯಲ ಚಾಮುಂಡಿ ದೇವಸ್ಥಾನದ ಮಹಿಳಾ ಮಂಡಳಿಯ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಕೊಲ್ಯ ನಾರಾಯಣಗುರು ಮಹಿಳಾ ಮಂಡಳಿಯ ಸದಸ್ಯರು ಆಗಿರುವ ಇವರು 23-24ನೇ ಸಾಲಿನ ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಪ್ರಚಾರ ನಿರ್ದೇಶಕರು ಶ್ರೀ ಗಣೇಶ್ ಕಿನ್ಯದ ಮೀನಾದಿ ಬಳಿ ವಿಶ್ವನಾಥ್ ಮತ್ತು ನಲ್ನಾಕ್ಷಿ ದಂಪತಿಗಳ ಸುಪುತ್ರನಾಗಿ ಜನಿಸಿರುವ ಗಣೇಶ್ರವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯಲ್ಲಿ ಮುಗಿಸಿ, ಪ್ರೌಢಶಿಕ್ಷಣವನ್ನು ಸಂಕೋಲಿಕೆಯಲ್ಲಿ, ನಂತರ ಮಂಗಳೂರು ಅಂಬಿಟ್ಟು ಸಂಸ್ಥೆಯಲ್ಲಿ ITI ಮುಗಿಸಿ ಎಲೆಕ್ಟ್ರಿಷಿಯನ್ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಯಕ್ಷಗಾನ ಕಲಾ ಕೇಂದ್ರ ದೇರ್ಲಕಟ್ಟೆ, ಸಪ್ತಸ್ವರ ಕಲಾ ತಂಡ ಕೋಣಾಜೆ, ಸಂಗಮ ಕುಡ್ಲ ನಾಟಕ ಟೀಮ್ ಮಂಗಳೂರು, ಲಲಿತಾ ಪರಮೇಶ್ವರಿ ಕಲಾ ತಂಡ ಮಂಗಳೂರು, ಶಾರದಾ ಕಲಾ ತಂಡ ಉಚ್ಚಿಲ ಮೊದಲಾದ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇವರು ಹಾರ್ಮೋನಿಯಂನಲ್ಲೂ ಪರಿಣಿತಿಯನ್ನು ಪಡೆದಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಕೋಶಾಧಿಕಾರಿ, ಸಂಘಟನಾ ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ಇವರು 23-24ನೇ ಸಾಲಿನ ಪ್ರಚಾರ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ವಿದ್ಯಾರ್ಥಿ ಸಂಘಟನಾ ನಿರ್ದೇಶಕರು ಕುಮಾರಿ ಶಮಾ ಕೊಲ್ಯ. ರವೀಂದ್ರ ಪೂಜಾರಿ ಹಾಗೂ ಜಯಶ್ರೀ ಅವರ ಮಗಳಾಗಿ ದಿನಾಂಕ 18-12-21ರಲ್ಲಿ ಜನಿಸಿದ ಕುಮಾರಿ ಶಮಾರವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ, ಪದವಿ ಪೂರ್ವ ಶಿಕ್ಷಣವನ್ನು ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರದಲ್ಲಿಯೂ, ಗೋಕರ್ಣನಾಥೇಶ್ವರ ಕಾಲೇಜು ಗಾಂಧಿನಗರದಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿ ಮುತ್ತೋಟ್ ಫೈನಾನ್ಸ್ ತುಕೋಟು ಇಲ್ಲಿ ಲೋನ್ ಡಿಪಾರ್ಟ್ಮೆಂಟ್ನಲ್ಲಿ ಉದ್ಯೋಗವನ್ನು ಮಾಡುತ್ತಾ ಇದ್ದಾರೆ. ಶ್ರೀರಾಮ ಭಜನ ಮಂದಿರ ಕೊಲ್ಯ ಇದರ ಮಹಿಳಾ ಮಂಡಳಿಯ ಸದಸ್ಯರಾಗಿರುವ ಇವರು 23-24ನೇ ಸಾಲಿನ ವಿದ್ಯಾರ್ಥಿ ಸಂಘಟನಾ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ನಾರಾಯಣ ಗುರುಗಳ ತತ್ವಾದರ್ಶಗಳ ಪ್ರಚಾರ ಮತ್ತು ಅನುಷ್ಠಾನ ನಿರ್ದೇಶಕರು ಶ್ರೀಮತಿ ರಶ್ಮಿತಾ ಶನಿಲ್. ಕೊಲ್ಯದ ದಿವಂಗತ ಕೃಷ್ಣ ಕೋಟ್ಯಾನ್ ಹಾಗೂ ಶ್ರೀಮತಿ ನವೀನ ಕುಮಾರಿಯವರ ಸುಪುತ್ರಿಯಾಗಿ ಜನಿಸಿರುವ ರಶ್ಮಿತಾರವರು ಮಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿರುತ್ತಾರೆ. M.Com ಪದವಿಯದವರೆಯಾಗಿರುವ ಇವರು ಇನ್ಫೋಸಿಸ್ ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧಕಿಯಾಗಿ ವೃತ್ತಿಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ.
ನಿತೀಶ್ ಕೋಟ್ಯಾನ್ ಅವರನ್ನು ವಿವಾಹವಾಗಿ ಮಂಗಳೂರಿನ ಉರ್ವದಲ್ಲಿ ವಾಸವಾಗಿದ್ದಾರೆ. ನೃತ್ಯ, ಸಂಗೀತ, ನಾಟಕ ರಚನೆ, ಸಾಹಿತ್ಯ ರಚನೆ, ನಿರೂಪಣೆ, ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿರುವ ಇವರು ಬರೆದಿರುವ ಆಲ್ಬಮ್ ಹಾಡುಗಳು ಹಾಗೂ ಕೆಲವು ಕವನಗಳು ರೇಡಿಯೋ ಹಾಗೂ ದಿನಪತ್ರಿಕೆಯಲ್ಲಿ ಪ್ರಸಾರವಾಗಿದೆ. ಶ್ರೀ ಸಿದ್ದೇಶ್ವರ ಸಾಹಿತ್ಯ ವೇದಿಕೆ ದಕ್ಷಿಣ ಕನ್ನಡ ಇದರ ಕಾರ್ಯದರ್ಶಿ, ಕನ್ನಡ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಇದರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರೋಟರಿ ಸಮುದಾಯದಳ ಕೊಲ್ಯ ವೃತ್ತಿಪರ ಸೇವೆ, ನಾರಾಯಣಗುರು ಮಹಿಳಾ ಮಂಡಲದ ಸದಸ್ಯೆ, ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತು, ಕಥಾಬಿಂದು ಪ್ರಕಾಶನ ಇದರ ಸಕ್ರಿಯ ಸದಸ್ಯೆ ಹಾಗೂ ಅನೇಕ ಸೇವಾ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಇವರ ಪ್ರತಿಭೆಗೆ ಹಲವು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಲಭಿಸಿರುತ್ತದೆ. ಯುವವಾಹಿನಿ ಕೊಲ್ಯ ಇದರ ಸಂಘಟನಾ ಕಾರ್ಯದರ್ಶಿಯಾಗಿರುವ ಇವರು 23-24 ಸಾಲಿನ ನಾರಾಯಣಗುರು ತತ್ವಗಳ ಪ್ರಚಾರ ಮತ್ತು ಅನುಷ್ಠಾನ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ನಿರ್ದೇಶಕರು ಕುಮಾರಿ ಭಾರತಿ ಸನೀನ್ ಉಳ್ಳಾಲದ ದಿವಂಗತ ಲೋಕಯ್ಯ ಪೂಜಾರಿ ಹಾಗೂ ಕುಸುಮಾರವರ ಮಗಳಾಗಿ ಜನಿಸಿರುವ ಭಾರತಿಯವರು ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ವಿದ್ಯಾಭ್ಯಾಸದೊಂದಿಗೆ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಿಂದಿ ಪ್ರವೀಣಾಗಿ ಗೌರವವನ್ನು ಪಡೆದಿರುವರು. ಇವರು ಟಿಪ್ಪು ಸುಲ್ತಾನ್ ಪ್ರಥಮ ದರ್ಜೆ ಕಾಲೇಜು ಉಳ್ಳಾಲದಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಚಾಲಿತ ಸರ್ವ ಕಾಲೇಜು ಸಂಘ ಮಂಗಳೂರು ಇದರ ಉಪಾಧ್ಯಕ್ಷೆಯಾಗಿ 2014-15 ಸಾಲಿನಲ್ಲಿ ಹಾಗೆಯೇ 2016-17 ಸಾಲಿನಲ್ಲಿ ಮಂಗಳೂರು ವಿಭಾಗ ವಿದ್ಯಾರ್ಥಿ ಪ್ರಮುಖಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಶ್ರೀ ರಾಜ ಗುಳಿಗಬನ ಸೇವಾ ಸಮಿತಿ 9 ಕೆರೆ ಉಳ್ಳಾಲ ಇದರ ಕಾರ್ಯದರ್ಶಿಯಾಗಿ, ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಇದರ 2022-23 ಸಾಲಿನ ನಾಮನಿರ್ದೇಶಿತ ಸದಸ್ಯೆಯಾಗಿ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ 2022-23 ಸಾಲಿನ ನಾರಾಯಣಗುರು ತತ್ವ ಪ್ರಚಾರ ಅನುಷ್ಠಾನ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2023-24 ಸಾಲಿನ ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಸಾಂಸ್ಕೃತಿಕ ನಿರ್ದೇಶಕರು ಶ್ರೀಮತಿ ಸೌಮ್ಯ ಯೋಗೇಶ್, ರತ್ನಾಕರ ಪೂಜಾರಿ ಹಾಗೂ ಭವಾನಿ ದಂಪತಿಗಳ ಮಗಳಾಗಿ ಜನಿಸಿದ ಸೌಮ್ಯರವರು ವಾಮದ ಪದವು ಪರಿಸರದ ವಿದ್ಯಾಸಂಸ್ಥೆಗಳಲ್ಲಿ PUC-ವರೆಗಿನ ವಿದ್ಯಾಭ್ಯಾಸವನ್ನು ಪೂರೈಸಿರುತ್ತಾರೆ. ಯೋಗೀಶ್ರವರನ್ನು ವಿವಾಹವಾದ ಇವರು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ತಾಯಿಯಾಗಿರುವರು. ಅಲೋಷಿಯಸ್ ಕಾಲೇಜಿನ ಕೆಫೆಯಲ್ಲಿ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ವೃತ್ತಿಯನ್ನು ನಿರ್ವಹಿಸುವ ಇವರು ಡ್ಯಾನ್ಸ್, ಸಂಗೀತ, ಭಜನೆ ರಂಗದಲ್ಲಿ ಮೊದಲಾದ ಕಲೆಗಳಲ್ಲಿ ಆಸಕ್ತಿಯಲ್ಲಿ ಭಾಗವಹಿಸುತ್ತಾ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನೆತ್ತಿಲ ದುರ್ಗಾಪರಮೇಶ್ವರಿ ದೇವಸ್ಥಾನ ಭಜನಾ ಸಂಚಾಲಕಿಯಾಗಿರುವ ಇವರು ಗಜಾನನ ಮಹಿಳಾ ಮಂಡಳಿಯ ಸದಸ್ಯರಾಗಿರುವರು. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ಕಲೆ ಮತ್ತು ಸಾಹಿತ್ಯ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿರುವ ಇವರು 2023-24 ಸಾಲಿನ ಸಾಂಸ್ಕೃತಿಕ ನಿರ್ದೇಶಕಿಯಾಗಿ ಆಯ್ಕೆಯಾಗಿರುತ್ತಾರೆ. ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರು ಶ್ರೀಮತಿ ಅರ್ಚನಾ ಎಂ ಬಂಗೇರ, ಕಂಡತ್ಯಾರು ಎಂ ಮೋನಪ್ಪ ಪೂಜಾರಿ ಮತ್ತು ಚಂಪಾವತಿಯವರ ಸುಪುತ್ರಿಯಾಗಿರುವ ಅರ್ಚನಾರವರು BM ಪದವೀಧರೆಯಾಗಿರುವರು. NMPTಯಲ್ಲಿ ಉದ್ಯೋಗದಲ್ಲಿರುವ ಶಶಿಧರ್ ಅಡ್ಕಾರ್ ಅವರನ್ನು ವಿವಾಹವಾಗಿ ಪ್ರಣಮ್ಯ ಮತ್ತು ರಮ್ಯ ಎಂಬ ಇಬ್ಬರು ಮಕ್ಕಳೊಂದಿಗೆ ಸುಖಜೀವನವನ್ನು ನಡೆಸುತ್ತಿರುವರು. ವೃತ್ತಿಯಲ್ಲಿ ಜೀವವಿಮಾ ಪ್ರತಿನಿಧಿಯಾಗಿದ್ದು, ಪ್ರವೃತ್ತಿಯಲ್ಲಿ ತುಳು ಭಾಷೆ, ಕವಿತೆ, ಕತೆ, ಸಾಧಕರ ಪರಿಚಯ, ಲೇಖನ ಬರೆಯುವ ಹವ್ಯಾಸಿ ಯುವ ಬರಹಗಾರ್ತಿ, ಕವಯತ್ರಿ. ಇವರು ಬರೆದ ಬಿ ಜನಾರ್ದನ ಪೂಜಾರಿಯವರು ನಡೆದು ಬಂದ ಹಾದಿ ಬರಹವು 22 ಕಂತುಗಳಲ್ಲಿ 22 ನಿರೂಪಕರ ಧ್ವನಿ ನೀಡಿ ಬಿಲ್ಲವರ ಪೇಜ್ನಲ್ಲಿ ಬಿಡುಗಡೆಯಾಗಿದೆ. ಕಟೀಲು ದುರ್ಗಾಪರಮೇಶ್ವರಿ ಹಾಗೂ ಸೋಮೇಶ್ವರ ದೇವಸ್ಥಾನದ ಭಕ್ತಿಗೀತೆಗೆ ಸಾಹಿತ್ಯ ಬರೆದು ಅದು ಕೂಡ ಬಿಡುಗಡೆಯಾಗಿದೆ. ಉಳ್ಳಾಲ ಚುಟುಕು ಸಾಹಿತ್ಯ ಪರಿಷತ್ನ ಜೊತೆ ಕಾರ್ಯದರ್ಶಿ, ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ನ ಸಕ್ರಿಯ ಸದಸ್ಯೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರು 100ಕ್ಕೂ ಹೆಚ್ಚಿನ ಕವನ, 50ಕ್ಕೂ ಮಿಗಿಲಾದ ಕವಿಗೋಷ್ಠಿ, ನಿರೂಪಣೆಗಳಲ್ಲಿ ಭಾಗವಹಿಸಿರುತ್ತಾರೆ. ಇವರ ಕವನಗಳು ರೇಡಿಯೋ ಮತ್ತು ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ 2022-23 ಸಾಲಿನ ಯುವ ಸಿಂಚನ ಸಂಪಾದನಾ ಮಂಡಳಿಯ ಸದಸ್ಯರಾಗಿರುವ ಇವರು ಯುವವಾಹಿನಿ ಕೊಲ್ಯ ಘಟಕದ ನಾರಾಯಣಗುರು ತತ್ವ ಪ್ರಚಾರ ಅನುಷ್ಠಾನ ನಿರ್ದೇಶಕರಾಗಿ, ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ 2023-24 ಸಾಲಿನ ಕಲೆ ಮತ್ತು ಸಾಹಿತ್ಯ ನಿರ್ದೇಶಕಿಯಾಗಿ ಆಯ್ಕೆಯಾಗಿರುತ್ತಾರೆ. ಸಮಾಜ ಸೇವಾ ನಿರ್ದೇಶಕರು ಸಚಿನ್ ವೆಂಕಿತ್ಲು, ಶ್ರೀ ಶ್ರೀನಿವಾಸ್ ಮತ್ತು ಜಯಶ್ರೀ ದಂಪತಿಗಳ ಮಗನಾಗಿ ಜನಿಸಿರುವ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ರಮಾನಂದ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಯ ಹಾಗೂ ಪ್ರೌಢಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ
ಯಲ್ಲಿ ಮುಗಿಸಿರುತ್ತಾರೆ. ನಂತರ ಇವರು ಇಂಟೀರಿಯರ್ ಕೆಲಸವನ್ನು ಆರಂಭಿಸಿ ಜೀವನ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಡ್ರಾಯಿಂಗ್, ಡ್ಯಾನ್ಸ್, ಕ್ರಿಕೆಟ್ ಇವುಗಳಲ್ಲಿ ಆಸಕ್ತಿಯನ್ನು ಹೊಂದಿರುವ ಇವರು ಉತ್ತಮ ಛಾಯಾಚಿತ್ರಗ್ರಾಹಕರು ಆಗಿದ್ದಾರೆ. ಗೆಳೆಯರ ಬಳಗ ಮಲಯಾಳಕೋಡಿ ಇದರ ಸಕ್ರಿಯ ಸದಸ್ಯರಾಗಿದ್ದು ರೋಟರಿ ಸಮುದಾಯ ದಳದ ಕಾರ್ಯದರ್ಶಿಯು ಹಾಗೂ ಇತರ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಪ್ರಚಾರ ನಿರ್ದೇಶಕ ಹಾಗೂ ವಿದ್ಯಾನಿಧಿ ನಿರ್ದೇಶಕರಾಗಿ ಅನುಭವ ಹೊಂದಿರುವ ಇವರು ಈ ವರ್ಷದ ಸಮಾಜ ಸೇವಾ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಆರೋಗ್ಯ ನಿರ್ದೇಶಕರು ಶ್ರೀ ಶಶಿಕಾಂತ್ ಪರ್ಯತ್ತೂರು. ಕೊಲ್ಯ ಪರ್ಯತ್ತೂರಿನ ಲಿಂಗಪ್ಪ ಪೂಜಾರಿ ಹಾಗೂ ರಮಣಿ ದಂಪತಿಗಳ ಮಗನಾಗಿ ಜನಿಸಿರುವ ಶಶಿಕಾಂತ್ರವರು ಕುಂದಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಮುಂದಿನ ಶಿಕ್ಷಣವನ್ನು ಮಂಗಳೂರಿನ LOCS ಸಂಸ್ಥೆಯಲ್ಲಿ ಮುಂದುವರಿಸಿರುತ್ತಾರೆ. ವೃತ್ತಿಯಲ್ಲಿ ವೆಲ್ಡಿಂಗ್ ಕೆಲಸವನ್ನು ನಿರ್ವಹಿಸುವ ಇವರು ಗೀತಾರವರನ್ನು ವಿವಾಹವಾಗಿ 2 ಹೆಣ್ಣು ಮಕ್ಕಳೊಂದಿಗೆ ಸುಖ ಜೀವನ ನಡೆಸುತ್ತಿದ್ದಾರೆ. ರೋಟರಿ ಸಮುದಾಯ ದಳ ಇದರ ಮಾಜಿ ಅಧ್ಯಕ್ಷರಾಗಿ, ಕೊಲ್ಯ ನಾರಾಯಣಗುರು ಸೇವಾ ಸಮಾಜ ಇದರ ಮಾಜಿ ಉಪಾಧ್ಯಕ್ಷರಾಗಿ, ಪ್ರಸ್ತುತ ನಾರಾಯಣಗುರು ಮಂದಿರದ ಭಜನಾ ಸಂಚಾಲಕರಾಗಿರುತ್ತಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಇದರ ಸಂಘಟನಾ ಕಾರ್ಯದರ್ಶಿಯಾಗಿ, ಕ್ರೀಡಾ ನಿರ್ದೇಶಕರಾಗಿ 2023-24ನೇ ಸಾಲಿಗೆ ಆರೋಗ್ಯ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಕ್ರೀಡಾ ನಿರ್ದೇಶಕರು ಶ್ರೀಮತಿ ಸಾರಿಕಾ ಜೀವನ್. ಪಡೀಲ್ ಬಜಾಲಿನ ದೊಡ್ಡ ಅಮೇವು ಮನೆಯ ದಿವಂಗತ ಪದ್ಮನಾಭ ಅಮೀನ್ ಹಾಗೂ ವಸಂತಿಯವರ ಮಗಳಾಗಿ ಜನಿಸಿರುವ ಸಾರಿಕಾರವರು ಮಂಗಳೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿರುತ್ತಾರೆ. ಡಿಪ್ಲೊಮಾ ಹಾಗೂ ಕಂಪ್ಯೂಟರ್ ಸೈನ್ಸ್ ಕೋರ್ಸನ್ನು ಪೂರೈಸಿರುವ ಇವರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಜೀವನ್ ಬೆರಿಕೆಯವರನ್ನು ವಿವಾಹವಾಗಿ ಮಕ್ಕಳಾದ ಜೀವೇಶ್ ಹಾಗೂ ಅಮೇಶ್ರೊಂದಿಗೆ ಕಿನ್ಯಾದ ಬೆರಿಕೆಯಲ್ಲಿ ವಾಸವಾಗಿದ್ದಾರೆ. ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವ ಇವರು NCC ನೇವಿಯಲ್ಲಿ ಸರ್ಟಿಫಿಕೇಟ್ ಪಡೆದಿರುತ್ತಾರೆ. ಯುವವಾಹಿನಿಯ ಸಕ್ರಿಯ ಸದಸ್ಯರಾಗಿರುವ ಇವರು 23-24ನೇ ಸಾಲಿನ ಕ್ರೀಡಾ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ವ್ಯಕ್ತಿತ್ವ ವಿಕಸನ ನಿರ್ದೇಶಕರು ಶ್ರೀಮತಿ ಪೂರ್ಣಿಮಾ ಗಣೇಶ್. ತಾರೀಖು 22/2/1982ರಲ್ಲಿ ದಿವಂಗತ ಸುಂದರ ಪೂಜಾರಿ ಹಾಗೂ ಸುಂದರಿಯವರ ಮಗಳಾಗಿ ಜನಿಸಿರುವ ಪೂರ್ಣಿಮಾ ರವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸೈಂಟ್ ಜೋಸೆಫ್ ಪ್ರೌಢಶಾಲೆ ಬಜಲ್ನಲ್ಲಿಯೂ ಪದವಿ ಶಿಕ್ಷಣವನ್ನು ಮಹಿಳೆಯರ ಬೆಸೆಂಟ್ ಕಾಲೇಜಿನಲ್ಲಿಯೂ ಮುಗಿಸಿರುತ್ತಾರೆ. ಗಣೇಶ್ KVಯವರನ್ನು ವಿವಾಹವಾಗಿರುವ ಇವರು ಅದಿತಿ ಮತ್ತು ಅದ್ವಿತಿ ಎಂಬ 2 ಮಕ್ಕಳೊಂದಿಗೆ ಸುಖ ಜೀವನ ನಡೆಸುತ್ತಿದ್ದಾರೆ. ಮಧು ಸೇಲ್ ಕಾರ್ಪೊರೇಷನ್ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ವೃತ್ತಿ ಜೀವನವನ್ನು ನಡೆಸುತ್ತಿರುವ ಇವರು 23-24ನೇ ಸಾಲಿನ ವ್ಯಕ್ತಿತ್ವ ವಿಕಾಸ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಕೋಶಾಧಿಕಾರಿ ವಿನುತಾ ಬಾಲಕೃಷ್ಣ ಪಾಂಡಿತ್ಲು. ಮಂಗಳೂರಿನಲ್ಲಿ ಶ್ರೀ ಕಮಲಾಕ್ಷ ಮತ್ತು ಶ್ರೀಮತಿ ಯೋಗಿನಿಯವರ ಮಗಳಾಗಿ ಜನಿಸಿರುವ ವಿನುತಾರವರು ಲೇಡಿ ಹಿಲ್ನ ವಿಕ್ಟೋರಿಯಂ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಬೆಸೆಂಟ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಹಾಗೂ ಮಂಗಳೂರು ಸರ್ಕಾರಿ ಯೂನಿವರ್ಸಿಟಿಯಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿರುತ್ತಾರೆ. ಮಾಡೂರಿನ ಬಾಲಕೃಷ್ಣರವರನ್ನು ವಿವಾಹವಾಗಿ ಮಾನ್ಸಿ ಎಂಬ ಮಗಳೊಂದಿಗೆ ಸುಖ ಸಂಸಾರ ನಡೆಸಿಕೊಂಡು ಬರುತ್ತಿದ್ದಾರೆ. BA ಪದವೀಧರರಾಗಿರುವ ಇವರು ವಿಜಯ ಕ್ಲಿನಿಕ್ ಜನರಲ್ ಹಾಸ್ಪಿಟಲ್ ಮಂಗಳೂರು ಇದರ ಅಕೌಂಟಿಂಗ್ ಸೆಕ್ಷನ್ನಲ್ಲಿ 10 ವರ್ಷಗಳಿಂದ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ನೆತ್ತಿಲ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದರ ಸಕ್ರಿಯ ಸದಸ್ಯೆಯಾಗಿ, ನಾಗಸಾನ್ನಿಧ್ಯ ಮಾಡೂರು ಇದರ ಸದಸ್ಯೆಯಾಗಿಯೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರುತ್ತಾರೆ. ಯುವವಾಹಿನಿ ಕೊಲ್ಯ ಘಟಕದಲ್ಲಿ ಮಹಿಳಾ ಸಂಘಟನಾ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿರುವ ಇವರು 23-24ನೇ ಸಾಲಿನ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತಾರೆ. ಜೊತೆ ಕಾರ್ಯದರ್ಶಿ ಶ್ರೀ ಮುಖೇಶ್ ಕಿನ್ಯಾದ ಶ್ರೀ ಕೃಷ್ಣಪ್ಪ ಹಾಗೂ ಶ್ರೀಮತಿ ಸುಹಾಸಿನಿಯವರ ದ್ವಿತೀಯ ಪುತ್ರ. ಕಿನ್ಯ ಹಾಗೂ ಸಂಕೋಲಿಕೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡೆದು ಮಂಗಳೂರಿನಲ್ಲಿ ಕಾರ್ ಎಕೋಸೋರಿಯಸ್ ಎಂಬ ಅಲ್ಲಿ ತಾಂತ್ರಿಕ ಕೆಲಸ ನಿರ್ವಹಿಸುವ ಹುದ್ದೆಯಲ್ಲಿದ್ದಾರೆ. ಹುಟ್ಟಿನಿಂದಲೇ ಬಹುಮುಖ ಪ್ರತಿಭೆ ಹೊಂದಿರುವ ಶ್ರೀ ಮುಖೇಶ್ ಕಿನ್ಯ ಯಕ್ಷಗಾನ, ಗಾನವೈಭವ, ನೃತ್ಯ, ನಾಟಕ, ಗಾಯನ, ನಿರೂಪಣೆ ಹೀಗೆ ಹಲವು ಕಲಾ ಪ್ರಕಾರಗಳಲ್ಲಿ ಮಿಂಚಿದವರು. ಅನೇಕ ಯಕ್ಷಗಾನ ರಂಗದ ದಿಗ್ಗಜರ ಶಿಷ್ಯರಾಗಿ ವಿದ್ಯೆ ಕಲಿತು ಅನೇಕ ವೇದಿಕೆಗಳಲ್ಲಿ ಯಕ್ಷಗಾನ ವೈಭವದಲ್ಲಿ ತಮ್ಮ ಸ್ವರ ಮಾಧುರ್ಯದಿಂದಲೇ ಎಲ್ಲರನ್ನೂ ಮೋಡಿ ಮಾಡಿದವರು. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದು ಮಿಂಚುತ್ತಿರುವ ಉದಯೋನ್ಮುಖ ಪ್ರತಿಭೆ. ಕಿನ್ಯದ ಶಿಶುಮಂದಿರ, ಬೇರೆ ಬೇರೆ ಸಂಘ ಸಂಸ್ಥೆ, ಶಾಲೆಗಳಲ್ಲಿ ಮಕ್ಕಳಿಗೆ ಯಕ್ಷಗಾನ ನೃತ್ಯ ಹಾಡು ಕಲಿಸುತ್ತಿದ್ದಾರೆ. ಯುವವಾಹಿನಿ ಕೊಲ್ಯ ಘಟಕದಲ್ಲಿ ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರಾಗಿ, ವ್ಯಕ್ತಿತ್ವ ವಿಕಸನ ನಿರ್ದೇಶಕರಾಗಿ, ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು 23-24ನೇ ಸಾಲಿನ ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ.
ಕಾರ್ಯದರ್ಶಿ ಶ್ರೀ ಜೀವನ್ ಕಾಸಿಂಬೆಟ್ಟು, ದಿವಂಗತ ಆನಂದ ಕಾಸಿಂಬೆಟ್ಟು ಹಾಗೂ ಶ್ರೀಮತಿ ದೇವಕಿ ಇವರ ತೃತೀಯ ಪುತ್ರ, 2000 ಇಸವಿಯಲ್ಲಿ ಪದವಿ, 2003ರಲ್ಲಿ ಸಮಾಜ ಕಾರ್ಯ MSW ಇದರಲ್ಲಿ ಸ್ನಾತಕೋತ್ತರ ಪದವಿ, 2011ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ MPhil ಪದವಿ ಪಡೆದಿರುತ್ತಾರೆ. 20 ವರ್ಷಗಳ ವೃತ್ತಿಜೀವನದ ಅನುಭವದಲ್ಲಿ ಬೇರೆ ಬೇರೆ NGOದಲ್ಲಿ ವಿವಿಧ ಯೋಜನೆಗಳಲ್ಲಿ ಅನುಭವ ಪಡೆದು ಪ್ರಸ್ತುತ ಭಾರತೀಯ ವಿಕಾಸ್ ಟ್ರಸ್ಟ್ ಮಣಿಪಾಲದಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳೆಯರಿಗೆ, ರೈತರಿಗೆ, ಯುವಕರಿಗೆ ಸಂಬಂಧಪಟ್ಟ ವಿವಿಧ ಯೋಜನೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತುದಾರರಾಗಿ ಮಾಹಿತಿ ನೀಡಿದ್ದಾರೆ. ನೃತ್ಯ, ಪುಸ್ತಕ ಓದುವುದು, ಪ್ರವಾಸ ಹೋಗುವುದು ಹಾಗೂ ಹಾಡು ಹಾಡುವುದು ಇವರ ಪ್ರಮುಖ ಹವ್ಯಾಸ. ಬಿಲ್ಲವ ಸೇವಾ ಸಮಾಜ ಇದರ ಕೋಶಾಧಿಕಾರಿಯಾಗಿ, ಸಂಗಮ್ ಫ್ರೆಂಡ್ಸ್ ಕಾಶಿಂಬೆಟ್ಟು ಇಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ 2021-22ನೇ ಸಾಲಿನಲ್ಲಿ ವಿಶ್ವಕುಮಾರ್ ದತ್ತಿನಿಧಿ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಯುವವಾಹಿನಿ ಕೊಲ್ಯ ಘಟಕದ ವ್ಯಕ್ತಿತ್ವ ವಿಕಸನ ನಿರ್ದೇಶಕರಾಗಿ, ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ನಿರ್ದೇಶಕರಾಗಿ, ಪ್ರಚಾರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2023-24ನೇ ಸಾಲಿನ ಕಾರ್ಯದರ್ಶಿಯಾಗಿ ಇವರು ಆಯ್ಕೆಯಾಗಿರುತ್ತಾರೆ. ದ್ವಿತೀಯ ಉಪಾಧ್ಯಕ್ಷರು ನಿತಿನ್ ಕರ್ಕೇರ ಮಾಡೂರು. ನಾರಾಯಣ ಪೂಜಾರಿ ಹಾಗೂ ಲಕ್ಷ್ಮಿಯವರ ಮೊದಲ ಮಗನಾಗಿ ಜನಿಸಿದ ನಿತಿನ್ ರವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೋಟೆಕಾರ್ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಹಾಗೂ ಮಂಗಳೂರಿನಲ್ಲಿ PUC ಮುಗಿಸಿ ನಂತರ ಡಿಪ್ಲೊಮಾ ಹಾಗೂ ಪವರ್ ಸೇಫ್ಟಿನಲ್ಲಿ ತರಬೇತಿಯನ್ನು ಪಡೆದಿರುತ್ತಾರೆ. ಮಂಗಳೂರಿನ ಮಣ್ಣಗುಡ್ಡೆ ಬಳಿ ಫಿಟ್ ಶಾಪ್ ಕಾರ್ ಡಿಟೇಲಿಂಗ್ ಕೆಲಸವನ್ನು ಮಾಡುತ್ತಾ ಬರುತ್ತಿದ್ದು, ಇವರು ನೆತ್ತಿಲ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿಯಾಗಿ, ಭಗವತಿ ಗೇಮ್ಸ್ ಟೀಮ್ಸ್ನ ಸದಸ್ಯರಾಗಿ, ನಾಗ ಸಾನ್ನಿಧ್ಯ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಇನ್ನು ಅನೇಕ ಸಂಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬರುತ್ತಿದ್ದಾರೆ. ರೋಟರಿ ಸಮುದಾಯ ದಳ ಕೊಲ್ಯ ಇದರ ಸಮಾಜ ಸೇವೆ, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಇದರ ಕ್ರೀಡಾ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ 2021-22 ಸಾಲಿನ ನಾಮನಿರ್ದೇಶಿತ ಸದಸ್ಯರಾದ ಇವರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ವ್ಯಕ್ತಿತ್ವ ವಿಕಸನ ನಿರ್ದೇಶಕರು, ಸಂಘಟನಾ ಕಾರ್ಯದರ್ಶಿ, ಪ್ರಚಾರ ನಿರ್ದೇಶಕರು ಹಾಗೂ ಪ್ರಶಸ್ತ ಸಾಲಿನ ಕಾರ್ಯದರ್ಶಿಯಾಗಿ ಉತ್ತಮ ಕೆಲಸವನ್ನು ಮಾಡುತ್ತಾ ಬಂದು ಈ ವರ್ಷ ದ್ವಿತೀಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಪ್ರಥಮ ಉಪಾಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್. ತಂದೆ ಸುಂದರಂ ಹಾಗೂ ತಾಯಿ ಯಶೋಧರವರ ಮುದ್ದಿನ ಮಗಳಾದ ಸುಧಾರವರು ತಮ್ಮ ವಿದ್ಯಾಭ್ಯಾಸವನ್ನು ಸಕಲೇಶ್ಪುರದಲ್ಲಿ ಮುಗಿಸಿ ಕಂಪ್ಯೂಟರ್ ಶಿಕ್ಷಣ ತರಬೇತಿಯನ್ನು ಪೂರೈಸಿರುತ್ತಾರೆ. ಕೊಲ್ಯದ ಸುರೇಶ್ ಬಿಲ್ಲವ್ ಅವರನ್ನು ಮದುವೆಯಾಗಿ ಸುಖ ಸಂಸಾರ ನಡೆಸಿಕೊಂಡು ಬರುತ್ತಿರುವ ಇವರು ಮಂಗಳೂರಿನ ಮಾರ್ನಮಿಕಟ್ಟೆಯಲ್ಲಿ ಔಟ್ಲುಕ್ ಫ್ಯಾಷನ್ ಡಿಸೈನರ್ ಎಂಬ ಸಂಸ್ಥೆಯನ್ನು ನಡೆಸಿಕೊಂಡು ತಮ್ಮ ವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. ಆದರ್ಶ ವಿದ್ಯಾನಿಧಿ ಸಂಸ್ಥೆಯ ಸದಸ್ಯೆಯಾಗಿಯೂ, NECFನ ಸದಸ್ಯೆಯಾಗಿಯೂ, ತುಳಸಿರಿ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಉಪಾಧ್ಯಕ್ಷೆಯಾಗಿಯೂ, ರೋಟರಿ ಸಮುದಾಯ ದಳ ಕೊಲ್ಯ ಇದರ ಮಾಜಿ ಅಧ್ಯಕ್ಷೆಯಾಗಿಯೂ ಸಮಾಜ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಇದರ ಮಹಿಳಾ ಸಂಘಟನಾ ನಿರ್ದೇಶಕರಾಗಿ, ಕಾರ್ಯದರ್ಶಿಯಾಗಿ, ದ್ವಿತೀಯ ಉಪಾಧ್ಯಕ್ಷರಾಗಿ ಇದೀಗ 23-24ನೇ ಸಾಲಿಗೆ ಪ್ರಥಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಆದರೆ ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅಧ್ಯಕ್ಷರಾಗಿ ನಮ್ಮ 2023-24ನೇ ಸಾಲಿಗೆ ಆಯ್ಕೆಯಾದವರು ಲತೀಶ್ M. ಸಂಕೋಳಿಗೆ. ದಿವಂಗತ ಮೋನಪ್ಪ ಪೂಜಾರಿ ಮತ್ತು ಶ್ರೀಮತಿ ಕಲ್ಯಾಣಿಯವರ ಸುಪುತ್ರರಾಗಿರುವ ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ ಉಚ್ಚಿಲ ಹಾಗೂ ಪ್ರೌಢಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ, ಪದವಿ ಪೂರ್ವ ಕಾಲೇಜು ವಿದ್ಯಾಭ್ಯಾಸವನ್ನು ಗಣಪತಿ ಪದವಿ ಪೂರ್ವ ಕಾಲೇಜು ಮಂಗಳೂರು ಮತ್ತು ಪದವಿ ಶಿಕ್ಷಣವನ್ನು ವಿಶ್ವವಿದ್ಯಾನಿಲಯ ಮಂಗಳೂರಿನಲ್ಲಿ ನೆರವೇರಿಸಿರುವರು. ವೃತ್ತಿಯಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರವೃತ್ತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡವರು. ಶಿಶುಗೀತೆ, ಮಕ್ಕಳ ಕವನ, ಚುಟುಕು ಭಾವಗೀತೆ, ಗಜಲ್, ಸಣ್ಣಕತೆ, ಕವನ, ಹಾಸ್ಯಕವನ, ಹನಿಗವನ, ಮುಕ್ತಕ, ಷಟ್ಪದಿ, ಛಂದಸ್ಸು ರಚನೆ ಹೀಗೆ ಸಾಹಿತ್ಯದ ಬಹುತೇಕ ಎಲ್ಲ ಪ್ರಕಾರಗಳಲ್ಲೂ ಸುಲಲಿತವಾಗಿ ಬರೆಯುವ ವಿಶೇಷ ಜಾಣ್ಮೆಯನ್ನು ಹೊಂದಿರುವರು. ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮತ್ತು ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಸಾಹಿತ್ಯದ ಜೊತೆಗೆ ಯೋಗಾಭ್ಯಾಸದಲ್ಲಿಯೂ ಆಸಕ್ತಿ ಹೊಂದಿದ್ದು ಯೋಗ ಗುರು ಬಾಳಪ್ಪ ಪೂಜಾರಿಯವರ ಶಿಷ್ಯರಾಗಿರುವ ಇವರು ಸುಮಾರು 16 ವರ್ಷದಿಂದ ಬ್ರಹ್ಮಶ್ರೀ ನಾರಾಯಣಗುರು ಯೋಗ ಶಿಕ್ಷಣ ಕೇಂದ್ರದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದಾರೆ. ರೋಟರಿ ಕ್ಲಬ್ ಬ್ಯಾರ್ಲಕಟ್ಟೆ ಇದರ ಸದಸ್ಯರಾಗಿರುವ ಇವರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಇರುವರು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದರ ಸದಸ್ಯರಾಗಿಯೂ ವಿವಿಧ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬರುತ್ತಿದ್ದಾರೆ. ಮೋಹಿತರವನ್ನು ವಿವಾಹವಾದ ಇವರು ಮಿತಾಲಿ ಎಂಬ ಹೆಣ್ಣು ಮಗುವಿಗೆ ತಂದೆಯಾಗಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸ್ಥಾಪಕ ಕಾರ್ಯದರ್ಶಿಯಾಗಿ, ತದನಂತರ ನಾರಾಯಣಗುರು ತತ್ವ ಪ್ರಚಾರ ನಿರ್ದೇಶಕರಾಗಿ, ದ್ವಿತೀಯ ಉಪಾಧ್ಯಕ್ಷರಾಗಿ, ಪ್ರಥಮ ಉಪಾಧ್ಯಕ್ಷರಾಗಿ, ಇದೇ ಮೊದಲ ಬಾರಿಗೆ ಘಟಕದಲ್ಲಿ ಕಾರ್ಯದರ್ಶಿಯಾಗಿದ್ದವರು ಅಧ್ಯಕ್ಷರಾಗುವ ಸುಸಂದರ್ಭ ಒದಗಿ ಬಂದಿರುವುದು ತುಂಬ ಸಂತೋಷದ ವಿಷಯ. ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನೂತನವಾಗಿ ಆಯ್ಕೆಯಾದ ಲತೀಶ್ ಎಂ ಸಂಕೊಳಿಕೆ ಹಾಗೂ ಅವರ ತಂಡಕ್ಕೆ ಶುಭಾಶಯವನ್ನು ಕೋರುತ್ತಾ, ಮುಂದಿನ ದಿನಗಳಲ್ಲಿ ಅವರಿಂದ ಉತ್ತಮ ಸಮಾಜ ಸೇವೆ ಹಾಗೂ ಉತ್ತಮ ಕೆಲಸಗಳು ನಡೆಯಲಿ ಎಂದು ಹಾರೈಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಚುನಾವಣಾಧಿಕಾರಿಯಾಗಿ ಶ್ರೀ ಮೋಹನ್ ಮಾಡೂರ್ ಇವರಿಗೆ ಧನ್ಯವಾದಗಳು. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 2023-24ನೇ ಸಾಲಿನ ನೂತನ ತಂಡಕ್ಕೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಾಜೇಶ್ ಬಿ ಇವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 2023-24 ಸಾಲಿನ ಈ ಪದಗ್ರಹಣ ಸಮಾರಂಭದ ವೇದಿಕೆಯಿರುವಂಥ ಎಲ್ಲ ಗಣ್ಯರೇ, ಅದೇ ರೀತಿಯಲ್ಲಿ ನೆರೆದಿರುವಂಥ ಎಲ್ಲ ಯುವ ವಾಹಿನಿಯ ಬಂಧುಗಳೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಯಶಸ್ವಿ 6 ವರ್ಷಗಳನ್ನು ಪೂರೈಸಿಕೊಂಡು ಈಗ 7ನೇ ಅಧ್ಯಕ್ಷರಾಗಿ ನಮ್ಮ ಲತೀಶ್ ಸಂಕೋಡಿಗೆ ಅವರ ಒಂದು ತಂಡವನ್ನು ಆಯ್ಕೆ ಸಮಿತಿ ಅಧ್ಯಕ್ಷರಾದಂಥ ಮೋಹನ್ ಮಾಡೂರ್ ಅವರು ಈಗ ತಾನೇ ಘೋಷಿಸಿದ್ದಾರೆ. ಯುವ ವಾಹಿನಿಯ ಕೇಂದ್ರ ಸಮಿತಿ ಅಧ್ಯಕ್ಷೆಯ ನೆಲೆಯಲ್ಲಿ ಯುವ ವಾಹಿನಿಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ತಾವೆಲ್ಲರೂ ತಮ್ಮ ಬಲಗೈಯನ್ನು ಎದೆಯ ಎದುರಿಗೆ ಮುಂದಿಟ್ಟು ನಾನು ಹೇಳುವಂಥ ಈ ಪ್ರತಿಜ್ಞಾ ವಿಧಿಯನ್ನು ಘೋಷಿಸಬೇಕಾಗಿ ವಿನಂತಿಸ್ತಿದ್ದೇನೆ. ಡ್ಯಾಶ್ ಎಂಬ ಹೆಸರಿನವನಾದ ನಾನು ಯುವ ವಾಹಿನಿಯ ತತ್ವಧ್ಯೇಯಗಳನ್ನು ಸ್ವ ಇಚ್ಛೆಯಿಂದ ಒಪ್ಪಿಕೊಂಡಿದ್ದೇನೆ. ಈ ಸಂಘಟನೆ ಅಡಿಯಲ್ಲಿ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಗಳನ್ನು ತಪ್ಪದೆ ಪಾಲಿಸಿ ಜಾತೀಯತೆಯನ್ನು ವಿಶ್ವ ಬಾಂಧವ್ಯವನ್ನಾಗಿಯೂ ಮಾತ್ಸರ್ಯವನ್ನು ಪ್ರೀತಿಯನ್ನಾಗಿಯೂ ಸ್ವಾರ್ಥವನ್ನು ತ್ಯಾಗವನ್ನಾಗಿಯೂ ನಿರ್ದಯತೆಯನ್ನು ಅನುಕಂಪವನ್ನಾಗಿಯೂ ಭ್ರಷ್ಟಾಚಾರವನ್ನು ಪ್ರಾಮಾಣಿಕತೆಯನ್ನಾಗಿಯೂ ದುರಾಚಾರವನ್ನು ಸದಾಚಾರವನ್ನಾಗಿಯೂ ಪರಿವರ್ತಿಸಲು ಸತತವಾಗಿ ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪಣ ತೊಡುತ್ತೇನೆ ಹಾಗೂ ಯುವ ವಾಹಿನಿಯ ನಿಯಮ ನಿಬಂಧನೆಗಳಿಗೆ ಬದ್ಧನಾಗಿರುತ್ತೇನೆ. ನನಗೆ ವಹಿಸಿಕೊಟ್ಟ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಪ್ರಮಾಣ ವಚನವನ್ನು ಸ್ವೀಕರಿಸಿದ ಎಲ್ಲ ತಂಡಗಳಿಗೆ ಈ ವರ್ಷ ಯಶಸ್ವಿ ಕಾರ್ಯಕ್ರಮ ನೀಡಿ ಅಂತೇಳಿ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಪ್ರತಿಜ್ಞಾ ವಿಧಿಯ ಕಾರ್ಯವನ್ನು ಮುಗಿಸ್ತಿದ್ದೇನೆ. ಪ್ರತಿಜ್ಞಾ ವಿಧಿ ಬೋಧಿಸಿದ ಕೇಂದ್ರ ಸಮಿತಿಯ ಅಧ್ಯಕ್ಷರಿಗೆ ಕೃತಜ್ಞತೆಗಳು.
ವೇದಿಕೆಯಲ್ಲಿ 2023-24 ಸಾಲಿನ ನೂತನ ಅಧ್ಯಕ್ಷರು ಶ್ರೀ ಲತೀಶ್ ಎಂ ಸಂಕುಳಿಗೆ ಮತ್ತು ನೂತನ ಕಾರ್ಯದರ್ಶಿ ಶ್ರೀ ಜೀವನ್ ಕೊಲ್ಯ ಇವರುಗಳು ಆಸೀನರಾಗಬೇಕು. ಉಳಿದ ಕಾರ್ಯಕಾರಿ ಸದಸ್ಯರು ವೇದಿಕೆಯಲ್ಲಿ ನಿರ್ಗಮನಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ಮಾಗನದ ದೇಬೇರು ಸೋಮನಾಥ ದೇಬೇರಿಗೆ ತರತಗ್ಗ ಒಂದು ಕಟೀಲ್ದಪ್ಪೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಮನಸಾರೆ ಸುಗಿತೊಂದು ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇಬೇರು ಪಂಪಿನ ಸಾರ್ವಕಾಲಿಕ ಸತ್ಯನು ಲೋಕೊರ್ಮೆ ಪದರಾಯಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನ ಪದ ತಳಕು ನೀಟಪ್ಪ ಅಡ್ಡಬೂರೊಂದು ಮಿತ್ತ ಚಾವಡ್ಡು ಓಲಗಾದುಪ್ಪುನ ಮಲ್ಲ ಬಿನ್ನೆರೆಗೆ ಕೈ ಜೋಡಿಸ ಒಂದು ಕಣ್ಣದಿಟ್ಟಿದ ದುಂಬುಡು ಓಲಗಾದುಪ್ಪುನ ತೀರ್ಥ ಚಾವಡಿದ ಪಿರಿಯಕುಲು ಹಿರಿಯಕುಲು ತಗೆ ತಂಗಡಿ ಅಂಚನೆ ಮಾತ್ರ ಸಮಾನ ಮಾತೆರೆಗೆ ಕೈ ಜೋಡಿಸ ಒಂದು 2023-24 ಸಾಲದ ಗುರುಕರ್ಮದ ನೆಲೆಟ್ಟು ಉಡಲದ ದುನಿಪುನು ಪಟ್ಟೊಂದರೆ ಖುಷಿಯ ಒಂದುಂಡು ಸುರುಕಾದ 2022-23 ಸಾಲದ ನಮ್ಮ ಘಟಕದ ಗುರುಕಾರ್ಮೆದ ನೊಗನು ಬಾರಿ ಪೊರ್ಲುಡೆ ಕೋಡಿ ಎತ್ತಾಯಿನ ಗುರುಕಾರ್ಲು ಶ್ರೀ ಸುಂದರ್ ಸುವರ್ಣ ಬೊಕ್ಕ ಕಾರ್ಯಂತೇರು ನಿತಿನ್ ಕರ್ಕೇರ ಬೊಕ್ಕ ಅಕ್ಲ ಮಾತಾ ತಂಡೊಲೆಗೆ ಈ ಪೊರ್ತುಡು ಯಾನ ಅಭಿನಂದನೆ ಮಂತುಂದುಲ್ಲೆ. ಅಂಚನೆ 2023-24 ಸಾಲದ ಒಂಜಿ ಎಡ್ಡೆ ಪದುಕೇರ್ನ ತಂಡರು ನಮಕ್ ರೆಡಿ ಮದ್ದು ಕೊಡ್ತೇರು ಶ್ರೀ ಚುನಾವಣಾಧಿಕಾರಿ ಮೋಹನ್ ಮಾಡೂರು ಆರೆಗ್ಲ ಈ ಪೊರ್ತುಡು ಯಾನ ಅಭಿನಂದನೆ ಮಂತೊಂದುಲ್ಲೆ. ಅಂಚನೆ 2023-24 ಸಾಲದ ಪದಾಧಿಕಾರಿ ಅದು ಆಯ್ಕೆಯಿನ ಮಾತಾ ಎನ್ನ ಪದುಕೆರೆಗೆ ಅಭಿನಂದನೆ ಮಂತೊಂದುಲ್ಲೆ. ಬಂದುಲೆ ಊರುಗು ಉಲ್ಲಾಯ ಆಂಡಲ ಅಪ್ಪಿಗೆ ಮಗೆ ಪನ್ಪುನ ಹಿರಿಯಕ್ಕಲ ಒಂಜಿ ಪಾತೆರ ಉಂಡು. ಇನಿ ಯಾನು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರುಕಾರ್ಲ ಆದುಪ್ಪು ಅಡ ಆ ಒಂಜಿ ಕೊಂಬು ಎಂಕು ಬರ್ಚಿ ಯಾನು ನಿಖಲೊಟ್ಟಿಗೆ ಸಾಮಾನ್ಯ ಪದುಕೆ ಅದು ಉಪ್ಪು ಪನ್ಪುನ ಎನ್ನೊಂಜಿ ಬಯಕೆ ಉಂಡು. ಮೂಲು ಒಂಜಿ ಬಿರೆಲೆಡ್ ತಾಟಿ ಬೊಟ್ಟುಂಡ ಎಂಕು ಮಾತ್ರ ಕೇನು, ರಡ್ಡು ಬಿರೆಲೆಡ್ ತಾಟಿ ಬೊಟ್ಟುಂಡ ಎಂಕಲ ಕಾರಂತೆರೆಗ್ಲ ಕೇನು, ಎಂಕ್ 10 ಬಿರೆಲ್ದ ತಾಟಿ ಬೋರ್ಡು 100 ಬಿರೆಲ್ದ ತಾಟಿ ಬೋರ್ಡು ನಮ್ಮ ಕೋಪೆಡ್ ನೂದೆರ್ದು ಮಿತ್ ಪದುಕೆರುಲ್ಲೇರು ಅಕ್ಲೇನು ಪೂರ ವಿಶ್ವಾಸಗದೆ ತಂದು ಅಕ್ಲಡ ಉಪ್ಪುನ ಒಂಜೊಂಜಿ ಪ್ರತಿಭೆಲೆಗೆ ಅವಕಾಶ ಕೊರೊಂದು ಅಕ್ಲ ಸಲಹೆ ಸಗಾಯನು ದೆತ್ತೊಂದು ಅಂಚನೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಮಾರ್ಗದರ್ಶನೋಡು ಅಪ್ಪೆಬೂಡು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ನೇತ ಉಡಲಗು ಒವ್ವೇ ಒಂಜಿ ಬೇನೆ ಬರಂದಿಲಕ್ಕ. ಅಂಚನೆ ನಮ್ಮ ಕೊಲ್ಯ ಘಟಕ ಈತ ನೇಟ ಆಜಿ ಗುರುಕಾರ್ಲು ನೊಗನು ವಹಿಸೊಂದೇರು ಅಕ್ಲ ಒಂಜಿ ಸಲಹೆ ಸಗಾಯನು ದೆತ್ತೊಂದು ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾತಾ ಪದುಕೇರ್ನ ಸಲಹೆ ಸಗಾಯನು ದೆತ್ತೊಂದು ಯುವವಾಹಿನಿದ ವಿದ್ಯೆ ಉದ್ಯೋಗ ಸಂಪರ್ಕ ಪನ್ಪುನ ನಿಲೆಟ್ಟು ಒವ್ವೊಂಜಿ ದೇಹ ಉದ್ದೇಶ ಉಂಡು. ಆ ಉದ್ದೇಶಕ್ಕೆ ಒವ್ವೇ ಒಂಜಿ ಕುಂದು ಕೊರತೆ ಬರಂದಿಲ್ಲಕ ಯುವವಾಹಿನಿದ 2023-24 ಸಾಲದ ನೊಗೊನು ದುಂಬು ಕೊನೆರೆ ಪ್ರಯತ್ನ ಬರ್ಪೆ ಪನೊಂದು ಈ ಪೊರ್ತುಡು ಯಾನೊಂಜಿ ಭರವಸೆ ಕೊರೊಂದು ಇನಿತ 2023-24 ಸಾಲದ ಗುರುಕಾರ್ಮದ ನೆಲೆಟ್ಟು ಎಂಕ್ ರಡ್ಡು ಪಾತೆರೆ ಹನುಮಂತ ಕೊರ್ನ ಮಾತೆರೆಗ್ಲ ಬುಡು ಉಡಲ್ದ ಸೊಲ್ಮೆನು ಪನೊಂದು ಎನ್ನ ಗುರುಕಾರ್ಮೆದ ಪಾತೆರೆಗೆ ಮುಗಿತಲದ ಚುಕ್ಕಿದೀವಿ ಒಂದೊಂದು ರೈನ ಶ್ರೀ ಲತೀಶ್ ಎಂ ಸಂಕುಲಿಗೆ ಮೇರೆಗೆ ಇಂದಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಸಾಧು ಪೂಜಾರಿ ಮಾಜಿ ಅಧ್ಯಕ್ಷರು ಕೇಂದ್ರ ಸಮಿತಿ, ಉದಯ್ ಅಮೀನ್ ಮಟ್ಟು ನಿಕಟಪೂರ್ವ ಅಧ್ಯಕ್ಷರು ಕೇಂದ್ರ ಸಮಿತಿ, ಮಾಧವ ಪೂಜಾರಿ ಕಿಲ್ಪಾಡಿ ಅಧ್ಯಕ್ಷರು ಮುಲ್ಕಿ ಘಟಕ, ಶ್ರೀಮತಿ ವಿನಯ ವಿಶ್ವನಾಥ ಕಾರ್ಯದರ್ಶಿ ಮುಲ್ಕಿ ಘಟಕ, ಶ್ರೀಮತಿ ಪ್ರಮೀಳಾ ಮಾಧವ ಸದಸ್ಯರು ಮುಲ್ಕಿ ಘಟಕ, ಸಂತೋಷ್ ಕುಮಾರ್ ಸದಸ್ಯರು ಮಂಗಳೂರು ಘಟಕ, ಶ್ರೀ ಗೋಪಾಲ್ ಕೃಷ್ಣ ಸೋಮೇಶ್ವರ ಗೌರವ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಯಶವಂತ್ ಕುಮಾರ್ ಕಾರ್ಯದರ್ಶಿ ಪನಂಬೂರ್ ಕುಲಾಯಿ ಘಟಕ, ಗಣೇಶ್ ಸುವರ್ಣ ಅಧ್ಯಕ್ಷರು ಮಂಗಳೂರು ಘಟಕ, ಕೆಪಿ ಸುರೇಶ್ ಟ್ರಸ್ಟಿಗಳು ಶ್ರೀ ಸಾಯಿ ಮಂದಿರ ಮಾಡೂರು, ಚೇತನ ಆನಂದ್ ಮಾಡೂರು ಪಾಂಡಿತ್ಲು. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಆಗಮಿಸಿದ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ.
ಇತ್ತೆದುಂಬುಗು ನಮ್ಮ ಈ ಒಂಜಿ ಸಭೆಗೆ ಮಲ್ಲ ಬಿನ್ನೆರಾದ ಬೈದಿನಂಚಿನ ಶ್ರೀಮತಿ ಡಾಕ್ಟರ್ ಪ್ರಮೋದ ಲಕ್ಷ್ಮಣ್ ಮೇರೆಗೆ 10 ವರ್ಷದ ಅನುಭವ ರೀಪ್ರೊಡಕ್ಟಿವ್ ಮೆಡಿಸಿನ್ ಬೊಕ್ಕ 20 ವರ್ಷದ ಅನುಭವ ಒಬ್ಸ್ಟ್ರಾಕ್ಟಿಕ್ಸ್ ಬೊಕ್ಕ ಗೈನಕಾಲಜಿ ಆದ ಅಂಚನೆ JN ಮೆಡಿಕಲ್ ಕಾಲೇಜ್ ನೆಟ್ MBBS ಮಲ್ದೇರು ಅಸಿಸ್ಟೆಂಟ್ ಪ್ರೊಫೆಸರ್ ಆದ MES ಮೆಡಿಕಲ್ ಕಾಲೇಜ್ ಇಡ್ಲ ಇತ್ತೇರು ಇಬೇರೆ ಇತ್ತೆ ಅರ್ನ ಒಂಜಿ ನುಡಿಸೇಸನು ನಮ್ಮೆದುರು ಬೀರ್ಕೊಡು ಬಂದು ಭಿನ್ನಯ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಸಭಿಕರಿಗೆ ನನ್ನ ವಂದನೆಗಳು. ನಾನು ಡಾಕ್ಟರ್ ಪ್ರಮೋದ ಲಕ್ಷ್ಮಣ್, ಬಂಜೆತನ ಮತ್ತು ಪ್ರಣಾಳ ಶಿಶು ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಓಎಸ್ಎಸ್ ಫರ್ಟಿಲಿಟಿ ಮಂಗಳೂರು ವಿಭಾಗದ ಮುಖ್ಯಸ್ಥೆಯಾಗಿ ಈಗ ಕೆಲಸ ಮಾಡ್ತಾ ಇದ್ದೇನೆ. ಓಎಸ್ಎಸ್ ಫರ್ಟಿಲಿಟಿ AJ ಹಾಸ್ಪಿಟಲ್ ಇದು ಒಳಾಂಗಣದಲ್ಲಿದೆ. ಇದರಲ್ಲಿ ನಾವು ಸಾಮಾನ್ಯವಾಗಿ ಬಂಜೆತನ ನಿವಾರಣೆ ಆಮೇಲೆ ಪ್ರಣಾಳ ಶಿಶುವಿನ ಚಿಕಿತ್ಸೆಯನ್ನು ಮಾಡುತ್ತೇವೆ. ಯಾರಿಗೆ ಮಕ್ಕಳಿಲ್ಲದೆ ಬಳಲುತ್ತಾರ ಅವರ ಕನಸನ್ನು ನನಸು ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮಗೆ ಶೇಕಡ 70% ರಿಸಲ್ಟ್ ಈವರೆಗೆ ಸಿಗ್ತಾ ಇದೆ. ಇದಕ್ಕಿಂತ ಮುಂಚೆ ನಾನು ಗೈನಕಾಲಜಿಸ್ಟ್, ಸ್ತ್ರೀ ರೋಗ ಮತ್ತು ಪ್ರಸ್ತುತಿಯನ್ನು AJ ಹಾಸ್ಪಿಟಲ್ ಮತ್ತು SCS ಹಾಸ್ಪಿಟಲ್, ಎಣಪೋಯ, ಕೊಡಿಯಾಲ್ ಬೈ ಇಲ್ಲೆಲ್ಲ ಕೆಲಸ ಡಾಕ್ಟ್ರಾಗಿ ದುಡಿತಿದ್ದೆ. ನಾವಿಲ್ಲಿ ಸೇರಿದ ಉದ್ದೇಶ ಪದಗ್ರಹಣ ಸಮಾರಂಭ. ಯುವವಾಹಿನಿಯ ಬಗ್ಗೆ ನಾನು ಒಂದಿಷ್ಟು ಮಾತು ಹೇಳ ಬಯಸ್ತೇನೆ. ವಿದ್ಯೆ, ಉದ್ಯೋಗ, ಸಂಪರ್ಕ ಇವು 3 ಯುವವಾಹಿನಿ ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ. ಈ ಸಂಸ್ಥೆಯು ಅಕ್ಟೋಬರ್ 2, 1987 ಜನ್ಮ ತಾಳಿತು. ಇದರ ಹಿಂದೆ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥ ಸಂಜೀವ ಪೂಜಾರಿ, ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರ ಪತ್ರಿಕಾ ಸಲಹೆಗಾರರಾದ ದಿನೇಶ್ ಅಮೀನ್ ಮಟ್ಟು, ಗೋಕರ್ಣನಾಥ ಸಹಕಾರಿ ಬ್ಯಾಂಕಿನ ಅಣಿ ಪೂಜಾರಿ ರಮನಾಥ್ ಕೋಟೆಕಾರ್ ಮೊದಲಾದ ಉತ್ಸಾಹಿ ನಾಯಕರ ಸಾಧನೆ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಸಂಸ್ಥೆಯ 33 ಕೇಂದ್ರಗಳಿವೆ. ಸದಾ ಚಟುವಟಿಕೆಯಿಂದಿರುವ ಈ ಯುವ ಒಕ್ಕೂಟ ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಬಿಲ್ಲವ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿ ನಾಯಕತ್ವ ತರಬೇತಿ ನೀಡಿ ಈ ಯುವಕರನ್ನು ಸಂಘಟನಾ ಚತುರರನ್ನಾಗಿ ರೂಪಿಸಿದೆ. ಸ್ವಂತವಾಗಿ ಸಿಂಚನ ಎಂಬ ಮಾಸಿಕ ಕನ್ನಡ ಪತ್ರಿಕೆಯನ್ನು ಪ್ರಾರಂಭಿಸಿ ಯುವ ಬರಹಗಾರರಿಗೆ ಬರವಣಿಗೆಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಈ ಸಂಸ್ಥೆ ಯುವ ಜನಾಂಗದವರಿಗೆ ಸೂಕ್ತ ವೇದಿಕೆ ಒದಗಿಸಿ ಸನ್ಮಾರ್ಗದಲ್ಲಿ ಮುನ್ನಡೆಯುವ ಹೆಜ್ಜೆಗೆ ಸಾಥಿಯಾಗಿದೆ. ಈ ಸಂಸ್ಥೆಯ ಹೊಸ ಅಧ್ಯಕ್ಷರು ಲತೀಶ್ ಸಂಕೋಲಿಗೆ, ಕಾರ್ಯದರ್ಶಿ ಜೀವನ್ ಕಾಸಿಂಬೆಟ್ಟು, ಕೋಶಾಧಿಕಾರಿ ವಿನುತಾ ಬಾಲಕೃಷ್ಣ ಹಾಗೂ ಸಮಿತಿಯ ಎಲ್ಲ ಮಂದಿಗೂ ನನ್ನ ಶುಭಾಶಯಗಳು. ಇನ್ನು ಮುಂದೆ ಕೂಡ ನೀವೆಲ್ಲರೂ ಈ ಸಂಸ್ಥೆಯ ಒಳ್ಳೆಯ ಉದ್ದೇಶವನ್ನು ನೆರವೇರುತ್ತಾ ಇಂದಿನ ಯುವ ಬಿಲ್ಲವ ಜನಾಂಗಕ್ಕೆ ತಮ್ಮ ಮಾರ್ಗದರ್ಶನವನ್ನು ನೀಡಿ ಈ ಸಂಸ್ಥೆಯ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳಗಲಿ ಎಂದು ಆಶಿಸುತ್ತೇನೆ. ಜೈ ಹಿಂದ್. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪವಿತ್ರ ಪಾದಾಂಬುರುಹಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅಭ್ಯಾಗತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆಲೆಸಿರುವಂತಹ ಎಲ್ಲ ಸಭಾಸದರೇ, ಎಲ್ಲರಿಗೂ ನಮಸ್ಕಾರ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ 2023. ಈ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಇಂದು ಭಾಗಿಗಳಾಗಿದ್ದೇವೆ. ಈಗಾಗಲೇ ಪ್ರಸ್ತುತ ವೇದಿಕೆಯಲ್ಲಿ ಬಿತ್ತರಿಸಿದಂತಹ ವಾರ್ಷಿಕ ವರದಿಯನ್ನು ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು. 1 ವರ್ಷದಲ್ಲಿ ಈ ಘಟಕ ಇಷ್ಟೆಲ್ಲ
ಕಾರ್ಯಕ್ರಮಗಳನ್ನು ಸುಲಲಿತವಾಗಿ ನಿರ್ವಹಿಸಲಿಕ್ಕೆ ನಿಜಕ್ಕೂ ಸಾಧ್ಯನಾ ಎಂಬ ಬಗ್ಗೆ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ತಾ ಹೋಗಬೇಕಾದ್ರೆ ಅದಕ್ಕೆ ಉತ್ತರ ರೂಪವಾಗಿ ದೊರಕಿದ್ದು ಇಲ್ಲಿ ನೆರೆದಿರುವಂತಹ ಸಭಿಕರ ಪೂರ್ಣ ಪ್ರಮಾಣವಾದಂತಹ ಅದಕ್ಕೆ ಕೊಡುಗೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸರ್ಕಾರದ ಯಾವ ರೀತಿಯಾದಂತಹ ಕಾರ್ಯಯೋಜನೆಗಳೆಲ್ಲ ಇವೆಯೋ, ಜೊತೆಗೆ ಸರ್ಕಾರೇತರ ಸಂಘಟನೆಗಳ ಯಾವ ರೀತಿಯಾದಂತಹ ಕಾರ್ಯಯೋಜನೆಗಳೆಲ್ಲ ಇವೆಯೋ ಆ ಎಲ್ಲ ಕಾರ್ಯಯೋಜನೆಗಳನ್ನು ಯುವವಾಹಿನಿಯ ಒಂದು ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಸಾಕಾರಗೊಳಿಸುವಂತಹ ಕಾರ್ಯಕ್ರಮಕ್ಕೆ ಒಂದು ದಾಪುಗಾಲನ್ನು ಇಡ್ತಾ ಬರುತ್ತಿರುವಂಥದ್ದು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ನಿಜಕ್ಕೂ ಒಂದು ಕಾರ್ಯಚಟುವಟಿಕೆ, ಅದು ಕೀರ್ತಿ ಪತಾಕೆಯನ್ನು ಸಾರುವಂತಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದ್ದಾರೆ. ಅದು ಸಾಂಸ್ಕೃತಿಕವಾಗಿರ್ಬೋದು, ಕ್ರೀಡಾತ್ಮಕವಾಗಿರ್ಬೋದು, ಸಮಾಜ ಸೇವೆ ಇರ್ಬೋದು, ಆರೋಗ್ಯವರ್ಧಕ ಇರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಶೈಕ್ಷಣಿಕವಾಗಿರಬಹುದು. ಈ ರೀತಿಯಾಗಿ ವಿವಿಧ ಆಯಾಮಗಳನ್ನು ನಾವು ನೋಡ್ತಾ ಹೋದರೆ ಎಲ್ಲ ಆಯಾಮಗಳಲ್ಲಿಯೂ ತನ್ನ ವಿನೂತನವಾದಂತಹ ಛಾಪನ್ನು ಮೂಡಿಸಿದಂತಹ ಕೀರ್ತಿ ಈ ಘಟಕಕ್ಕೆ ಸಲ್ತಾ ಹೋಗ್ತದೆ. ಯುವವಾಹಿನಿಯ ಮುಖ್ಯ ಧ್ಯೇಯಗಳಲ್ಲಿ ನಾವು 3 ಅಂಶಗಳನ್ನು ಗಮನಿಸಲಿಕ್ಕೆ ಸಾಧ್ಯ. ಒಂದು ವಿದ್ಯೆ, ಉದ್ಯೋಗ, ಸಂಪರ್ಕ. ಇಂದಿನ ಈ ಬಿಲ್ಲವ ಸಮುದಾಯವನ್ನು ನಾವು ಗಮನಿಸ್ತಾ ಹೋದರೆ ಈ ಹಿಂದೆ ಇದ್ದಂತಹ ಬಿಲ್ಲವ ಸಮುದಾಯದ ಅಸ್ಮಿತೆಗೂ ಅಂದರೆ ಐಡೆಂಟಿಟಿಗೂ ಈಗ ಇರುವಂತಹ ಬಿಲ್ಲವ ಸಮುದಾಯದ ಐಡೆಂಟಿಟಿಗೂ ಒಂದು ಅಜಗಜಾಂತರವಾದ ವ್ಯತ್ಯಾಸ ಇದೆ ಎಂಬುದನ್ನು ನಾವು ಅರ್ಥವಿಸಿಕೊಳ್ತಾ ಹೋಗ್ಬೋದು. ಇದಕ್ಕೆ ಭದ್ರ ಬುನಾದಿ ಹಾಕಿದವರು ಯಾರಂತ ಹೇಳಿದರೆ ಪೂಜ್ಯರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಒಳ್ಳೆಯ ಚಿಂತನೆಗಳನ್ನು ಮಾಡ್ತಾ ಹೋಗಿ ಎಂಬ ತಾತ್ಪರ್ಯವನ್ನು ಇರಿಸಿಕೊಂಡು ನಮ್ಮೆಲ್ಲರನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನ ಮಾಡಿದಂತಹ ನಾರಾಯಣ ಗುರುಗಳ ಆದರ್ಶವನ್ನೇ ಪ್ರಧಾನವಾಗಿರಿಸಿಕೊಂಡು ವಿದ್ಯೆ, ಉದ್ಯೋಗ, ಸಂಪರ್ಕ ಈ 3 ಅಂಶಗಳಲ್ಲಿ ನಾವೆಲ್ಲರೂ ಬಲಶಾಲಿಗಳಾಗಬೇಕು ಎಂಬ ತಾತ್ಪರ್ಯವನ್ನು ಅಂದು ಅವರು ತಿಳಿಸಿದರೆ ಅದನ್ನು ಇಂದು ಸಾಕಾರಗೊಳಿಸುವಂತಹ ಎಲ್ಲ ಜವಾಬ್ದಾರಿಯನ್ನು ಯುವವಾಹಿನಿ ಸಂಸ್ಥೆ ಹೊಂದಿದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಯುವವಾಹಿನಿ ಸಂಸ್ಥೆ ಬಿಲ್ಲವ ಸಮುದಾಯದಲ್ಲಿರುವಂತಹ ಎಲ್ಲ ಯುವಕರನ್ನು ಒಂದು ಮುನ್ನೆಲೆಗೆ ತರಬೇಕು, ಅವರಲ್ಲಿ ಒಳ್ಳೆಯ ರೀತಿಯಾದಂತಹ ನಾಯಕತ್ವವನ್ನು ರೂಢಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಂಶಗಳೆಲ್ಲ ಏನಿದೆ ಅದನ್ನೆಲ್ಲ ನಾವು ಮುನ್ನಡೆಸುವಂತಹ ಉದ್ದೇಶವನ್ನು ಇರಿಸಿಕೊಂಡು ಯುವವಾಹಿನಿ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಅದು ಕಾರ್ಯಪ್ರವೃತ್ತ ಆಗಿದೆ. ಯುವವಾಹಿನಿ ಸಂಸ್ಥೆ ಒಂದು ಆಲದ ಮರ. ಆ ಆಲದ ಮರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ತನ್ನೆಲ್ಲ ರೆಂಬೆ ಕೊಂಬೆಗಳಲ್ಲಿ ತನ್ನ ನಿಜವಾದ ಆಸಕ್ತಿ ಇರುವಂತಹ ಯುವ ಸಮುದಾಯಕ್ಕೆ ಅವರ ಇಚ್ಛೆಯನ್ನು ಒಂದು ಮುನ್ನೆಲೆಗೆ ತರುವಂತಹ, ಅವರ ಪ್ರತಿಭೆಗೆ ಒಂದು ಅವಕಾಶವನ್ನು ಕೊಡುವಂತಹ, ಅವರ ಸಾಮರ್ಥ್ಯಕ್ಕೆ ಒಂದು ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈಗ ನಮ್ಮ ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಯುವವಾಹಿನಿ ಸಂಸ್ಥೆಯ ಅಧ್ಯಕ್ಷರು ಬೋಧನೆ ಮಾಡಿದರು. ಅದರಲ್ಲಿ ನಾವು ವಿಷಯವನ್ನು ನೀವು ಗಮನಿಸಿದ್ದೀರೋ ಅಂತ ಗೊತ್ತಿಲ್ಲ, ಅವರು ಉಲ್ಲೇಖ ಮಾಡಿದಂತಹ ವಿಷಯ ನೋಡಿ ಏನಂತ ಹೇಳಿದರೆ, ಜಾತೀಯತೆಯನ್ನು ವಿಶ್ವ ಬಾಂಧವ್ಯವನ್ನಾಗಿಯೂ, ಮಾಸ್ತರ್ಯವನ್ನು ಪ್ರೀತಿಯನ್ನಾಗಿಯೂ, ಸ್ವಾರ್ಥವನ್ನು ತ್ಯಾಗವನ್ನಾಗಿಯೂ, ನಿರ್ದಯತೆಯನ್ನು ಅನುಕಂಪವನ್ನಾಗಿಯೂ, ಭ್ರಷ್ಟಾಚಾರವನ್ನು ಪ್ರಾಮಾಣಿಕತೆಯನ್ನಾಗಿಯೂ, ದುರಾಚಾರವನ್ನು ಸದಾಚಾರವನ್ನಾಗಿಯೂ ಪರಿವರ್ತಿಸಲು ಸತತವಾಗಿ ಪ್ರಯತ್ನಿಸುತ್ತೇನೆ. ಈಗ ನೋಡಿ, ಯಾವುದನ್ನು ಯಾವುದಾಗಿಯೂ, ಅಲ್ಲಿ ಯಾವುದನ್ನು ಅಂದರೆ ಅದು ಈ ಸಮಾಜದಲ್ಲಿರುವಂತಹ ನಕಾರಾತ್ಮಕ ಅಂಶ ಎಂಬುದಾಗಿ ಗೊತ್ತಿದೆ ನಮಗೆ. ಹಾಗಾದರೆ ಈ ನಕಾರಾತ್ಮಕ ಅಂಶವನ್ನು ಸಕಾರಾತ್ಮಕ ಅಂಶವನ್ನಾಗಿ, ಅಂದರೆ ಇತ್ಯಾತ್ಮಕ ಅಂಶವನ್ನು ನೇತ್ಯಾತ್ಮಕ ಅಂಶವನ್ನು ಇತ್ಯಾತ್ಮಕ ಅಂಶವನ್ನಾಗಿ, ನೆಗೆಟಿವಿಟಿಯನ್ನು ಪಾಸಿಟಿವಿಟಿಯನ್ನಾಗಿ ನಾವು ಕನ್ವರ್ಟ್ ಮಾಡಬೇಕಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಮುನ್ನೆಲೆಗೆ ಬರಬೇಕು ಎಂಬ ತಾತ್ಪರ್ಯ ಯುವವಾಹಿನಿ ಸಂಸ್ಥೆಗಿದೆ. ಇಷ್ಟು ಮಾತ್ರ ಅಲ್ಲ, ಒಂದು ವಿದ್ಯೆ ಒಬ್ಬ ಮನುಷ್ಯನನ್ನು ಯಾವ ರೀತಿಯಾಗಿ ಬೆಳಗಿಸ್ತಾ ಹೋಗ್ತದೆ, ಆ ವಿದ್ಯೆ ಮನುಷ್ಯನನ್ನು ಯಾವ ರೀತಿಯಾಗಿ ಸ್ವತಂತ್ರವನ್ನಾಗಿಸ್ತಾ ಹೋಗ್ತದೆ, ಆ ವಿದ್ಯೆ ಮನುಷ್ಯನಿಗೆ ಯಾವ ರೀತಿಯಾದಂಥ ಉದ್ಯೋಗವನ್ನು ಕಲ್ಪಿಸ್ತಾ ಹೋಗ್ತದೆ,
ಆ ಉದ್ಯೋಗ ಸಮಾಜದಲ್ಲಿ ಯಾವ ರೀತಿಯಾಗಿ ಸಂಪರ್ಕವನ್ನು ಬೆಳೆಸ್ತಾ ಹೋಗ್ತದೆ. ನೋಡಿ ಎಷ್ಟು ಸುಂದರವಾದ ಕನೆಕ್ಟಿವಿಟಿ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ತಾ ಹೋಗಬೇಕು. ವಿದ್ಯೆ, ಉದ್ಯೋಗ, ಸಂಪರ್ಕ, ಈ ಮೂರು ಇದ್ರೆ ಯಾವುದೇ ಯುವ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹಿಂದೆ ಒಂದು ಕಾಲ ಇತ್ತು, ಅನಕ್ಷರಸ್ಥರು ಈ ಸಮಾಜದಲ್ಲಿ ಅವರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಈಗ ನೋಡ್ಲಿಕ್ಕೆ ಹೋದರೆ ಅದಕ್ಕೆ ತದ್ವಿರುದ್ಧವಾದಂತಹ ಆಲೋಚನೆ ಇದೆ. ಅನಕ್ಷರಸ್ಥರು ಅಂದರೆ ಅವಿದ್ಯಾವಂತರು ನಾವಿದ್ದೇವೆ ಅಂತ ಹೇಳಿ ಮುಂದೆ ಬರ್ತಾರೆ. ಆದರೆ ವಿದ್ಯಾವಂತರು ನಂಕದಾಗ ನಮ್ಮ ತುಂಡ ಆತು ತೂವನ್ಗ ಅಂತ ಹೇಳಿ ಮನೆಯಲ್ಲೇ ಕೂತು ಬಿಡುವಂತಹ ಪರಿಸ್ಥಿತಿ ಇದೆ. ಅಂದರೆ ತಿಳಿದಷ್ಟು ವಿದ್ಯೆಯನ್ನು ಸಂಪಾದಿಸಿದಷ್ಟು ನಾವು ನ್ಯಾರೋ ಮೈಂಡ್ ಆಗಿ ಥಿಂಕ್ ಮಾಡ್ತೇವೆ ಹೊರತು ಬ್ರಾಡರ್ ಆಗಿ ಥಿಂಕ್ ಮಾಡಲಿಕ್ಕೆ ಹೋಗುವುದಿಲ್ಲ. ಇದು ನಮ್ಮ ಇಂದಿನ ಶೈಕ್ಷಣಿಕ ವ್ಯವಸ್ಥೆಯ ಒಂದು ದುರಾವಸ್ಥೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ಎಷ್ಟು ವಿದ್ಯೆಯನ್ನು ಪಡಿತಾ ಹೋಗ್ತೇವೆಯೋ ಅಷ್ಟು ನಾವು ಬ್ರಾಡರ್ ಆಗಿ ಥಿಂಕ್ ಮಾಡಬೇಕಂತೆ. ಆದರೆ ನಾವೀಗ ಹಾಗೆ ಥಿಂಕ್ ಮಾಡಲಿಕ್ಕೆ ಹೋಗುವುದಿಲ್ಲ. ಬದಲಾಗಿ ನಾವಾಯಿತು, ನಮ್ಮ ಮನೆ ಆಯಿತು, ನಮ್ಮ ಸಂಸಾರ ಆಯಿತು, ಇದು ಚೆನ್ನಾಗಿದ್ರೆ ಆಯಿತು ಎಂಬ ಒಂದು ಥಿಂಕಿಂಗ್ ಅನ್ನು ನಾವು ಬೆಳೆಸ್ತಾ ಹೋಗ್ತಿದ್ದೇವೆ. ಏನು ಮಾಡ್ತೇವೆ? ಹೌದು, ಪರಿಸರವನ್ನು ಉಳಿಸಬೇಕು, ನಮ್ಮ ಸಮುದಾಯ ಮುಂದೆ ಬರಬೇಕು, ಹಾಗೆ ಆಗಬೇಕು, ಹೀಗೆ ಆಗಬೇಕಂತ ಹೇಳಿ ಕೇವಲ ಭಾಷಣದಲ್ಲಿ ಮಾತ್ರ ಮಾತಾಡ್ತೇವೆ ಹೊರತು ಮನೆಗೆ ಹೋದ್ಮೇಲೆ ಏನು ಮಾಡ್ತೇವೆ ಅಂತ ಹೇಳಿದರೆ ನಮ್ಮದೇ ವೇ ಆಫ್ ಥಿಂಕಿಂಗ್ ಅನ್ನು ರೂಢಿಸಲಿಕ್ಕೆ ಪ್ರಾರಂಭಿಸ್ತೇವೆ. ಆದರೆ ಯುವವಾಹಿನಿ ಸಂಸ್ಥೆ ಇದಕ್ಕೆ ತದ್ವಿರುದ್ಧವಾಗಿದೆ. ಯುವವಾಹಿನಿ ಸಂಸ್ಥೆ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಅದರ ಕಾರ್ಯಚಟುವಟಿಕೆಯೇ ಆ ರೀತಿಯಾಗಿರುವಂಥದ್ದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು ಅಲ್ಲ. ಹೇಳಿದ್ದನ್ನೇ ಮಾಡುವುದು, ಮಾಡಿದ್ದನ್ನೇ ಹೇಳುವುದು, ಅದು ಯುವವಾಹಿನಿ ಸಂಸ್ಥೆಯ ನಿಜವಾದ ಕಾರ್ಯವೈಖರಿ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಇಂತಹ ಯುವವಾಹಿನಿ ಸಂಸ್ಥೆ ಅಲ್ಲಲ್ಲಿ ತನ್ನ ಬೀಜವನ್ನು ಬಿತ್ತಾ ಇದೆ. ಆ ಬೀಜಕ್ಕೆ ನೀರೆರಿತಾ ಇದೆ. ಆ ಕೇವಲ ನೀರೆರಿಯುವುದು ಮಾತ್ರ ಅಲ್ಲ, ಅದು ಬೆಳೀತಾ ಇದೆಯಾ ಇಲ್ವಾ ಅಂತ ಪರಿಶೀಲನೆಯನ್ನು ಮಾಡ್ತಾ ಇದೆ. ನೋಡಿ, ಪರಿಶೀಲನೆ ಮಾಡುವುದಕ್ಕಾಗಿ ಯುವವಾಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷರು ಇಂದು ವಿರಾಜಮಾನರಾಗಿದ್ದಾರೆ. ಅದನ್ನು ನಾವು ಗಮನಿಸಬೇಕು. ಕೆಲವು ಸಂಘಟನೆಗಳು ಏನಾಗ್ತದೆ ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಉದ್ಘಾಟನೆ ಮಾಡ್ತಾರೆ, ಬರುವ ವರ್ಷ ಇನ್ನೊಮ್ಮೆ ಉದ್ಘಾಟನೆ ಆಗ್ತದೆ. ಇದು ಹೇಗಂತ ಹೇಳಿದರೆ ಬರ್ತ್ಡೇಯನ್ನು ವಿನೂತನವಾಗಿ ಆಚರಣೆ ಮಾಡಬೇಕಂತ ಹೇಳಿ ಮಗುವಿನ ಹತ್ರ ತಂದೆ ತಾಯಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗಿಡ ನೆಡಿಸ್ತಾರೆ. ಮಗು, ನಿನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವ ಅಂತ ಹೇಳಿ. ಈ ವರ್ಷ ಒಂದು ಗುಂಡಿ ತೆಗೆಯಿತು, ಅದರಲ್ಲಿ ಸಸಿಯನ್ನಿಟ್ಟಿತು, ನೀರು ಹಾಕಿತು, ಮಣ್ಣೆಲ್ಲ ಹಾಕಿತು, ಒಂದು ಫೋಟೋ ತೆಗೆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿತು. ನಮ್ಮ ಮನೆಯ ಮಗುವಿನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು ಅಂತ ಹೇಳಿ. ಬರುವ ವರ್ಷ ಅದೇ ಗುಂಡಿಯಲ್ಲಿ ಗಿಡ ನೆಡಲಿಕ್ಕೆ ಹೋಗ್ತೇವೆ. ಅದೇ ಗುಂಡಿಯಲ್ಲಿ ಕಳೆದ ವರ್ಷ ಯಾವ ಗುಂಡಿ ತೆಗೆದಿದ್ದೇವೆಯೋ ಅದೇ ಗುಂಡಿಯಲ್ಲಿ ಅದರ ಆ ರೆಂಬೆ ಕೊಂಬೆ ಏನಿದೆ ಸತ್ತು ಹೋದದ್ದು ಅದನ್ನು ತೆಗೆದು ಬಿಸಾಕ್ತೇವೆ, ಅಲ್ಲೇ ಹೊಸ ಗಿಡವನ್ನು ನೆಟ್ಟು ಈ ವರ್ಷದ ಆಚರಣೆ ಅಂತ ಹೇಳಿ. ಇದು ಕೇವಲ ಆಚರಣೆ ಆದರೆ ಯಾವ ಸಂಸ್ಥೆಯೂ ಕೂಡ ಉಳಿಯುವುದಿಲ್ಲ. ಕೊಲ್ಯ ಘಟಕ ಕೇವಲ ಆಚರಣೆ ಮಾಡ್ತಾ ಇಲ್ಲ, ಆ ಆಚರಣೆಯನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ. ಎಲ್ಲ ಏನು ಆ ಸ್ಪೆಷಲ್ ದಿನಗಳೆಲ್ಲ ಏನಿದೆ ಅದಕ್ಕೆ ಬೇಕಾದಂತಹ ಕಾರ್ಯಚಟುವಟಿಕೆಗಳನ್ನು ಮಾಡುವುದರ ಜೊತೆಗೆ ಸಮಾಜದಲ್ಲಿ ಯಾರೆಲ್ಲ ಅಶಕ್ತರಿದ್ದಾರೋ ವಿದ್ಯಾಭ್ಯಾಸಕ್ಕಿರ್ಬೋದು, ಆರೋಗ್ಯ ವರ್ಧನೆಗಿರ್ಬೋದು, ನೋಡಿ ಪ್ರವಾಸ ಕೂಡ ಮಾಡಿದಾರಂತೆ. ನನಗೆ ನೋಡಿ ವಿಶೇಷ ಅನಿಸ್ತು. ಅಂದರೆ ಕೇವಲ ದುಡಿಯುವುದು ಮಾತ್ರ ಅಲ್ಲ, ದುಡಿಯುವುದು ದಿನಾಲೂ ಉಂಟು, ಆದರೆ ದುಡ್ದದ್ದರ ಜೊತೆಗೆ ಒಂದು ಮಾನಸಿಕವಾದ ನೆಮ್ಮದಿಯನ್ನು ನಾವು ಪಡ್ಕೊಳ್ಬೇಕೆನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರಲ್ವಾ, ಅದರಲ್ಲಿ ಒಂದು ಸರ್ವತೋಮುಖತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಮ್ಮವರನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬ ತಾತ್ಪರ್ಯಕ್ಕಾಗಿ ಅವರು ಕೆಲಸ ಮಾಡ್ತಿದ್ದಾರಲ್ವಾ, ಅದು ನಿಜವಾಗಿಯೂ ಶ್ಲಾಘನೀಯವಾದಂತಹ ಕೆಲಸ. ಅಂತಹ ಯುವವಾಹಿನಿ ಕೊಲ್ಯ ಘಟಕದ ಮುಂದಿನ 1 ವರ್ಷದ ಏನು ಜವಾಬ್ದಾರಿ ನೂತನ ಅಧ್ಯಕ್ಷರ ಕೈಗೆ ಸಿಕ್ಕಿದೆ, ಅವರ ಅಧ್ಯಕ್ಷತೆಯ ಕಾಲಾವಧಿಯಲ್ಲಿಯೂ ಕೂಡ ಈ ಯುವವಾಹಿನಿ ಕೊಲ್ಯ ಘಟಕ ಅದು ನಿರಂತರವಾಗಿ ನಿತ್ಯ ನೂತನವಾಗಿ ವಿನೂತನವಾಗಿ ಹೊಸ ಮಾದರಿಯಲ್ಲಿ ನವಶೈಲಿಯಲ್ಲಿ ಹೊಸ ಆಯಾಮದ ಕಾರ್ಯ ಚೌಕಟ್ಟುಗಳನ್ನು ಇರಿಸಿಕೊಂಡು ಬೆಳೆಯಲಿ. ಆ ನಿಟ್ಟಿನಲ್ಲಿ ಕೇಂದ್ರ ಘಟಕಕ್ಕೆ ಒಂದು ಉತ್ತಮವಾದಂತಹ ಹೆಸರನ್ನು ತರಲಿ. ಬಿಲ್ಲವ ಸಮುದಾಯ ಕೂಡ ಬೇರೆ ಸಮುದಾಯದ ರೀತಿಯಾಗಿ ಉನ್ನತ ವರ್ಗಕ್ಕೆ ಏರಲಿ. ನಮ್ಮ ಸಮುದಾಯದಲ್ಲಿಯೂ ಕೂಡ ಎಂತೆಂತಹ ಪ್ರತಿಭೆಗಳೆಲ್ಲ ಇದೆ.
ನಾರಾಯಣ ಗುರುಗಳು ಹೇಳಿದಿಷ್ಟೇ, ಯಾವ ವ್ಯಕ್ತಿಯೂ ಕೂಡ ಅವನು ಹಿಂದೆ ಬೀಳುವವನಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅವನದ್ದೇ ಆದಂತಹ ಒಂದು ಪ್ರತಿಭೆ ಇರ್ತದೆ. ಆದರೆ ಆ ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗ್ತದೆ. ಬಿಲ್ಲವ ಸಮುದಾಯದ ಸಪೋರ್ಟ್ ಸಿಸ್ಟಮ್ ಆಗಿ ಒಂದು ಬೆನ್ನೆಲುಬಾಗಿ ನಮಗೆ ಯುವವಾಹಿನಿ ಸಂಸ್ಥೆ ಇದೆ. ಆ ಯುವವಾಹಿನಿ ಸಂಸ್ಥೆ ನಿತ್ಯ ನಿರಂತರವಾಗಿ ಬೆಳಗಲಿ. ಈಗ 33 ಘಟಕ ಏನಿದೆ, ಆ 33 ಘಟಕ 100 ಆಗಲಿ, 100,000 ಆ 1,000 ಲಕ್ಷ ಯುವ ಸಮುದಾಯಕ್ಕೆ ಪ್ರೇರೇಪಣೆಯನ್ನು ಕೊಡಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ, ನಿತ್ಯ ಗುರುಸ್ಮರಣೆ ಎಲ್ಲರ ಕೈಗೆ ಸೇರಲಿ. ಆ ಗುರುವಿನ ಸ್ಮರಣೆಯಲ್ಲಿ 200 ಅವರ ತತ್ವಾದರ್ಶಗಳೆಲ್ಲ ಇದೆ. ಆ 200 ತತ್ವಾದರ್ಶಗಳೇ ಒಂದೊಂದನ್ನೇ ನಾನು ನಡುವೆ ನೋಡ್ತಾ ಹೋದೆ. ನಿಜವಾಗಿಯೂ ನಮ್ಮ ಯುವ ಸಮುದಾಯಕ್ಕೆ ಏನು ಬೇಕು ಅದು ಅಕ್ಷರ ರೂಪದಲ್ಲಿದೆ. ಆ ಅಕ್ಷರ ಕ್ಷರ ಆಗದೆ ಪ್ರತಿಯೊಬ್ಬರ ಮನದಲ್ಲಿ ಬೆಳಗ್ತಾ ಹೋಗಲಿ. ನಾರಾಯಣ ಗುರುಗಳ ಪೂರ್ಣಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ನಮ್ಮೆಲ್ಲರ ಬಾಳು ಆ ನಿಟ್ಟಿನಲ್ಲಿ ಬಂಗಾರವಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಪ್ರಾರ್ಥನೆ ಬಂದೊಂದು ಗ್ರಾಮದೊಡೆ ಸೋಮನಾಥ್ ದೇವರೇ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರು ಅಂಚನೆ ಅವಳ ವೀರನ ಕೋಟಿಚೇನ ಅಂಚನೆ ದೇವಿ ವೈದ್ಯನ ಪ್ರಾರ್ಥನೆ ಮಲ್ತೊಂದು ಯುವವಾಹಿನಿ ಕೊಲ್ಯ ಘಟಕದ ಪದಗ್ರಹಣ ಸಮಾರಂಭದ ಮಿತ್ತ ಚಾವಡ್ ಆಚಿನ ದಿನ ಮಾತ ಗೌರವಾನ್ವಿತ ಬಿನ್ನೆರೆ ಅಂಚನೆ ತೀರ್ತಿರುಪುನ ಮಾತೆಯನ್ನ ಸಮಾಜದ ಬಂಧುಲೆ ಅಕ್ಕನಕ್ಲೆ ಅಣ್ಣನಕ್ಲೆ ಮೆಗ್ದಿಯಲ್ಲೇ ಮೆಗ್ಗಿನಕ್ಲೆ ಚುರುಕಾದ 2023-24ನೇ ಸಾಲದ ಯುವವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರಾದ ಆಯ್ಕೆ ಆಯ್ನಂಚಿನ ನನ್ನ ಮಿತ್ರನ ಲತೀಶ್ ಸಂಕೋಳಿಗೆ ಅಂಚನೆ ಮಾತ ಸದಸ್ಯರೇ ಅಂಚನೆ ಪದಾಧಿಕಾರಿಗಳಿಗೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಒತ್ತಿರ್ದು ಅಕ್ಕಳಿಗೆ ಅಭಿನಂದನೆ ಅಂಚನೆ ಶುಭಾಶಯ ಸಂದರ್ಭ ಕೊರ್ರೆ ಇಚ್ಛೆ ಪಡೆ ಬಂದರು. ಸಾಧನೆಗೆ ಅಸಾಧ್ಯವಾಯಿನವು ಓಲೇಜಿಗೆ ಅಂಡ ಸಾಧನೆ ಮಲ್ಪನಚಿನ ಛಲಬೋಡಿಗೆ ನಿರಂತರವಾಯಿನ ಶ್ರಮ ಇತ್ತನ ಮಾತ್ರ ಈ ಒಂಜಿ ಸಾಧನೆ ಮಲ್ಪರೆ ಸಾಧ್ಯಾಪನ ಪಂಪಿನ ಒಂಜಿ ನಿತ್ಯ ನೂತನ ಒಂಜಿ ವಿಚಾರ. ಬಹುಶಃ ಈ ಒಂಜಿ ಪಾತ್ರ ಯುವವಾಹಿನಿಗೆ ಅನ್ವಯಾಪನಂಚಿನ ಅರ್ಥವಾಯಿರಬ್ಬಿದವೇನಪ್ಪದ ವಿದ್ಯೆ ಉದ್ಯೋಗ ಬಕ ಸಂಪರ್ಕ ಪಂಪಿನ ಮಲ್ಲ ಉದ್ದೇಶದ ಈ ಒಂದು ಕರಿನ 33 ವರ್ಷದಿಂಚ ಈ ಒಂಜಿ ಜಿಲ್ಲೆ ಉಭಯ ಜಿಲ್ಲೆ ಕಾರ್ಯಾಚರಿಸಿನ ಬೃಹತ್ ವಾಹಿನ ಸಂಸ್ಥೆ. ಬಹುಶಃ 19ನೇ ಶತಮಾನೋಡೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಜನಗಳಿಗೆ ಶಿಕ್ಷಣ ವಾರೀತಿದ ಅಗತ್ಯ ಉಂಡು ಪಂಪಿನ ಪಂತೀರು. ಶಿಕ್ಷಣನೇ ಮನುಷ್ಯನ ಪ್ರಗತಿಗೆ ಪೂರಕ. ಶಿಕ್ಷಣದೇ ಮನುಷ್ಯನ ಮಾತ ಒಂಜಿ ಆಯನ ಅಭಿಲಾಷೆ ಇಂಚಿನ ಈಡೇರು ಪಂಪಿನ ವಿಚಾರ. ಇನ್ನಿತ ದಿನಟು ಗುರುಕುಲನ ಈ ಒಂಜಿ ಪಾತ್ರ ಬಹಳ ಒಂಜಿ ನಂಗೆ ಮಾತರೆಗಳ ಒಂಜಿ ಸ್ಫೂರ್ತಿಯುತವನ ಪಾತ್ರ. ಯುವವಾಹಿನಿ ಈ ಒಂಜಿ ಸಂಸ್ಥೆ ಶಿಕ್ಷಣಗೂ ಬಹಳಷ್ಟು ಪ್ರಾತಿನಿಧ್ಯ ಕೊರದು ಸಮಾಜಡುಪ್ಪುನ ಪ್ರತಿಯೊಂಜಿ ಸಮಾಜದ ಬಂಧುಲು ಶಿಕ್ಷಣ ಪಡೆದು ಆ ಮೂಲಕ ಆಕಲನ ಇಲ್ಲದ ಪ್ರಗತಿಯೊಟ್ಟಿಗೆ ನಮ್ಮ ಸಮಾಜದ ಪ್ರಗತಿಲ ಆವಡು ಪಂಪಿನ ಒಂಜಿ ಉದ್ದೇಶದ ಒಂದು ಈ ಒಂದು ಕಾರ್ಯಕ್ರಮ ಪಾಡೊಂದಿದೆ. ಐತೊಟ್ಟಿಗೂ ಸಂಪರ್ಕ ಕಮ್ಯುನಿಕೇಷನ್ ಇಂಚುಂಡ ಇಂಟರಾಕ್ಷನ್ ಇಂಚಿನುಂಡ ಅವಿನ ಮಾತ ಒಂಜಿ ಸಮಾಜದ ಯುವ ಜನತೆಗೆ ಆಕಲಿಗೆ ಕೊರ್ಪುನಂಚಿನ ಒಂಜಿ ವ್ಯವಸ್ಥೆಯನ್ನು ಬಂದಿದೆ. ಬಹುಶಃ ಸಂಘಟನೆ ಕೇವಲ ಒಂದು ದಿನ ನೀರಾಯರಬಲ್ಲಿ ಅವು ಪರಿಪುನ ನೀರಾವಡು ಪಂಪಿನ ಒಂಜಿ ಉದ್ದೇಶ ಈ ಒಂಜಿ ಸಂಘಟನೆ. ಬಹುಶಃ ಈ ನಿಲಟ್ಟು ಮಾತ ಸಮಾಜದ ಯುವಕರನ್ನು ಒಂಜಿ ಕಡೆಗೆ ಸೇರ್ಪಾದು ಆ ಮೂಲಕ ಅಕ್ಲನ ಅಭಿವೃದ್ಧಿಯೊಟ್ಟಿಗೆ ಅಕ್ಲನ ಇಲ್ಲದ ಅಭಿವೃದ್ಧಿಯೊಟ್ಟಿಗೆ ಅವತ್ತಂದೆ ಸಮಾಜದ ಅಭಿವೃದ್ಧಿಯೊಟ್ಟಿಗೆ ಅಕ್ಲಿಗೆ ನಾಯಕತ್ವ ಇಂಚಿನುಂಡ ಅವೇನು ಕೊರ್ಪುನಂಚಿನ ವ್ಯವಸ್ಥೆಯನ್ನು ಈ ಯುವವಾಹಿನಿ ಮಲ್ತೊಂದು ಬಂದುಲೆ ಚರಿತ್ರೆಡು ಇಂಚಿನಾಯನೊಟ್ಟಿಗೆ ಯುದ್ಧ ಮಲ್ತದು ಗೆಲ್ತದೆ ಪಂಪಿನ ದಾಖಲೆ ಉಂಟು. ಅಂಚನೆ ಅವೇ ಒಂಜಿ ಚರಿತ್ರದ ಪುಟೊಂದು ತಿರ್ಗಾಂಡ ಇಂಚಿನಾಯನೊಟ್ಟಿಗೆ ಸೋತುದೇ ಪಂಪಿನ ದಾಖಲೆ ಉಂಟು. ಅಂಡ ದೂರಡು ಒಂದು ತೆಲ್ತದ ನಕ್ಲೆಗೆ ಅತನ ಕೈ ಕಟ್ಟದು ಉಂತದ ನಕ್ಲೆಗೆ ಚರಿತ್ರೆಡು ಒವೇ ಒಂಜಿ ಅಕ್ಲನ ಮಾಹಿತಿ ಲೆಜ್ಜಿ ಅತನ ಅಕ್ಲನ ದಾಖಲೆ ಲೆಜ್ಜಿ. ಬಹುಶಃ ಈ ಪಾತ್ರೆಯನ್ನು ದಾಯ ಪಂಪೆ ಬಂಡ ನಮ್ಮ ಸಮಾಜ ಅಂಚನೆ ಒವೇ ಒಂಜಿ ಎಡ್ಡೆ ಕಾರ್ಯಕ್ರಮ ಅತನ ಸಮಾಜದ ಅಭಿವೃದ್ಧಿಗೆ ಒವೇ ಒಂಜಿ ಕಾರ್ಯಕ್ರಮ ಪಾಡಲು ಐತೊಟ್ಟಿಗೆ ನಮ್ಮ ಸ್ಪಂದನೆ ಮಲ್ಪುನಿ ಅತನ ಅವಿತೊಟ್ಟಿಗೆ ಸೇರ್ನಂಚಿನ ನಮ್ಮಡ ಮನಸ್ಸು ಮಸ್ತ್ ದೂರ
ಆ ನೆಲೆಟ್ರಿ ನೀ ಯುವಾಯಿ ದಾದ ಬಂಡ ಈ ಮಾತ ಒಂಜಿ ಜನಗಳಿಗೆ ಜನಸಾಮಾನ್ಯನೊಟ್ಟಿಗೆ ಬೆರೆತದು ಯುವ ಜನತೆಯನ್ನು ಇಂಚ ಆಯರಬಲ್ಲಿ ಅಕ್ಲೆಲ್ಲ ದುಂಬುದ ನಾಯಕತ್ವ ಕೊರಡು ಅಕ್ಲೆಲ್ಲ ಚರಿತ್ರೆಡು ಅಕ್ಲಿನ ಪುದರ್ಲ ಅಜರಾಮರವಾದ ಒರಿಯೋಡು ಪನ್ಪಿನದ ದೃಷ್ಟಿಡು ಇನಿ ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ಅಂಚನೆ ಧಾರ್ಮಿಕವಾದ ಒಂಜಾತ್ ಒಂಜಿ ಕೆಲಸ ಮಲ್ತೊಂದು ಈ ಒಂಜಿ ಜಿಲ್ಲೆಡು ಉಭಯ ಜಿಲ್ಲೆಡು ಅತ್ಯಂತ ಒಂಜಿ ಪ್ರಾಮಾಣಿಕವಾಯಿನಂಚಿನ ಸೇವೆಯನ್ನು ಕೊರ್ಪುನಂಚಿನ ಮಾತು ನನಗೆ ತಿಳಿದಿರೋ ವಿಚಾರ. ಬಹುಶಃ ಇನಿ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿಕಿನ ಅಕ್ಲನಂಜಿ ಹಿರಿಮೆ ಗರಿ ಪನ್ಪಿನ ಯಾನು ಪಂಡ್ರೆ ಇಚ್ಛೆ ಪಡೆಪೆ ದಯಪಂಡ ಇನಿ ಕೇವಲ ಒಂಜಿ ಪ್ರಶಸ್ತಿ ಅತ್ತಿನ ಅಕ್ಲೆಗೊಂಜಿ ಸನ್ಮಾನ ಕಾರ್ಯಕ್ರಮ ಕೇವಲ ಅಕ್ಲು ಮಂತಿನಂಚಿನ ಎಂಚಿನ ಸಾಮಾಜಿಕ ಕೆಲಸ ಎಂಚಿನ ಉಂಡ ಅತ್ತಿನ ಆರ್ಥಿಕ ಕೆಲಸ ಎಂಚಿನ ಉಂಡ ಅತ್ತಿನ ವಿದ್ಯೆ ಅದುಪ್ಪು ಅತ್ತಿನ ವೈದ್ಯಕೀಯ ಅತ್ತಿನ ಸಾಮಾಜಿಕ ಕೆಲಸಗಳಿಗೆ ಅಕ್ಲೆಗೆ ಈ ಒಂಜಿ ಪ್ರಶಸ್ತಿಗೂ ಬಹುಶಃ ಇನಿ ಅಕ್ಲೆಗೆ ಅರ್ಹವಾದ ಈ ಒಂಜಿ ಪ್ರಶಸ್ತಿ ತಿಕ್ಕಿನದು ಪಣಲಿ ಯಾನು ಸಂತೋಷ ಪಡೆಪೆ. ಆ ನೆಲೆಟ್ಟು ಯುವಾಯಿನಿದ ಮಾತ ಸದಸ್ಯರನ್ನಕ್ಕಳು ಅಕ್ಲೆನ ಇನ್ನು ಎಂಚಿನ ಅಕ್ಕಳು ಆ ಒಂದು ಸಂಘಟನೆ ಉಳ್ಳರ ಆ ಸಂಘಟನೆ ಅಕ್ಲೆ ಉಪ್ಪುನಂಚಿನ ಹೆಮ್ಮೆಂದು ಏನು ಪಂಡ್ರೆ ಇಚ್ಛೆ ಪಡೆಪೆ ದಯಪಂಡ ಇನಿ ಯುವಾಯಿನಿ ಮಲ್ಲ ಮಟ್ಟಿಡು ಇನಿ ನಮ್ಮ ಉಭಯ ಜಿಲ್ಲೆಡು ಕಾರ್ಯಾಚರಿಸಿದ್ದು ನನ್ನ ದುಂಬುಗಳ ಅಕ್ಲೆಗೆ ಕೇವಲ ರಾಜ್ಯೋತ್ಸವ ಪ್ರಶಸ್ತಿ ಅತ್ತೆ ರಾಷ್ಟ್ರೀಯವಾಗಿ ನಿಂಚಿನ ಪ್ರಶಸ್ತಿ ತಿಕ್ಕಡು ಬಂದು ಏನು ಸಂದರ್ಭಡು ಅಕ್ಲೆಗೆ ಪನ್ನೊಂದು ಬಹುಶಃ ಈ ಸಂದರ್ಭಡು ಹಲವಾರು ಗಣ್ಯರ್ನಕ್ಕಳು ಮಸ್ತ್ ವಿಚಾರ ಪಂಡೀರು ನಿನ್ನ ಮಾತ ನಮ್ಮ ಜೀವನಡು ಅಳವಡಿಕೆ ಮಲ್ಪುಗ ನನಾತ್ ದುಂಬುದ ದಿನೊಟ್ಟು ನನಾತ್ ಎಡೆಡ್ಡೆ ಕೆಲಸ ಕಾರ್ಯ ಮಲ್ಪರೆ ಆ ಗುರುಕುಲು ನಂಗೆ ಮಾತೆರೆಗಳ ಅನುಗ್ರಹ ಕೊರಡು 2023-24ನೇ ಸಾಲದ ಒಂದು ಇಂಚಿನ ಕೊಲ್ಯ ಯುವಾಯಿನಿ ಘಟಕ ಅಕ್ಲೆನ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕೆಲಸಗಳು ಮಾತೆಲ್ಲ ಒಂಜಿ ಬೆರಿ ಸಹಾಯ ಅದು ಈ ಒಂಜಿ ಸಂಘಟನೆ ನಾತ್ ಮಿತ್ತು ಬರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಪಡೆಕ ಪಂದು ಪನೊಂದು ಈ ಸಂದರ್ಭಡು ರಡ್ಡ ಪಾತೆರ ಅವಕಾಶ ಮಂತ್ರಿನ ನಿಕ್ಲೆ ಮಾತೆರೆಗಳ ಎನ್ನ ಉಡಾಲ್ದಿಂಜಿ ಸೊಲ್ಮೇಲೆ ಸಂದಾಯಿತ ಮಲ್ತೊಂದು ಎನ್ನ ರಡ್ಡ ಪಾತೆರೆಗೂ ವಿರಾಮ ಕೊರ್ಪೆ ಸರ್ವೇ ಜನ ಸುಖಿನೋ ಭವಂತು. ಕೊಲ್ಯ ರಿಜಿಸ್ಟರ್ಡ್ ಕೊಲ್ಯ ಮಿತ್ತ ಚಾವಡಿತ್ತಿನ ಮಾತ ಪದಾಧಿಕಾರಿಗಳಿಗೆ ಮಿತ್ತ ಚಾವಡಿತ್ತಿನ ಮಾತ ಪದಾಧಿಕಾರಿಗೂ ಏನು ಸೋಲ್ಮೇಲೆ ಸಂದವೆ ಬೊಕ್ಕ ಈ ಸರ್ತಿ ಹೊಸತ್ 23-24ನೇ ಸಾಲಡು ನೂತನ ಪದಾಧಿಕಾರಿ ಅಧ್ಯಕ್ಷರ ಕಾರ್ಯದರ್ಶಿ ಬೊಕ್ಕ ಮಾತ ಪದಾಧಿಕಾರಿಗಳಿಗೆ ಯಾನು ಶುಭಾಶಯ ಸಂದದು ಎನ್ನ ಎರಡು ಪಾತ್ರರನ್ನು ಚುಕ್ಕಿದಿತ್ತು. ಕೊಲ್ಯ ಘಟಕದ ಪದಗ್ರಹಣ ಕಾರ್ಯಕ್ರಮದ 22-23ನೇ ಸಾಲದ ಎಡ್ಡೆಡ್ಡೆ ಕೆಲಸನ ಪಂಡಿನಂಚಿನ ಕಾರ್ಯದರ್ಶಿ ನಮಕ್ ವರದಿ ಕೊರಿಯರು ಆ ಎಡ್ಡೆಡ್ಡೆ ಕೆಲಸಕ್ಕೆ ಬೆರಿಸಾಯದ ಒಂದು ದಿನ ನಮ್ಮ ಸುಂದರ್ ಸುವರ್ಣ ಮೆರ್ನ ತಂಡಲ ಅವತ್ತಂದ ಮೆರ್ನ ತಂಡ ಮಾತ್ರ ಇಡೀ ಸದಸ್ಯರನ್ನ ಫುಲ್ ಕೊಲ್ಯ ಘಟಕದ ಸದಸ್ಯರನ್ನ ಸಹಕಾರಡು ಆರು ಈ ಎಡ್ಡೆಡ್ಡೆ ಕೆಲಸ ನನ್ನ ಮಲ್ಪರ ಸಾಧ್ಯ ಅಂಡ್ ಅಂಚನೆ ಮೇರೆಗೆ ಎನ್ನ ಪರವಾದ ಅಭಿನಂದನೆ ಕೊರೊಂದುಲ್ಲೆ ಅಂಚನೆ ನನ್ನ ದುಂಬಗ ಆಯ್ಕೆ ಆಯ್ನ ನಮ್ಮ ಲತೀಶ್ ಬಕ ಅರ್ನ ತಂಡಗ ಶುಭಾಶಯನ ಕೊರೊಂದು ಮೇರ್ಲ ನನಾತ ಎಡ್ಡೆಡ್ಡೆ ಕೆಲಸನ ಮಲ್ಪಡಪನಂದು ಮೇರೆಗೆ ಪೂರ್ತಿ ಸಹಕಾರನ ಕೇಂದ್ರ ಸಮಿತಿದ ಪರವಾದ ಸಂಘಟನಾ ಕಾರ್ಯದರ್ಶಿಯಾದ ಇಂಕಲ ನೆಲೆಟ್ಟು ಕೊರೊಂದುಲ್ಲ ಪನಂದು ನಾನು ಎರಡ್ಡ ಪಾತ್ರೆಯನ್ನು ಮುಗಿತೊಂದು.
ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣದ ಸಮಾರಂಭದ ಗೌರವ ಅಧ್ಯಕ್ಷರಾದಂಥ ಸುಂದರ್ ಸುವರ್ಣರವರೇ, ಅದೇ ರೀತಿ ಈ ಸಮಾರಂಭದ ಉದ್ಘಾಟನೆ ನಿರ್ವಹಿಸಿದಂಥ ಬಿಲ್ಲವ ಸಂಘದ ಟ್ರಸ್ಟಿ ಆದಂಥ ಶ್ರೀ ವೇಣುಗೋಪಾಲ್ ಕೊಳ್ಳಿ ಅವರೇ, ಅದೇ ರೀತಿ ಈ ದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪ್ರಮೋದ್ ಲಕ್ಷ್ಮಣರವರೇ, ಅದೇ ರೀತಿ ಯುವ ವಾಹಿನಿಯ ಏನು ಧ್ಯೇಯ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಅದ್ಭುತ ವ್ಯಾಖ್ಯಾನವನ್ನು ಮಾಡಿದಂಥ ಯುವ ಶ್ರೀ ಹರೀಶ್ ದಿವಿತ್ಯ ಕೋಟ್ಯಾನರವರೇ, ಅದೇ ರೀತಿ ಬಿಲ್ಲವ ಸಂಘ ಕೊಲ್ಯ ಇದರ ಅಧ್ಯಕ್ಷರಾದಂಥ ಹರೀಶ್ ಮುಂಡೋಳಿ ಅವರೇ, ಅದೇ ರೀತಿ ನಮ್ಮ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಆದಂಥ ನಯನಾ ಸುರೇಶ್ರವರೇ, ಅದೇ ರೀತಿ ಯುವವಾಹಿನಿ ಕೊಲ್ಯ ಘಟಕದ ಕಾರ್ಯದರ್ಶಿಯಾಗಿರುವಂಥ ಶ್ರೀ ನಿತಿನ್ ಕರ್ಕೆರವರೇ, ಅದೇ ರೀತಿ ಈ ವರ್ಷದ ನೂತನ ಅಧ್ಯಕ್ಷರಾಗಿ ಪದಪ್ರದಾನ ಮಾಡಿದಂಥ ಈ ವರ್ಷದ ಯಶಸ್ವಿ ನಾಯಕರಾಗವರು ಶ್ರೀ ಲತೀಶ್ ಸಂಕೋಳಿಗೆರವರೇ, ಅದೇ ರೀತಿ ಕಾರ್ಯದರ್ಶಿಯಾದಂಥ ಶ್ರೀ ಜೀವನ್ ರವರೇ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಯುವ ವಾಹಿನಿಯ ಎಲ್ಲ ಕೇಂದ್ರ ಸಮಿತಿಯ ಪದಾಧಿಕಾರಿಗಳೇ, ಮಾಜಿ ಅಧ್ಯಕ್ಷರುಗಳೇ, ಎಲ್ಲ ಘಟಕಗಳಿಂದ ಆಗಮಿಸಿದಂಥ ನಮ್ಮ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಕೊಲ್ಯ ಘಟಕದಂಥ ಎಲ್ಲ ಸದಸ್ಯರೇ, ಯುವ ವಾಹಿನಿ ಕೊಲ್ಯ ಘಟಕ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದಾಗ ಯುವ ವಾಹಿನಿಯ ಏನು 2 ಆಶಯಗಳನ್ನು ಇಲ್ಲಿ ನಾವು ಅನುಷ್ಠಾನಗೊಂಡಿರುವುದು ಖಂಡಿತ ಬಹಳ ಸಂತೋಷವಾಗ್ತಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಯುವ ವಾಹಿನಿ ಸ್ಥಾಪನೆ ಆಗೋದ್ರಿಂದ ಏನು ಆ ಪ್ರದೇಶದ ಮಾತೃ ಸಂಘ ಅದನ್ನು ಮುಖ್ಯ ಸ್ಥಾನದಲ್ಲಿಟ್ಟುಕೊಂಡು ಸ್ಥಳೀಯ ಯುವಕರನ್ನು ಆ ಸಂಘದ ಬೆಳವಣಿಗೆ ಸಹಕಾರಗಳಿಗೆ ನಿರಂತರವಾಗಿ ತೊಡಗಿಸಿಕೊಳ್ಳುವುದಂಥ ಕೆಲಸವನ್ನು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಮಾಡಿಕೊಂಡು ಬಂದಿರುವುದು ನಿಜವಾಗಿಯೂ ಬಹಳ ಸಂತೋಷದ ವಿಷಯ ಆಗಿದೆ. ಅದರೊಂದಿಗೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಯುವಕರಿಗೆ ಸಮಗ್ರವಾದ ಧರ್ಮ ಶಿಕ್ಷಣವನ್ನು ನೀಡಿಕೊಂಡು ಯುವ ಸಮಾಜದ ಮುಂದಿನ ಜೀವನಕ್ಕೆ ಒಂದು ಪೂರಕ ಮಾರ್ಗದರ್ಶನ ನೀಡುವಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ತುಂಬ ವರ್ಷಗಳಿಂದ ಇಲ್ಲಿ ಮಾಡಿಕೊಂಡಿರುವುದು ಅವರ 2ನೇ ಸಾಧನೆ. ಈ ಎಲ್ಲ ಕಾರ್ಯಕ್ರಮಗಳು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಈ 6 ವರ್ಷಗಳ ಬೆಳವಣಿಗೆಗೆ ಖಂಡಿತ ಸಹಕಾರಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಮಂಗಳೂರು ಘಟಕದ ಏನು ಜಯಕುಮಾರ್ ಅವರು ಅಂದು ಈ ಪ್ರದೇಶದಲ್ಲಿ ಒಂದು ಯುವವಾಹಿನಿ ಘಟಕವನ್ನು ಸ್ಥಾಪಿಸಬೇಕೆಂಬ ದೂರದೃಷ್ಟಿತ್ವ ಚಿಂತನೆಯೊಂದಿಗೆ ಈ ಸ್ಥಾಪನವನ್ನು ಕಾಡಿಸಿದಾಗ ಇಲ್ಲಿ ಒಂದು ಮಂಗಳೂರು ಘಟಕದ ಸಹಕಾರದೊಂದಿಗೆ ಇಲ್ಲಿ ಒಂದು ಘಟಕ ಸ್ಥಾಪನೆ ಆಯಿತು. 6 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ವರ್ಷಂಪ್ರತಿ ತನ್ನ ಬೆಳವಣಿಗೆಯನ್ನು ಏರಿಸಿಕೊಂಡು ಮಾಜಿ ಅಧ್ಯಕ್ಷರುಗಳು ಈ ಘಟಕವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈ ವರ್ಷದ ಅಧ್ಯಕ್ಷರಾದಂಥ ಸುಂದರ ಸುವರ್ಣರವರ ಸುಂದರ ವರ್ಷ, ಸುಂದರ ಕಾರ್ಯಚಟುವಟಿಕೆಗಳನ್ನು ನೋಡುವಾಗ ಬಹಳ ಸಂತೋಷವಾಯಿತು. ಪ್ರಧಾನ ಕಾರ್ಯದರ್ಶಿಯವರ 20 ನಿಮಿಷಗಳ ಆ ಸುದೀರ್ಘ ಕಾರ್ಯ ವರದಿ ಚಟುವಟಿಕೆಗಳ ವರದಿಯನ್ನು ಕಂಡಾಗ ಕೂಡ ಕೇಂದ್ರ ಸಮಿತಿಗೆ ಒಂದು ಸಮಾನವಾದ ಒಂದು ಕಾರ್ಯಕ್ರಮವನ್ನು ಈ ವರ್ಷದಲ್ಲಿ ಅವರು ಮಾಡಿದ್ದು ಕಂಡು ಬರುತ್ತಿದೆ. ನಿಜವಾಗಿಯೂ ನಿಮ್ಮ ಅಧ್ಯಕ್ಷರಿಗೆ ಹಾಗೂ ಎಲ್ಲ ತಂಡಕ್ಕೆ ಯುವವಾಹಿನಿ ಕೇಂದ್ರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಯುವವಾಹಿನಿ ಕೇಂದ್ರ ಸಮಿತಿಗೆ ಇಂಥ ಮಾದರಿ ಘಟಕಗಳು ಇದ್ದರಿಂದ ಮಾತ್ರ ಯುವವಾಹಿನಿ ಕೇಂದ್ರ ಸಮಿತಿ ಕೂಡ ಒಂದು ಪ್ರತಿಷ್ಠತೆಯನ್ನು ಕಂಡು ಬರಲಿಕ್ಕೆ ಸಾಧ್ಯ ಆಗ್ತಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಘಟಕಗಳ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಅದರೊಂದಿಗೆ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಇದಕ್ಕೆಲ್ಲ ಕಾರಣ ನಮ್ಮ 33 ಘಟಕಗಳ ಈ ಅವಿರತ ಪ್ರಯತ್ನ, ಅವಿರತ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡಿ ಸರ್ಕಾರ ಈ ಒಂದು ಯುವ ವಾಹಿನಿಯನ್ನು ಖಂಡಿತವಾಗಿ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕೆಂಬ ನಿಟ್ಟಿನಿಂದ ರಾಜ್ಯ ಪ್ರಶಸ್ತಿಯನ್ನು ನೀಡಿದೆ. ನಮ್ಮ ಅತಿಥಿಗಳು ನಮ್ಮ ಒಂದು ವಿದ್ಯೆ ಉದ್ಯೋಗ ಸಂಪರ್ಕದ ಒಂದು ಈ ಧ್ಯೇಯಗಳನ್ನು ಬಹಳ ಸುಂದರವಾಗಿ ವ್ಯಾಖ್ಯಾನಿಸಿದರು. ಎಲ್ಲಿ ವಿದ್ಯೆಯನ್ನು ಕಲಿತು ಆ ಉದ್ಯೋಗವನ್ನು ಪಡೆದು ಆ ಉದ್ಯೋಗದ ಮೂಲಕ ಆ ಸಂಪರ್ಕದೊಂದಿಗೆ ಇಡೀ ಬಿಲ್ಲವ ಸಮಾಜ ಒಂದು ಅದ್ಭುತವಾದ ಚೇತರಿಕೆಯನ್ನು ಈ 35 ವರ್ಷಗಳಿಗೆ ಕಂಡು ಬಂದಿದೆ. ಈ 35 ವರ್ಷಗಳಲ್ಲಿ ಯುವವಾಹಿನಿ ಬಿಲ್ಲವ ಸಮಾಜದ ಯುವಕರನ್ನು ಒಗ್ಗೂಡಿಸಿಕೊಂಡು ಅವರಿಗೆ ನಿರಂತರವಾದ ಮಾರ್ಗದರ್ಶನ ನೀಡಿಕೊಂಡು ನಾಯಕತ್ವ ಗುಣವನ್ನು ಕೂಡಿಸಿಕೊಂಡು
35 ವರ್ಷಗಳಲ್ಲಿ 35 ಅಧ್ಯಕ್ಷರುಗಳು ಕೂಡ ನಿರಂತರವಾಗಿ ನಮ್ಮ ಯುವವಾಹಿನಿಯ ಸಂಪರ್ಕದಲ್ಲಿ ಇಟ್ಟುಕೊಂಡು ನಮಗೆ ಮಾರ್ಗದರ್ಶನ ನೀಡಿಕೊಂಡು ಬರುತ್ತಿರುವುದು ಯುವವಾಹಿನಿಯ ಈ ಭವ್ಯ ಇತಿಹಾಸಕ್ಕೆ ಕಾರಣವಾಗಿದೆ. ಅದರೊಂದಿಗೆ ಯುವವಾಹಿನಿಯ ಎಲ್ಲ ಘಟಕಗಳು ಕೂಡ ವರ್ಷಕ್ಕೊಬ್ಬ ನಾಯಕ, ವರ್ಷಕ್ಕೊಂದು ತಂಡ ಎಂಬ ರೂಢಿಯೊಂದಿಗೆ ವರ್ಷ ಪ್ರತಿ ಹೊಸ ನಾಯಕರನ್ನು ಸೃಷ್ಟಿಯನ್ನು ಮಾಡಿಕೊಳ್ಳುವಂಥ ಒಂದು ರೂಢಿಯನ್ನು ಇಲ್ಲಿ ನೋಡಿಸಿಕೊಂಡು ಬಂದಿದೆ. ಇದರಿಂದವಾಗಿ ಎಲ್ಲ ಯುವಕರು ನಾಯಕತ್ವದ ಗುಣವನ್ನು ಪಡೆಯುವುದರೊಂದಿಗೆ ಸಮಾಜದೊಂದಿಗೆ ಸಂಪರ್ಕವನ್ನು ಕೂಡ ಕಂಡುಕೊಂಡಿರುತ್ತಾರೆ. ಈ ಎಲ್ಲ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಏನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮಗೆ ಒಂದು ಅದ್ಭುತವಾದ ಸಂದೇಶವನ್ನು ನೀಡಿದ್ದಾರೆ. ನಾವು ವಿದ್ಯೆಯನ್ನು ಕಲಿತ ಮಾತ್ರ ಸಾಕಾಗಲ್ಲ, ಸಮಾಜಕ್ಕೂ ತಮ್ಮಿಂದ ಒಂದು ಸ್ವಲ್ಪ ಋಣವನ್ನು ನಾವು ಸಂದಾಯ ಮಾಡುವಂಥ ಮಹತ್ವದ ಜವಾಬ್ದಾರಿ ಇದೆ. ಈ ಎಲ್ಲ ಯುವವಾಹಿನಿಯ ಸದಸ್ಯರು ಈ ಒಂದು ಜವಾಬ್ದಾರಿಯನ್ನು ಖಂಡಿತವಾಗಿ ನಿರ್ವಹಿಸುತ್ತಿದ್ದಾರೆ. ಇದಕ್ಕೆ ಬೇಕಾಗಿ ಎಲ್ಲ ಕೇಂದ್ರ ಸಮಿತಿಯ ಅಧ್ಯಕ್ಷರುಗಳಿರ್ಬೋದು, ಅವರೆಲ್ಲ ತಂಡ ಇರ್ಬೋದು, ಅವರೆಲ್ಲ ಘಟಕಗಳ ಅಧ್ಯಕ್ಷರು ಸದಸ್ಯರು ನಮ್ಮ ಒಂದು ಜೀವಮಾನದ ಸಮಯವನ್ನು, ಒಂದು ಅಮೂಲ್ಯ ಒಂದು ಸಮಯವನ್ನು ನಮ್ಮ ಈ ಸಮಾಜ ಸೇವೆಗಾಗಿ ಮೀಸಲಿರುವುದು ನಿಜವಾಗಿಯೂ ಒಂದು ಸಂತೋಷದ ವಿಷಯ. ಯುವವಾಹಿನಿಯ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿ ಸಾಧಾರಣ ಒಂದು ಮಧ್ಯ ಭಾಗಕ್ಕೆ ಬಂದಿದ್ದೇನೆ. ಒಂದು ದೊಡ್ಡ ಆಸೆಯನ್ನು ಇಟ್ಟುಕೊಂಡು ಬಂದು ನಮಗೆ ಕೊಲ್ಲಿಯ ಘಟಕಕ್ಕೆ ಒಂದು ಹೇಳಬೇಕಂದ್ರೆ ನಮಗೊಂದು ಸಮರ್ಥವಾದ ಕಾರ್ಯದರ್ಶಿಯನ್ನು ನನಗೆ ನೀಡಿದ್ದಾರೆ. ನನ್ನೆಲ್ಲ ಈ ವರ್ಷದ ಒಂದು ಕಾರ್ಯಕ್ರಮ ಯಶಸ್ವಿಗೆ ನಿಜವಾಗಿಯೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಕುಸುಮಾಕರ್ ಕುಂಬಲ್ ಅವರ ದೊಡ್ಡ ಒಂದು ಕೊಡುಗೆ ಇದೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಿದೆ. ಇದಕ್ಕೆ ಬೇಕಾಗಿ ಮತ್ತೊಮ್ಮೆ ಕೊಲ್ಲಿಯ ಘಟಕಕ್ಕೆ ನನ್ನ ಹೃದಯಾಂತರದ ಅಭಿನಂದನೆಯನ್ನು ಕೊಡ್ತಿದ್ದೇನೆ. ಇನ್ನು ಮುಂದೆ ಕೂಡ ಯುವವಾಹಿನಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ವರ್ಷ ನಡೆಯಲಿಕ್ಕಿದೆ. ಬರುವ ತಿಂಗಳು ಯುವವಾಹಿನಿಯ ಕೇಂದ್ರ ಸಮಿತಿಯ ಒಂದು ದೊಡ್ಡ ಕಾರ್ಯಕ್ರಮ ಡೆನ್ನನ ಕಾರ್ಯಕ್ರಮ ನಾಳಿದ್ದು 10 ತಾರೀಕಿಗೆ ಮಂಗಳೂರು ಪೂರ್ವಭವನದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮೆಲ್ಲ ಸದಸ್ಯರ ಸಹಕಾರ ಬೇಕು. ಆ ಸಹಕಾರವನ್ನು ಕೋರುತ್ತಾ ಅದೇ ರೀತಿ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಅಂತರ್ಘಟಕ ಕ್ರೀಡಾ ಸ್ಪರ್ಧೆ ನಡೆಯಲಿಕ್ಕಿದೆ. 8 ತಾರೀಕಿಗೆ ದೂರದ ಎರ್ತಾಡಿ ಘಟಕದ ಆಶ್ರಯದಲ್ಲಿ ಹೀಗೆ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಮತ್ತೊಂದು ಮಹೋನ್ನತ ಕಾರ್ಯಕ್ರಮ ನವೆಂಬರ್ 12 ತಾರೀಕಿಗೆ ಅದೇ ಪುರಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ವಿಶ್ವಕುಮಾರ್ ದತ್ತಿನಿಧಿಯ ಒಂದು ಮಹತ್ವ ಕಾರ್ಯಕ್ರಮ, ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಅಲ್ಲದೆ ಪ್ರಭಾಕರ್ ನೀರ್ಮಾರ್ಗ ಇವರ ಯುವ ಸಾಹಿತಿ ಪ್ರಶಸ್ತಿಯನ್ನು ಕೂಡ ಅಲ್ಲಿ ನೀಡಲಿಕ್ಕಿದ್ದೇವೆ. ಆ ದಿನ ಈ ವರ್ಷ ವಿಶ್ವಕುಮಾರ್ ಪ್ರಶಸ್ತಿ ಸಿನಿಮಾ ಚಿತ್ರರಂಗಕ್ಕೆ ನೀಡಲಿಕ್ಕಿದ್ದೇವೆ. ಕರ್ನಾಟಕದ ಖ್ಯಾತ ನಟರೊಬ್ಬರಿಗೆ ಈ ಪ್ರಶಸ್ತಿಯನ್ನು ನೀಡಲಿಕ್ಕೆಂಬ ನಿರ್ಧಾರ ಈಗಾಗಲೇ ವಿಶ್ವಕುಮಾರ್ ಸಮಿತಿಯಲ್ಲಿ ನಿರ್ಧಾರ ಆಗಿದೆ. ಸುದೀರ್ಘ 12 ಗಂಟೆಗಳ ಕಾರ್ಯಕ್ರಮ ಈ ಬಾರಿ ವಿಶ್ವಕುಮಾರ್ ಸಮಿತಿಯಲ್ಲಿ ಆಶ್ರಯದಲ್ಲಿ ನಡೆಯಲಿದೆ. ಬೆಳಿಗ್ಗೆ ವಿವಿಧ ಸ್ಪರ್ಧೆಗಳೊಂದಿಗೆ ಮಧ್ಯಾಹ್ನ ನಂತರ ವಿಶ್ವಕುಮಾರ್ ಪ್ರಶಸ್ತಿ ಸಮಾರಂಭ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ರೀತಿ ವಿನೂತನ ಕಾರ್ಯಕ್ರಮಗಳ ಪಟ್ಟಿ. ಅದೇ ರೀತಿ ಬರುವ ಶನಿವಾರಂದು ಉದ್ಯೋಗ ಮೇಳ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಯುವವಾಹಿನಿ ಹಾಗೂ BWS ಹಾಗೂ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ಇದರ ಜಂಟಿ ಆಶ್ರಯದಲ್ಲಿ ನಮ್ಮ ಯುವ ಏನು ವಿದ್ಯಾರ್ಥಿಗಳಿದೆ ಅವರಿಗೆ ಪದವಿ ನಂತರ ಆಗಿರ್ಬೋದು, ಡಿಪ್ಲೊಮಾ, BE ಈ ಎಲ್ಲ ವಿದ್ಯಾಭ್ಯಾಸದ ನಂತರ ಒಂದು ಉದ್ಯೋಗದ ಸೃಷ್ಟಿಯ ವಿವಿಧ ಕಂಪನಿಗಳು ಬರಲಿಕ್ಕಿದೆ. ಈ ಶಿಬಿರದ ಒಂದು ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ಬೇಕಂತ ವಿನಂತಿಸಿದ್ದೇವೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಮಿತಿ ನಿರಂತರವಾಗಿ ಎಲ್ಲ ಘಟಕಗಳ ಸಂಪೂರ್ಣ ಸಹಕಾರವನ್ನು ಕೋರ್ತಾ ಇನ್ನು ಮುಂದೆ ಕೂಡ ಯುವವಾಹಿನಿ ಕೊಲ್ಲಿಯ ಘಟಕ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ. 7ನೇ ಅಧ್ಯಕ್ಷರಾಗಿ ಇಂದು ಅಧಿಕಾರ ಸ್ವೀಕರಿಸಿದಂಥ ಲತೀಶ್ ಸಂಗೋಡಿಗೆ ಅವರು ಒಬ್ಬ ಉತ್ತಮ ಸಾಹಿತಿ, ಉತ್ತಮ ಒಳ್ಳೆಯ ಮಾತುಗಾರ, ಎಲ್ಲರನ್ನು ಹೊಂದಿಕೊಂಡು ಹೋಗುವಂಥ ಗುಣ ಖಂಡಿತ ಅವರಿಗಿದೆ. ಅವರು ಇವತ್ತು ಕೂಡ ಯಾವುದೇ ಆಶ್ವಾಸನೆ ನೀಡಿಲ್ಲ. ಯುವವಾಹಿನಿಯ ಗೌರವ ಇದಕ್ಕೆ ಯಾವುದೇ ಚ್ಯುತಿ ಬರದಂಥ ಕಾರ್ಯಕ್ರಮವನ್ನು ನಾನು ಖಂಡಿತ ಮಾಡ್ತೇನೆ ಅಂತ ಹೇಳಿದೆ. ನಿಮ್ಮೆಲ್ಲರ ಸಹಕಾರ ಖಂಡಿತ ಅವರಿಗಿರಲಿ. ಅದೇ ರೀತಿ ಒಬ್ಬ ಕ್ರಿಯಾಶೀಲ ಸದಸ್ಯ ನಮ್ಮ ಜೀವನ್ ಕೊಲ್ಯ ಇವರು ಕಾರ್ಯದರ್ಶಿಯಾಗಿ ಕೂಡ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಇವರ ಸಮ್ಮಿಲನ ಹಾಗೂ ನಿಮ್ಮ ಹೊಸ ಕಾರ್ಯಕಾರಿ ಸಮಿತಿಯ ಸಮ್ಮಿಲನದೊಂದಿಗೆ ಈ ವರ್ಷ ಕೊಲ್ಲಿಯ ಘಟಕ ಯಶಸ್ವಿ ಕಾರ್ಯಕ್ರಮಗಳನ್ನು ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನನ್ನ ಶುಭಾಶಯವನ್ನು ಕೇಂದ್ರ ಸಮಿತಿ ಅಧ್ಯಕ್ಷ ನೆಲೆಯಲ್ಲಿ ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದುಂಬುಕೋನ ಒಂದುಲ್ಲೇರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲಿಯ ಘಟಕದ 2022-23 ಸಾಲದ ಗುರ್ಕಾರ್ಲು ಆದ ತನ್ನ ಗುರ್ಕಾರ್ ಮೆದ ಅವಡಿಡು
ಘಟಕದ ಮಾತಾ ಪದುಕೆರನ ಪಿರುತಿ ವಿಶ್ವಾಸವನ್ನು ಗೆತಂದು ಸಮಾಜಮುಖಿಯರನ್ನು ಊರರ್ಮೆ ನೆಗೆತ ತೋಜಾದ ಘಟಕವು ಎಡ್ಡೆ ಪುದರ್ ಕಂತು ಕೊರಿನಾರು ಯುವಾನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 2022-23 ಸಾಲದ ಗುರ್ಕಾರ್ನೆನ ನಿಲೆಟ್ಟು ಗುರ್ಕಾರ್ಮೆದ ಅವಧಿಡು ಘಟಕನು ಮಿನ್ಕಾಯಿನ ಇರೆನ ಸೇವೆನು ಈ ಪೊರ್ತುಡು ಸಾಂಸಾರಿಕ ಜೀವನಡು ಎಡ್ಡೆಪ್ಪುನು ಬಯಕೊಂದು ಈ ಮಾನಾದಿಗದ ಓಲೆನು ಇರ್ನ ಮಟ್ಟೆಲಿಗು ಪಾಡೊಂದುಲ್ಲ ಸರ್ವ ಸದಸ್ಯರು ಯುವಾನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ. ಮಲ್ಲದೇವರಾಯನ ಮಹಾಲಿಂಗೇಶ್ವರ ದೇವರಿನ ಪ್ರಾರ್ಥನೆ ಮಲ್ತೊಂದು ಅಂಚನೆ ಕ್ಷೇತ್ರದ ಮಹಾಮಲ್ಲ ಗುರುವಾಯಿನಂಚಿನ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನು ಪಾಡವು ಅಡ್ಡಬೋರೊಂದು ನಮ್ಮ ಇನಿ ವೇದಿಕಡೆತ್ತಿನ ಕೇಂದ್ರ ಸಮಿತಿಯ ಅಧ್ಯಕ್ಷರಾಯನಂಚಿನ ರಾಜೇಶ್ ಬಿ ಮೇರಾಯ್ ಅಂಚನೆ ಇಂದಿತ ನಮ್ಮ ಪದಗ್ರಹಣದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಂತಿನಂಚಿನ ವೇಣುಗೋಪಾಲ್ ಕೊಲ್ಯ ನಮ್ಮ ಮಲ್ಲ ಬೆನ್ನೆರಾದ ನಮ್ಮ ಲೆತ್ತಿ ಸಾತಕ ಮೋಕೆಟ್ ಬರ್ತದೆ ನಮಗೆ ಎಡ್ಡೆ ಮದಿಪುನು ಕೊಡಿನಂಚಿನ ನಮ್ಮ ಡಾಕ್ಟರ್ ಪ್ರಮೋದ ಲಕ್ಷ್ಮಣ ಮೇರೆ ಅಂಚನೆ ಕುಡೋರಿ ಎಲ್ಲಿಯ ಸಾಹಿತಿ ಮಸ್ತ್ ಈಚೆಲ್ಯ ಪ್ರಯೋಡೆ ಮಹಾಮಲ್ಲ ಕೆಲಸವನ್ನು ಮಂತದ್ದು ಪುಗರ್ತೇನೆ ಬಳಿನಂಚಿನ ಸಾಹಿತಿ ಅಂಚನೆ ಯಕ್ಷಗಾನದ ಒಂಜಿ ಕಲಾರಾಧ ಕೆರ್ಲಂಚನೆ ನಾಟ್ಯ ಗುರುಳಾಯನಂಚಿನ DVTS ಕೋಟೆ ಅಂದ್ರೆ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾಯನ ಹರೀಶ್ ಮಂಡೋಲಿ ಅಂಚನೆ ನಮ್ಮ ನಾರಾಯಣ ಗುರು ಮಹಿಳಾ ಮಂಡಳಿನೆತ್ತ ಗುರ್ಕಾರ್ಲಾಯನಂಚಿನ ರೇವತಿ ವಿಶ್ವನಾಥ್ ಮೇರೆ ಅಂಚನೆ ನಮ್ಮ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯದರ್ಶಿ ಅಂಚಿನ ನಯನ ಸುರೇಶ್ ಬೊಕ್ಕ ನಮ್ಮ ದುಂಬುದ ಗುರ್ಕಾರ್ಲಾಯಿನಂಚಿನ ನಮ್ಮ ಇತ್ತದ ಫಸ್ಟ್ ಉಪಾಧ್ಯಕ್ಷರಾಯನಂಚಿನಲ್ಲ ನನ್ನ ಆತ್ಮೀಯರಾಯನೆಲ್ಲ ತಿಶಂಕೋಲಿಗೆ ಅಂಚನೆ ಕಾರ್ಯದರ್ಶಿಲೆ ಅಂಚನೆ ನಮ್ಮ ವೇದಿಕೆದ ದುಂಬುಡುತ್ತಿನಂಚಿನ ಕೇಂದ್ರ ಸಮಿತಿದ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಯಾನು ಸ್ಟಾರ್ಟಿಂಗ್ ಪದಗ್ರಹಣ ಮಲ್ಪುನಗ ನಮಕ್ ಪದಗ್ರಹಣ ಮಲ್ತಿನಾರು ನಮ್ಮ ಉದಯ್ ಅಮೀನ್ ಮಟ್ಟೂರ್ಲೇರು ಅಂಜನೆ ಆರೇನು ಮೋಕಡಿಯದು ಕುಂದು ಅಂಜನೆ ನಮ್ಮ ಕೇಂದ್ರ ಸಮಿತಿದ ಪೂರ ಮಾಜಿ ಅಧ್ಯಕ್ಷರನಕ್ಲು ಕೇಂದ್ರ ಸಮಿತಿದ ಪ್ರಚಾರ ನಿರ್ದೇಶಕರು ಹರೀಶ್ ವಚನರುಳ್ಳೇರು ಅಂಜನೆ ನಮ್ಮ ಉಪಾಧ್ಯಕ್ಷರಾಯನ ಹರೀಶ್ವರುಳ್ಳೇರು ಅಂಜನೆ ಮಾತಾ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷನಕಲು ಅಂಚನೆ ಅಧ್ಯಕ್ಷನಕಲು ಅಂಜನೆ ಬೇತೆ ಬೇತೆ ಘಟಕದ ಅಧ್ಯಕ್ಷರನಕಲು ಅಂಜನೆ ಕೇಂದ್ರ ಸಮಿತಿ ಅಂಚನೆ ನಮಕ ಮೂಲ ಯೋಹಿನಿ ಮಲ್ಪದ ಕಾರಣ ಏನಂಚಿನ ನಮ್ಮ ಜಯಕುಮಾರ್ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನೆತ್ತ ಗೌರವಾಧ್ಯಕ್ಷರು ಗೋಪಾಲಕೃಷ್ಣರು ಅಂಚನೆ ನಮ್ಮ ಮಹಿಳಾ ನಾರಾಯಣ ಗುರು ಮಹಿಳಾ ಮಂಡಲದ ಸದಸ್ಯರು ಯುವ ವಾಹಿನಿದ ಗುರ್ಕಾರ್ಲು ಮಾಜಿ ಗುರ್ಕಾರ್ಲು ಅಂಜನೆ ಕೇಂದ್ರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಕುಸುಮಾಕರ್ ಕುಂಪಲ ಅಂಜನೆ ಇತ್ತಿನ ಮಾತ ಮಾಜಿ ಗುರ್ಕಾರ್ನಕ್ಲು ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಪೂರ ಸರ್ವ ಸದಸ್ಯರಿಗೂ ಸುರುಕಾದ ವಂದನೆ ಮಲ್ತದೆ
ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಒಂಜಿ ನುಡಿ ಉಂಡು ಅವೇ ಮೇರು ದಿವಿತ್ಯಸ್ ಪಂಡೇರು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಪಂಪಿನ ಒಂಜಿ ಧ್ಯೇಯದ ಒಟ್ಟಿಗೂ ಸಂಘರ್ಷದಿಂದ ದೂರ ಸಂಘಟನೆಗೆ ಹತ್ತಿರ ಪಂಪಿನ ಒಂಜಿ ಕೇಂದ್ರ ಸಮಿತಿಯ ಒಂಜಿ ಧ್ಯೇಯ ಅಂಜನೆ ವಿದ್ಯೆ ಉದ್ಯೋಗ ಸಂಪರ್ಕದ ನೆಲೆಟು ಆನಿ ಸ್ಟಾರ್ಟ್ ಆಯ್ನ ಕೇಂದ್ರ ಸಮಿತಿಯ ನಿರೆಂಡು 33 ಘಟಕದ ಒಂಜಿ ಎಲ್ಲೆ ಎಗ್ಗೆ ನೆಂಚಿನ ನಮ್ಮ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಒಂದೆತ್ತ ಆಜಿನೆ ಗುರ್ಕಾರೆ ಆದ ಯಾನು ಈ ಗುರ್ಕಾರ್ ಮೇಲೆ ನಗೋನು ದೆತೊನ್ನಗ ಹೆಂಗೆ ಒಂಚೂರು ಮಸ್ತ್ ಪೋಡಿಗೆ ಎತ್ತಂಡು ಎಂಚ ಈ ಕಾರ್ಯಕ್ರಮ ಒಂದಿಟ್ಟು ಮಲ್ಪೊಲ್ಯ ಪಂಪಿನ ಒಂಜಿ ಪೋಡಿಗೆ ಎತ್ತನ ಅಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಆಶೀರ್ವಾದಡು ಮೂಲು ಮುಖ್ಯವಾದ ಮಾತೃ ಸಂಘದ ಬಿಲ್ಲವ ಸೇವಾ ಸಮಾಜದ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ಅಂಚನೆ ಟ್ರಸ್ಟ್ದ ಮಾತೆಲ್ಲ ಸದಸ್ಯರು ಪ್ರಧಾನ ಕಾರ್ಯಂತರರು ಅಂಚನೆ ಬಿಲ್ಲವ ಸಮಾಜದ ಅಧ್ಯಕ್ಷರ ಬಗ್ಗೆ ಸರ್ವ ಸದಸ್ಯರ ಸಹಕಾರ ನಮ್ಮ ಮಾಜಿ ಅಧ್ಯಕ್ಷರ ನಕಲ ಹೋರ ಸಹಕಾರಗಳು ಭಾರಿ ಶೋಕುಡು ಒಂಜಿ ವರ್ಷ ಕರಿ ನನಗೆ ಗೊತ್ತಾಯ್ತು ಮಸ್ತ್ ಖುಷಿಯ ಒಂದುಂಡು ದಯಗದ ಬಂಡ ಒಂಜಿ ಮಹಾಮಲ್ಲ ಮಸ್ತ್ ಕೆಲಸ ಮಲ್ತಿನ ಒಂಜಿ ಅಂಚಿನ ಒಂಜಿ ಒಂತೆ ನೆಮ್ಮದಿ ಉಂಡು ನಮ್ಮ ಈ ಒಂಜಿ ವರ್ಷದ ಅವಧಿಡು ಯಾನು ಪದಗ್ರಹಣ ಆದ ಅವೇ ವರ್ಷಡು ನಮ್ಮ ಕೇಂದ್ರ ಸಮಿತಿಗೆ ಒಂಜಿ ಸರ್ಕಾರದ ವತಿರ್ದು ಅವೇ ತಿಂಗಳು ಸರ್ಕಾರದ ವತಿರ್ದು 45 ಸೆನ್ಸ್ ಜಾಗ ನಮ್ಮ ಕೇಂದ್ರ ಸಮಿತಿಗೆ ಒಂಜಿ ಸ್ಯಾಂಕ್ಷನ್ ಆಂಡು ನಮ್ಮ ಉದಯಮೀನ ಮಟ್ಟಣ ಸಮಯಡು ಅಂಚನೆ ಒಂಜಿ ತಿಂಗಳು ಬರೆದು ಸರಿ ಒಂಜಿ ತಿಂಗಳು ಬರೆದು ನವಂಬರ್ 1ಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಂಪಿನ ಒಂಜಿ ಗರಿಲ್ಲ ಆ ಸಮಯಡು ಬರ್ತೇನೆ ಅಂಚನೆ ಕರಿನ ತಿಂಗಳು ಆ ಜಾಗ ಉಂಡ ಆ ಜಾಗ ಆ ಕೇಂದ್ರ ಸಮಿತಿಗೆ ರಿಜಿಸ್ಟ್ರೇಷನ್ ಆಂಡು ಅವನಿ ಭಾರಿ ಸಂತೋಷದ ವಿಷಯ ಆಯ್ತ ಒಟ್ಟಿಗೂ ನಮ್ಮ ಮಾತೃ ಸಂಸ್ಥೆ ಮತ್ತು ಬಿಲ್ಲವ ಸಂಘದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಪಿರವಳಿತ್ತಿನ ಒಂಜಿ 45 ಸೆನ್ಸ್ ಜಾಗನು ನಮ್ಮ ಈ ಬಿಲ್ಲವ ಸೇವಾ ಸಮಾಜಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದು ಸಾಧಾರಣ ವೇಣುಗೋಪಾಲ್ ಅಂಚನೆ ಕಾರ್ಯಂತರು ಆಯ್ತಾ ಇಡೀ ನಮ್ಮ ಈಶ್ವರ ಸುವರ್ಣರು ಅಂಚನೆ ಮಾತೆಲ್ಲ ಆಯ್ತಾ ಬೇರೆ ಮಸ್ತ್ ಕೆಲಸ ಮಾಡ್ತದೆ ಮಸ್ತ್ ಸಂಘಟನೆ ಮಾಡ್ತದೆ ಎಂಕಲ್ ಯುವ ವಾಹಿನಿರ್ದಿಲ್ಲ ಆಯ್ನ ಪ್ರೋತ್ಸಾಹ ಕೊಡ್ದು ಇಂಚೋಗು ಕರಿನ ತಿಂಗಳು ಆಯ್ತಲ್ಲ ಈ ಒಂದೇ ತಿಂಗಳು ಆಯ್ತಾ ರಿಜಿಸ್ಟ್ರೇಷನ್ ಆಂಡು ಅವು ಮಸ್ತ್ ಖುಷಿ ಆಗ್ಬಿಡು ದಯವಂಡ ಒಂಜಿ ಮಹಾಮಲ್ಲ ಕೆಲಸ ಇನಿ ಆಂಡು ನಾನು ದುಂಬಾಗ ಒಂದೇ ವರ್ಷಡು ಒಂದೇ ಅದನ್ನ ಟ್ರಸ್ಟ್ದ ಅಧ್ಯಕ್ಷರನ್ನ ಒಂಜಿ ನೆಲೆಟ್ ಆಯ್ತಾ ಭಾರಿ ಮಲ್ಲ ಒಂಜಿ ಕಾರ್ಯ ಮೂಲ ಸಭಾಂಗಣ ಒಂಜಿ ಬೇತೆ ಮಲ್ಪನ ಅಂಚಿನ ಒಂಜಿ ವ್ಯವಸ್ಥೆ ಐಕ ಮಲ್ಪರವಲ್ಲೇರು ಅಂಚಿನ ಮಹಾಮಲ್ಲ ಕಾರ್ಯಗು ಜಪ್ಪರೆಲ್ಲ ಐಕ ಒಂಜಿ ಕೆಸರು ಆರು ಅವನು ಪಾಡೋಡು ಅಕ್ಕಲ ಮಾತಾಡ ಒಂದಿಟ್ಟು ಪಾಡೋಡನ್ನು ಬಂದೆ ಯಾನು ಅಕ್ಲಿಗೆ ಆಯ್ತ ಬಗ್ಗೆ ಆಶೀರ್ವಾದ ಒಂದು ಆಯ್ತಾ ಒಂಜಿ ಎಡ್ಡೆಪ್ಪನು ನಟೊಂದು ಎನ್ನ ಇಡೀ ಒಂಜಿ ವರ್ಷದ ಅವಧಿಡು ಪೂರ ಮೈಟ್ಲ ನಮ್ಮ ಆಯ್ನಾತ್ ಪಂಡ ಒಂಜಿ ಹಣಕಾಸಿದ ವಿಷಯಡು ನಮಗೆ ದಾಲ ತೊಂದರೆ ಅವನ ಲೆಕ್ಕ ತೋದು ಅವತ್ತಂದೆ ಕೇಂದ್ರ ಸಮಿತಿದ ಇತಿಮಿತಿಡು ಯುವ ವಾಹಿನಿದ ಇತಿಮಿತಿಡು ಏತು ಕೆಲಸ ನಮ್ಮ ಮಲ್ಪೊಲೆ ಆತ ಕೆಲಸ ನಿರಂತರವಾದ ಮಲ್ದ ಪಂಪಿನ ಒಂಜಿ ಖುಷಿ ಉಂಡು ಐಟು ಶಿಕ್ಷಕರ ದಿನಾಚರಣೆ ಅದಪ್ಪು ಪರಿಸರ ಸಂರಕ್ಷಣೆದ ಒಂಜಿ ಕಾರ್ಯಕ್ರಮ ಆದಪ್ಪು ಗುರು ಸ್ಮರಣೆ ಕಾರ್ಯಕ್ರಮ ಅಭಯಾಶ್ರಮಡು ಆಯ್ನ ಆದಪ್ಪು ಅಂಜನೆ ಯುವ ಸಂಜೆ ಬಾಹಲಹರಿ ಪಂಪಿನ ಒಂಜಿ ಕಾರ್ಯಕ್ರಮ ಆದಪ್ಪು ಕುಟುಂಬ ಮಿಲನ ಮಾತೆರ್ಲ ನಮ್ಮ ಸರ್ವ ಸದಸ್ಯರು 50 ಜನರಲ್ಲ ಮಿತ್ತು ಸರ್ವ ಸದಸ್ಯರದು ಒಂಜಿ ಕುಟುಂಬ ಮಿಲನ ಪಂಪಿನ ಕಾರ್ಯಕ್ರಮ ನಾವು ಮಲ್ತತ್ತ ಅಂಚನೆ ಮಾತ ಒಂಜಿ ಅಚ್ಪರ್ದು ಎಲ್ಪ ಜನವನ್ನು ಸೇರೋದು ಒಂಜಿ ದಿನತ ಪ್ರವಾಸಲ ನಮ್ಮ ಈ ಯುವಯಿಂದ ಒಂದಿಟ್ಟು ಮಂತತ್ತ ಅಂಚನೆ ಮಹಿಳಾ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಒಟ್ಟಿಗೂ ಅವತ್ತಂದೆ ಸಾರ್ವಜನಿಕರ ಮಾತ್ರೆಗಳ ಒಂಜಿ ಆರೋಗ್ಯ ತಪಾಸಣಾ ಶಿಬಿರ
ಒಟ್ಟಿಗೂ ಅವು ಅತ್ತಂದೆ ಯುವ ನಿಡು ನಮ್ಮ ಏತ್ ಸಾಧ್ಯತೆ ಉಂಡ ಆತ ನಮ್ಮ ಪ್ರತಿಭೆಲು ಮಿತ್ತು ಬರ್ರೆ ಆಕಲಿಗೆ ಬೋಟ್ತಿನ ಪ್ರೋತ್ಸಾಹ ಅಂಚನೆ ಮಸ್ತ್ ಪ್ರತಿಭೆಲು ನಮ್ಮ ನಿಜವಾದ ಖುಷಿಯ ಒಂದು ನಮ್ಮ ಯುವನಿಗಾರ ಕೂಡ ಮಸ್ತ್ ಪ್ರತಿಭೆಲು ಒಳ್ಳೆಯರು ಆಕಲ್ನ ಈ ಅನಾವರಣಗಳ ಒಂದು ಈ ವೇದಿಕೆ ಆತಂದು ನಮ್ಮ ಈ ಕೊಲ್ಯ ಘಟಕ ಬಂದ ಯಾನು ಮಸ್ತ್ ಖುಷಿ ಪಡಬೆ ಅವತ್ತಂದೆ ಪ್ರತಿ ನಮ್ಮ ಯುವಯಿಂದ ಬೈಲ ಈ ಸಾರಿ ಉದಯಮಿನ ಮಟ್ಟುಡು ಆ ಬೈಲದ ಒಂಜಿ ಹೊಸತ್ತು ಬೈಲ ದುಂಬದ ಬೈಲ ಅಂದದ್ದು ಹೊಸ ಪಂದ ತಿದ್ದುಪಡಿ ಮಾಡ್ತಿದ್ದು ಅವೇನು ಪಿದೈಕ್ ಅಂತೇಳಿ ಆಯ್ತಾ ವಿಷಯ ಆಯ್ತಾ ಬೈಲೋಡು ಹೆಂಚಿನ ಒಂದೊಂದು ಪನ್ಪಿನ ಪ್ರತಿ ಒಂಜಿ ಸದಸ್ಯರುಗಳ ಗೊತ್ತಾವಡೊಂದು ಪನ್ಪಿನ ಒಂಜಿ ನೆಲೆಟ್ಟು ಅವೇನು ಪ್ರತಿ ಘಟಕದ ಮೀಟಿಂಗಿಗೆ ಆ ಬೈಲೋನು ಮಾತರೆಗಳ ಓದವನಂಚಿನ ಒಂಜಿ ಕಾರ್ಯಕ್ರಮ ಅವೇನು ಓದಿದ ಅವೇನು ತಿರುಪವನಂಚಿನ ಕಾರ್ಯಕ್ರಮ ಎಲ್ಲ ಹೆಂಗೊಳ್ಮಂತ ಅವತ್ತೊಂದು ಕೇಂದ್ರ ಸಮಿತಿಯು ನಮ್ಮ ಮಾಜಿ ಅಧ್ಯಕ್ಷರು ಸಾಧು ಪೂಜಾರಿ ನೇತೃತ್ವದ ಆಯ್ತ ಬೈಲದ ಬಗ್ಗೆ ಸಮಗ್ರ ಒಂಜಿ ಮಾಹಿತಿನ ಕೊರ್ಪಿನ ಒಂಜಿ ವ್ಯವಸ್ಥೆಲ ಮಲ್ದಂಡು ಅವತ್ತಂದೆ ನಮ್ಮ ಮುಲ್ಪ ನಿರಂತರವಾದ ನಡಪುನಂಚಿನ ಧರ್ಮ ಶಿಕ್ಷಣದ ಒಂಜಿ ಮಾತೆರೆಗಳ ಧರ್ಮ ಶಿಕ್ಷಣ ಒಟ್ಟಿಗೂ ಖಾಲಿ ಕೇವಲ ಧರ್ಮ ಶಿಕ್ಷಣ ಆತು ಆಯ್ತ ಒಟ್ಟಿಗೂ ನಮ್ಮ ತುಳುವೇರ್ನ ತಿಂಗೊಲ್ದ ವಿಶೇಷತೆ ಓ ತಿಂಗೊಲ್ಗೂ ಓ ವಿಶೇಷತೆ ಆಯ್ತ ಬಗ್ಗೆ ವಿಶೇಷನ ಒಂಜಿ ಕಲ್ಪವನಂಚಿನ ಒಂಜಿ ಕೆಲಸ ಆಯ್ತ ಒಟ್ಟಿಗೂ ನಿರಂತರವಾದ ಭಜನೆ ಅಂಚನೆ ಕುಣಿತ ಭಜನೆ ಒಂದೇನೆ ನಮ್ಮ ಡಾಕ್ಟರ್ ಅರುಣ್ ಸರ್ ಇನಿ ಬರ್ಪೆ ಬೈದ್ಯರು ಆರು ನಿರಂತರವಾದ ₹1 ಫೀಸ್ ಜೊತೆನಂದೆ ಪ್ರತಿ ಮಂಗಳವಾರದಾನಿ 7 ಗಂಟೆ ಮಟ್ಟ ಸರಿಯಾದ ಸಮಯಗೂ ಬರ್ತದೆ ಎಂಕ್ಲೆಗೆ ಒಂಜಿ ನಿರಂತರವಾದ ಐತ ಬಗ್ಗೆ ಒಂಜಿ ಆ ಧರ್ಮ ಶಿಕ್ಷಣ ಮಾಹಿತಿನ ಅಂಚನೆ ಕಲ್ಪವೊಂದುಲ್ಲೇರು ಅರೆಗೂ ಯಾನು ಎನ್ನ ಇಡೀ ಯುವವಾಹಿನಿ ತಂಡದ ಪರವಾದ ಆನಂದದ ಧನ್ಯವಾದ ಕೂಡ ಸಲ್ಲಿಸೋದಿಲ್ಲ ಈತ ಪೂರ ಕೆಲಸ ಈತ ನಮ್ಮ ಪೂರ ಮಲ್ಪೊಡು ನಮ್ಮ ಒರಿಯರ್ದು ಆತಿನತ್ತು ನೆಕ್ ನಮ್ಮ ಪಿರವಡು ಮಸ್ತ್ ಜನ ಕೆಲಸ ಮಾಡಿದರು ಐಟು ಯಾನು ಮಾತೆರೆಲ್ಲ ಗುರುತ ಸರ್ ಆಯ್ತು ನಾನು ಕೆಲವರನ್ನು ಒಂಜಿ ಗುರುತದು ಆಕಲಿಗೆ ಒಂಜಿ ಎಲ್ಲ ಎನ್ನ ಥರ ಮೇಟರ್ದು ಒಂಜಿ ನೆನಪುದ ಕಾಣಿಕೆ ಕೊರಪಿನಂಚಿನ ಒಂಜಿ ಕೆಲಸ ಮಲ್ಪಗಾನ್ ಬಂದು ಯಾನು ಇದಂದೆ ದಯದೀದು ಐಟು ಏರ್ಲ ಇತ್ತಿನಕುಲು ಐನಾತ್ ಬೇಗ ಬರ್ತದು ಟೈಮ್ದ ತುರ್ತು ಉಂಡು ಸಮಯ ವ್ಯರ್ಥ ಮಲ್ಪದ್ದು ಐನಾತ್ ಬೇಗ ಬರ್ತದು ಒಂಜಿ ಎಲ್ಲ ನೆನಪುದ ಕಾಣಿಕೆ ಮಾತೆರ್ಲ ಬರ್ತದೆ ದೆಸನ ಬಂದಕ್ಕೆ ಅನ್ನೋದಿಲ್ಲ ನಂಗೆ ಭಜನದ ಒಂಜಿ ಓನೊಬ್ಬ ಭಜನೆ ಪೂಜೆದ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪೂಜೆದ ಒಂದಕ್ಕೆ ಸಂಪೂರ್ಣ ಸಹಕಾರ ಕೊಡ್ದು ಎಂಗಳಿಗೆ ಪ್ರತಿ ಇಡೀ ವರ್ಷಕ್ಕೂ ಸಹಕಾರ ಕೊಡ್ತೀನಿ ಅಂಚಿನ ಪುರುಷೋತ್ತಮ್ ಅಡ್ಕ ನಮ್ಮ ಒಂದವರೆಗೆ ಪುರುಷೋತ್ತಮ ಅಡ್ಕ ಇತ್ತಂದ ಅದಾಯ್ತು ಬರೋಡು 6 ಜನ ಗೋಪಾಲ್ ಕೊಂಡಾನ ಎಂಗಳಿಗೆ ಪೂಜೆದ ಮಸ್ತ್ ಕೊಡ್ತಾರೆ 6 ಬರೋಡು 6 ಜನ ಜಯರಾಮ್ ಪಿಲಿಕೂರು ನಮ್ಮ ಮಾಜಿ ಅಧ್ಯಕ್ಷರಲ್ಲ ನಮ್ಮ ಬಿಲ್ಲವ ಸೇವಾ ಸಮಾಜದ ಯಾನೋಪನಗಾರ ಅಧ್ಯಕ್ಷರಾದತ್ತೇರು ಆಯ್ತಂದ್ರೆ ಭಜನದ ಒಂದು ಪೂಜೆದ ಬ್ರಹ್ಮಶ್ರೀ ನಾರಾಯಣ ಗುರು ಪೂಜೆದ ಕೆಲಸಗಳು ಮಸ್ತ್ ಸಹಕಾರ ಕೊಡ್ತೀರ ಆರು ಒಂದು ಎಲ್ಲಿ ನೆನಪಿನ ಕಾಣಿಕೆ ಜೊತೆ ಬಂದು ಕೇಳೋದಿಲ್ಲ ಪುಸ್ತಕ ವ್ಯವಸ್ಥೆ ಪುರ ಮಲ್ದಿನ ಪ್ರತಿ ಇದಕ್ಕೆ ಮನೀಶ್ ಕನಿ ತೋಟ ವಿದ್ಯಾಧರ್ ಶೆಟ್ಟಿ ಪೊಸಕೊರಲ್ ವಿದ್ಯಾಧರ್ ವಿಜಯದಾರ್ನ ಏರು ಬರ್ತದೆ ಜೊತೆ ಬಂದು ಕೇಳೋದಿಲ್ಲ ಯತೀಶ್ ವೆಂಗಿ ಇತ್ಲು ನಮ್ಮ ಭಜನೆ ತಂಡೋಡು ಎಂಗ್ಲಿಗೆ ಪ್ರತಿ ಸರಿ ಒಂದು ಧರ್ಮ ಶಿಕ್ಷಣದ ಒಂದೆಟ್ಟು ಸಹಕಾರ ಕೊರಪಿನ ಯತೀಶ್ ವೆಂಗಿ ಇತ್ಲು ಜಗಜೀವನ್ ಕೊಲ್ಯ ಅಂಜನೆ ಈ ಬ್ಯಾನರ್ ಅಂಚನೆ ಈ ಓಲ ಇನ್ವಿಟೇಷನ್ಸ್ ಪೂರ ಇತ್ತಂದ್ರೆ ನಾವು ಇದಕ್ಕೆ ರೆಡಿ ಮಾಡಿ ಕೊಡ್ತೀನಿ ರಘುರಾಮ್ ಸುವರ್ಣ ಒಂಜಿ ಮದುವೆ ಫಂಕ್ಷನ್ ತೋಜು ಅಂಚನೆ ಎಂಕ್ಲೆಗ್ ಈ ಸರಿ ಪ್ರತಿ ಒಂಜಿ ಕೆಲಸೊಡ್ಲ ಮೂಲು ಮಾಜಿ ಅಧ್ಯಕ್ಷರಾದ ಅಂಚನೆ ಕೇಂದ್ರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಅದು ಎಂಕ್ಲೆಗ್ ಪೂರ ಸಲಹೆ ಸೂಚನೆ ಪೂರ ಕೊಡ್ತೀನಿ ಅಂಚನ ಕುಸುಮಾಕರ್ ಕುಂಪಲ ಬರ್ತದೆ ಒಂಜಿ ಇಲ್ಲಿ ಕಾಲಿಕೆ ತೊಗೊಂಡು ಕೇಳೋದಿಲ್ಲ ಅಂಚನೆ ಆನಂದ್ ಮಲಿಯಾಲ್ ಕೋಡಿ ನೆಕ್ಸ್ಟ್ ಅಂಜನೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಏಪಲ ಬೆರಿ ಸಾಯದು ಅಂಜನೆ ನಿಕಟಪೂರ್ವ ಅಧ್ಯಕ್ಷರು ಮೋಹನ್ ಮಾಡೋರು
ಮೇರ್ಲ ಬರ್ತೇವೆ ನೋಡು. ಅಂಜನೆ ಕೇಂದ್ರ ಸಮಿತಿದ ನಮ್ಮ ನಿಕಟಪೂರ್ವ ಅಧ್ಯಕ್ಷರೆಲ್ಲ ಕೊಡ್ತೆ. ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಉದಯ ಅಮೀನ್ ಮಟ್ಟು ಬರ್ತದೆ ಒಂಜಿ ಅಂಜನೆ ಕಾಣಿಕೆ ದೇತ ನೋಡು. ಟ್ರಸ್ಟ್ ನಮ್ಮ ಬಿಲ್ಲವ ಸೇವಾ ಸಮಾಜದ ಟ್ರಸ್ಟ್ದ ಗೌರವ ಅಧ್ಯಕ್ಷರು ಗೋಪಾಲ್ ಸುವರ್ಣ ತಂಡ ದಯದಿದ್ದು ಬರಡು ಮೆತ್ತೆ ಅಂಚನೆ ಎಂಗ್ಲೆಗ್ ಇಡೀ ವರ್ಷೋಡು ಒಂಜಿ ಬೆರಿ ಸಹಾಯದ ಕೊಡ್ತಿನ ನಮ್ಮ ಕಾರ್ಯಕಾರಿದ ಸದಸ್ಯರು ಪ್ರತಿ ಒಂಜಿ ಮಾತಾ ಸದಸ್ಯರ್ಲ ಸಹಕಾರ ಮಂದಿರು ಆಂಡ ಕಾರ್ಯಕಾರಿ ಸದಸ್ಯರು ಎಂಗಲು ಇಡೀ ವರ್ಷೋಡು ಪ್ರತಿ ವಾರಲ ಎಂಗಲು ಸಾಪ್ತಾಹಿಕ ಸಭೆ ಮಂತಂದುತ್ತ ಸಾಧಾರಣ ಒಂಜಿ ದಾನ ಸಭೆ ಮಿಸ್ ಆತನ ಪ್ರತಿ ವಾರ ಇಡೀ ವರ್ಷ. ಸಚಿನ್ ವೆಂಕಿ ಇತ್ಲು, ಅನ್ವಿತಾ ಎ ಮಲ್ಯಾಲ್ಕೋಟ್. ಸಚಿನ್ ವೆಂಕು ಇತ್ಲು, ಅನ್ವಿತಾ ಎ ಮಲ್ಯಾಲ್ಕೋಡಿ ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರು. ಮಹಿಳಾ ಸಂಘಟನಾ ನಿರ್ದೇಶಕರಾದ ಶ್ರೀಮತಿ ಜಯಶ್ರೀ ಕೊಲ್ಯ. ವಿದ್ಯಾರ್ಥಿ ಸಂಘಟನಾ ನಿರ್ದೇಶಕರಾದ ಸಚೇತ ಸಿ ಸಾಲ್ಯಾನ್. ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ನಿರ್ದೇಶಕರಾದ ಅರ್ಚನಾ ಎಂ ಬಂಗೇರ. ವ್ಯಕ್ತಿತ್ವ ವಿಕಾಸ ನಿರ್ದೇಶಕರಾದ ವೀಣಾ ಮೋಹನ್ ಮಾಡೂರ್. ಸಮಾಜ ಸೇವೆ ನಿರ್ದೇಶಕರಾದ ಜೀವನ್ ಬೆರಿಕೆ. ನಾರಾಯಣ ಗುರು ತತ್ವ ಪ್ರಚಾರ ನಿರ್ದೇಶಕರಾದ ಕುಮಾರಿ ಭಾರತಿ ಉಳ್ಳಾಲ್. ಸಂಘಟನಾ ಕಾರ್ಯದರ್ಶಿ ರಶ್ಮಿತಾ ಕನ್ನಿಡತೋಟ. ಕೋಶಾಧಿಕಾರಿ ಮುಖೇಶ್ ಕಿನ್ಯ. ಸಂಘಟನಾ ಕಾರ್ಯದರ್ಶಿ ಜಯನ್ ನೆತ್ತಿಲ. ಪ್ರಚಾರ ನಿರ್ದೇಶಕರು ಜೀವನ್ ಕಸಂಬೆಟ್ಟು. ಜೊತೆ ಕಾರ್ಯದರ್ಶಿ ಗಣೇಶ್ ಕಿನ್ಯ. ಕಾರ್ಯದರ್ಶಿಯಾದಂಥ ಶ್ರೀ ನಿತಿನ್ ಕರ್ಕೇರ. ಲತೀಶ್ ಎಂ ಸಂಕೋಲಿಗೆ ನಮ್ಮ ಉಪಾಧ್ಯಕ್ಷರ ನಂಚಿನ ಲತೀಶ್ ಎಂ ಸಂಕೋಲಿಗೆ ಒಂಜಿ ಉಪಾಧ್ಯಕ್ಷರು ಕಾರಣಾಂತರ ಅವ್ರದ್ದು ಆರು ಇನಿ ಉಪಸ್ಥಿತಿ ಇದ್ದೀರು ಆರನ್ನ ಗೌರವಪೂರ್ವಕ ಒಂದು ನೆನತೊಂದು ಪ್ರತಿ ಒಂಜಿ ಕಾರ್ಯಕಾರಿ ಸಮಿತಿ ದಕುಲ್ಲ ಒವು ಒಂಜಿ ಕೆಲಸ ಅಥವಾ ಒವು ಒಂಜಿ ಅಕ್ಲೆಗ್ ಕಾರ್ಯ ಕೊಂಡೊಂದಲ್ಲ ನಾವೇನು ಬಾರಿ ಅಚ್ಚು ಅದಂದೆ ಪ್ರತಿ ಒಂಜಿ ವಿಷಯಗಳನ್ನು ನೆನಪು ಮಲ್ತದ್ದು ಮಾತ್ರ ಅವು ಆ ಎಂಚ ಮಲ್ಪುಗ ಆಯ್ತ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡ್ದು ಒಂಜಿ ಘಟಕಗೂ ಅದ ಒಂಜಿ ಸಮಿತಿಗೂ ಅದು ಒಯ್ಕೊಂಡು ಒಂಜಿ ಕಾರ್ಯದರ್ಶಿ ಎಂಚ ಒಪ್ಪೊಡೊಂದು ಪಂಪಿನೇನು ತೊಜಪಾದು ಕೊಡ್ತಿನಾರು. ನಮ್ಮ ಮಾಜಿ ಅಧ್ಯಕ್ಷರು ಪನ್ಲೆಕ್ಕನೆ ಪಾದರಸದ ವ್ಯಕ್ತಿತ್ವ ಎತ್ತಿನಾರು. ಪ್ರತಿಯೊಂದು ವಿಷಯ ಅತ್ಯಂತ ಸ್ಫೂರ್ತಿ ಆತಂದೆ ಪ್ರತಿಯೊಂದು ವಿಷಯ ಮುತುವರ್ಜಿದೆ ತಂದು ಅವೇನು ಕೆಲಸ ಕಾರ್ಯನು ಮಲ್ತದಕ್ಕೂ ಹೆಂಗೆ ಇಡೀ ವರ್ಷದ ಒಂಜಿ ಪೂರ ಕಾರ್ಯಕ್ರಮ ಸಕ್ಸಸ್ ಮಪ್ಪ ಹೆಂಗೆ ಸಹಕಾರ ಕೊಡ್ತಿನಾರು ನಮ್ಮ ನಿತಿನ್ ಮಾಡೋರು ಕಾರ್ಯದರ್ಶಿರು. ಮೇರೆಗೆ ಕೇಂದ್ರ ಸಮಿತಿ ಅಧ್ಯಕ್ಷರು ಮಾತೆಲ್ಲ ಒಂಚೂರು ಕೈ ಜೋಡಿಸೋರು ಗಣ್ಯರು ಕೈ ಜೋಡಿಸೋ ಬಂದು ಕೇಳೋದು. ಮೇರೆ ಮಸ್ತ್ ಮೇಲ್ಡ ಪ್ರತಿಭೆಲುಂಡು ಈ ವರ್ಷ ಖಂಡಿತವು ಆಯ್ತಾ ಪ್ರತಿಭೆನ ಅನವರ ಆಪುಂಡು ಆಯ್ತಾ ದಯಗಿಂದ ಬಂದ ಇದು ಆಲ್ರೆಡಿ ಡೆನ್ನನ ಕಾರ್ಯಕ್ರಮ ಹೆಂಗಲು ಪ್ರಿಪೇರ್ ಆವಂದಿಲ್ಲ. ಆ ಡೆನ್ನನ ಕಾರ್ಯಕ್ರಮದ ಶೀರ್ಷಿಕೆ ಗೀತದ ಒಂಜಿ ರಚನೆಕಾರರೆಲ್ಲ ಆದ ಶೀರ್ಷಿಕೆ ಗೀತೆ ಆಲ್ರೆಡಿ ಕಡಪಿದ್ದೇವೆ. ಅವತ್ತಂದೆ ಡೆನ್ನನದ ಒಂಜಿ ಆ ಡೆನ್ನನ ಸ್ಕ್ರಿಪ್ಟ್ಲ ಆರೆ ಬರೀತೇರು ಮಹಾವಲ್ಲ ಒಂಜಿ ಆಯ್ತಾ ಇಡೀ ಪ್ರೊಸೆಸ್ಸಿನ ಪೂರ ಆರೆ ಅವ್ರನ್ನ ಮುತುವರ್ಜಿಡು ಮಲ್ತೊಂದುಲ್ಲೇರು. ಅರೆಗೆ ಈ ಒಂಜಿ ವರ್ಷೋಡು ಆ ಬ್ರಹ್ಮಶ್ರೀನಾರಾಯಣ ಗುರು ದೇವರು ಅಂಚನೆ ಮಹಾಲಿಂಗೇಶ್ವರ ದೇವರು ಅಂಜನೆ ನಮ್ಮದಿನ ಕೊರಗಜ್ಜೆ ಅರೆಗೆ ಅವ್ರನ್ನ ಇಡೀ ತಂಡೋಗು ಭಾರಿ ಶೋಕದ ತಂಡನು ನಮ್ಮ ನಿಕಟಪುರ ಅಧ್ಯಕ್ಷರು ಮೋಹನ್ ಮಾಡೋರು ಆಯ್ಕೆ ಮಾಡ್ತು ಕೊಡ್ತೇವೆ. ಇಡೀ ತಂಡೋಗು ಯಶಸ್ವಿ ಕಾರ್ಯಕ್ರಮಗಳನ್ನು ಕೊರಡು ನನಾತ್ ಈ ಯುವಹಿಂದ ಪುದರ್ ಎಂಚ ನೆರ್ದು ದುಂಬು ಯುವಹಿನಿ ಕೊಲ್ಯ ಘಟಕ ಪಂಡ ಕೇಂದ್ರ ಸಮಿತಿಯಲ್ಲಿ ಎಂಚ ಒಂಜಿ ಪುಗರ್ತೆಯನ್ನು ಪಡೆಯಿಂದ ಆ ಪುಗರ್ತೆ ದುಂಬು ನನಲ ದುಂಬು ಅಂಚನೆ ಪೋಡು ನನಾತ್ ಅರ್ನ ಒಂದೆರಡು ಎರಡ್ಡೆ ಕೆಲಸ ಕಾರ್ಯಕ್ರಮ ಆವಡೊಂದು ಪಂದು ಯಾನು ಆ ಬ್ರಹ್ಮಶ್ರೀ ನಾರಾಯಣ ಗುರುದೇವರಡು ನಟ್ಟೊಂದು ಇನಿ ಹೆಂಗೆ ಸನ್ಮಾನ ಮಂತೇರು
ಆ್ಯಕ್ಚುಲಿ ಸನ್ಮಾನಗ ಅರ್ಹನ ಇದ್ದಾನೆ ಗೊತ್ತುಜ್ಜಿ ಆಂಡ ನಿಕುಲು ದೀನ ಆ ಪ್ರೀತಿ ಆ ವಿಶ್ವಾಸ ಅವನ ಏಪಗುಲ ನನ್ನ ದುಂಬುಗುಲ ಅಂಚನೆ ಜೀವೊಂದು ಸನ್ಮಾನ ಮಲ್ದಿನಕ್ಕೆ ಯಾನು ಧನ್ಯವಾದಗಳನ್ನು ಸಲ್ಲಿಸವೊಂದು ಎನ್ನ ಪಾತ್ರ ಅಂತೇವೆ. ಜೈ ಯುವವಾಣಿ. ಇನಿತ ಈ ಲೇಸದ ಗುರು ಕಾರ್ಮೆನು ವಯಸ್ಸಿನ ಶ್ರೀ ಸುಂದರ್ ಸುವರ್ಣ ಯುವ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರ್ಕಾರ್ಲು ಇಂಬೇರೆಗು ಸೊಲ್ಮೆ ಸಂದಾಯಿತ ಮಂತೊಂದುಲ್ಲೆ ನನ್ನ ದುಂಬಗು ನಮ್ಮ ಲೆಪ್ಪುಗು ಮೋಕೆದೀದು ಬೈದಿನ ಬೇತೆ ಬೇತೆ ಗೊಟಗೊರ್ದು ಬೈದಿಂಚಿ ಪದುಕೇರು ಏರಾಂಡಲ ಶುಭ ಹಾರೈಸುನ ಕುಳಿತಂಡ ದಯಡೀದು ಮಿತ್ತರ್ಮೆಗೆ ಬದದು ಶುಭ ಹಾರೈಸೋಡು ಪಂದು ಭಿನ್ನಯ ಮಂತೊಂದುಲ್ಲೆ. ಓಂ ಶ್ರೀ ಗುರುಭ್ಯೋ ನಮಃ. ಯುವನಿಷ್ಠ ಮಂಗಳೂರು ಘಟಕದ ಗಣೇಶ್ ಅಧ್ಯಕ್ಷರು. ಯುವನಿಷ್ಠ ಕೊಲ್ಯ ಘಟಕ ಈ ಕೊಲ್ಯ ಘಟಕದ ಆಜೀವಷ್ಟೋಡು ತುಂಬು ದಾದ ಒಂಜಿ ನಮ್ಮ ಕೇಂದ್ರ ಸಮಿತಿದ ಆಶ್ರಯ ಅಂಚೆನೆ ನಮ್ಮ ಮಂಗಳೂರು ಘಟಕದ ಆ ಒಂಜಿ ಎಲ್ಲಿಯ ಕನಸಿನ ಕೂಸು ಅಂಚೆನೆ ಆ ಒಂಜಿ ಘಟಕ ಆವಡಂಡ ನಮ್ಮ ಮಂಗಳೂರು ಘಟಕ ಅಂಚೆನೆ ಕೇಂದ್ರ ಸಮಿತಿ ಆಶ್ರಯದ ಆದಿತ್ತಂಡು ಅಪ್ಪಾಗ ಸ್ಟಾರ್ಟಿಂಗ್ ಎಲ್ಲ ಈ ಕಾರ್ಯಕ್ರಮ ಬತ್ತಿತ್ತೆ ಅಲ್ಪೊಡ್ದು ಇತ್ತೆ ಪನ್ಲಕ್ಕನೆ ನಮ್ಮ ಆ ಕೇಂದ್ರ ಸಮಿತಿಗೆ ಕೆಲವೊಂಜಿ ಮಸ್ತ್ ಆ ಮಲ್ಲ ಆ ಒಂಜಿ ಹುದ್ದೆಲೆಗೆ ನಮ್ಮ ಮುಲ್ತು ಘಟಕಗಳ ಪೋತಡು ಎಕಟ್ ಪನ್ಲಕ್ಕನೆ ಕುಸುಮಾಕರ್ ಅಂಚೆನೆ ಬೇತೆ ಬೇತೆ ಅಧ್ಯಕ್ಷರನ್ನು ಕೊಡ್ತಡು ನಿಖಿಲಿಗೆ ಪೂರಿರೆಗ್ಲ ಈ ಘಟಕದ ನಮ್ಮ ಮಂಗಳೂರು ಘಟಕರು ಸುವರ್ಷಕರೊಂದಲ್ಲೇ ಸುರುಕಾದ ನಮ್ಮ ಈ ದುಂಬುದ ವರ್ಷದ ಕರಿನ ವರ್ಷದ್ದು ಎಡ್ಡೆಡ್ಡೆ ಕಾರ್ಯಕ್ರಮ ಅಂಚಿನ ಸುಂದರಣ್ಣ ಅಂಚನೆ ನಿತಿನೇಂದ್ರ ಅವೇ ರೀತಿಯಾದ ನನ್ನ ದುಂಬುಗು ಕಾರ್ಯವಹಿಸಿನ ಅಂಚಿನ ಅಧ್ಯಕ್ಷರಂಜನ ಲತೀಶ್ ಅಂಚನೆ ಜೀವನ್ ಮಕ್ಕಳಿಗೆ ಶುಭಾಶಯ ಕೊರೊಂದು ಪೂರೆಲ್ಲ ಮಸ್ತ್ ಪೂರೆಲ್ಲ ಎಡ್ಡೆನೆ ಪಂಡೇರು ಬೊಕ್ಕ ಮಸ್ತ್ ಅತಿಥಿನ ಕೊಲು ಎಡ್ಡೆ ವಿಷಯ ಮಸ್ತ್ ವಿಷಯದ ಬಗ್ಗೆ ಪಂಡೇರು ಅಕ್ಲಿಗ್ಲ ಆ ಒಂಜಿ ಗೌರವ ಕೊರೊಂದು ಅವಕಾಶಕ್ಕಾದ ವಂದನೆಗಳು ಮೂಡಿ ಬಂದಿದೆ. ಹಾಗೂ ನೂತನ ಅಧ್ಯಕ್ಷರುಗಳಾದ ಲತೀಶ್ ಸಂಕೊಳಿಗೆ ಮತ್ತು ಕಾರ್ಯದರ್ಶಿ ಜೀವನ್ ಕಾಸಿಂ ಬೆಟ್ಟು ಇವರ ಅವಧಿಯಲ್ಲಿ ಕೂಡ ಉತ್ತಮ ಕಾರ್ಯಕ್ರಮಗಳು ಮೂಡಿ ಬರಲಿ ಎಂದು ಮತ್ತು ಬ್ರಹ್ಮಶ್ರೀ ನಾರಾಯಣಗುಳ ಕೃಪಾಶೀವರಾದ ಇವರ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಮತ್ತು ನೂತನ ಅಧ್ಯಕ್ಷರಾದ ಲತೀಶ್ ಸಂಕೊಳಿಗೆ ಮತ್ತು ನೂತನ ಕಾರ್ಯದರ್ಶಿ ಜೀವನ್ ಕಾಸಿಂ ಬೆಟ್ಟು ಮತ್ತು ನೂತನ ಕೋಶಾಧಿಕಾರಿ ವಿನೀತಾ ಬಾಲಕೃಷ್ಣ ಮತ್ತು ನೂತನ ಪದಾಧಿಕಾರಿಗಳಿಗೆ ಪಣಂಬೂರು ಕುಳಾಯಿ ಘಟಕದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಯಶವಂತ್ ಕುಮಾರ್, ಕಾರ್ಯದರ್ಶಿ ಯುವಾಯಿನಿ ಪಣಂಬೂರು ಕುಳಾಯಿ ಘಟಕ. ಪಿತ್ತಿಪ್ಪುನ ಗಣ್ಯರೇ ಅಂಚನೆ ತೀರ್ಥ ಬಂದಲೆ ಇನಿತ ನೂತನ ಪದಗ್ರಹಣ ಸಮಾರಂಭ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅಧ್ಯಕ್ಷರೇನಂಚಿನ ಸುಂದರ್ ಸುವರ್ಣ ಬೆನ್ನ ತಂಡಗೂ ಅಂಚನೆ ನೂತನ ನಿಯೋಜಿತ ಅಧ್ಯಕ್ಷರೇನಂಚಿನ ಲತೀಶ್ ಎಂ ಮುಕುಲ್ನ ತಂಡಗೂ ಶುಭಾಶಯ ನಮ್ಮ ಕಂಕನಾಡಿ ಘಟಕದ ಅಧ್ಯಕ್ಷರನ್ನೆಲ್ಲಟು ಕೊರದಲೆ ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಾದೋಗು ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ಕೊಲ್ಯ ಘಟಕದ ಪದಗ್ರಹಣದ ವೇದಿಕೆ ಹಿಡಿತಿನ ಪದಾಧಿಕಾರಿಗಳೇ ಅಂಚನೆ ವೇದಿಕೆದ ಮುಂಭಾಗೊಡಿತಿನ ಯುವವಾಹಿನಿ ಮಿತ್ರರೇ ಯುವವಾಹಿನಿದ ಇನಿತ ನಿರ್ಗಮನದ ಅಧ್ಯಕ್ಷರನ್ನ ತಂಡಗೂ ಬಂಟ್ವಾಳ ಘಟಕದ ಪರವಾದ ಆರ್ಥಿಕ ಅಭಿನಂದನೆಯನ್ನು ಪಟ್ಟೊಂದು ಅಂಚನೆ ನೂತನ ಅಧ್ಯಕ್ಷರನ್ನ ಟೀಮುಗೂ ಬಂಟ್ವಾಳ ಘಟಕದ ಪರವಾದ ಶುಭಾಶಯನ ಪಂಡೊಂದು ಅಂಚನೆ ಕೇಂದ್ರ ಸಮಿತಿದ ಅಧ್ಯಕ್ಷರು ಎಂಕಲನೇ ಘಟಕದ ಅಧ್ಯಕ್ಷರು ರಾಜೇಶರು ಅರ ನಿರಂತರವಾದ ಘಟಕನ ದುಂಬುಕೊಣೊಂದುಲ್ಲೆರಿಗೆ ಅರೆಗೆ ಕಾರ್ಯದರ್ಶಿಯಾದ ಈ ಘಟಕದ ಸುಕುಮಾರ್ ಸಹಕಾರ ಮಲ್ತೊಂದುಲ್ಲೆರು ಅರೆಲ್ಲ ಈ ಪೂರ್ತೋಡು ಬಂಟ್ವಾಳ ಘಟಕದ ಪರವಾದ ಅಭಿನಂದಿಸುವ ಒಂದು ಅವಕಾಶವಾದ ಹೊಂದಿಸುವ ಒಂದಿಲ್ಲ. 22-23ನೇ ಸಾಲ್ಡ್ ಈ ಕೊಲ್ಯ ಘಟಕಗೂ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಅಧಿಕಾರಿಯಾದ ಇಂಕೊಂಚ ಅವಕಾಶ ದಿಕ್ಕಿರುತ್ತಲ್ಲ. ಆ ಸಂದರ್ಭದ ಸುಂದರ ಸುವರ್ಣರು ವಿಜಯವಾದಂಡ ಅವರೊಂದು ಶಾಂತ ಸ್ವಭಾವದಾರು ಎನ್ನ ಮುಲ್ಕಿದ ಊರ್ದಾರು ಯಾರು ದಯಪನಗ ಅವ್ರನ್ನ ಕಾಲೇಜ್ ವಿದ್ಯಾಭ್ಯಾಸ ಎಲ್ಲ ಅವ್ರ ಮುಲ್ಕಿಡೆ ಬಡಿದೀನಿ ಅಂಚಾದ ಅವ್ರನ್ನ ಅವಧಿಡು ಎಡ್ಡೆ ಕೆಲಸ ಆಪುಡು ಬಂದ್ಬಿಟ್ಟಿನ ನಂಬಿಕೆ ಇರ್ತದೆ ಅರೆಗೆ ನಾನು ಆ ಸಂದರ್ಭದ ಶುಭವನ್ನು ಹಾರೈಸಿದೆ. ಆಂಡ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಅವಾರ್ಡು ಅದು ದಂಡ ನಮ್ಮ ಯುವಾಣಿ ಕೇಂದ್ರ ಸಮಿತಿಗೆ ಜಾಗತಿಕ ಸಂದರ್ಭಡು ಸಂಪೂರ್ಣ ಎಂಕಲ ಬರಿ ಸಾಹಿತ್ಯದ ಎಂಕಲಿಗೆ ಪ್ರೋತ್ಸಾಹ ಸಹಕಾರ ಕೊಟ್ಟಿನ ಜಿದ್ದಿನ ಕೊಲ್ಯ ಘಟಕದ ಸುಂದರ ಸೋಣ ಅಂಚಿನ ಮಾತ ಕೊಲ್ಯ ಘಟಕದ ಸರ್ವ ಸದಸ್ಯರಿಗೆ ಅನ್ನು ಮುಲ್ಕಿ ಘಟಕದ ಪರವಾದ ಅಂಚನೆ ಎನ್ನ ಕೇಂದ್ರ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ನೆಲೆಟ್ಟು ಅಕಲಿಗೆ ಅಭಿಮಾನದ ಅಭಿವಂದನೆ ಸಂದೇಶ ಮಲ್ಪಡ ಇಚ್ಛೆ ಪಡೆಯುತ್ತಾರೆ. ನನ್ನ ದುಂಬದ ಅವಧಿಡು ಇನಿ ಲತೀಶ್ ಸಂಕೋಳಿಗೆ ಬಾರಿ ಪೊರ್ಲುದ ಪಾತ್ರನ ಮಲ್ಪ ನಮ್ಮ ದುಂಬುದಿಯರು ನನ್ನ ದುಂಬದ ದಿನಟು
ಓವೆ ಒಂಜಿ ಸಂದೇಹ ಹೆಜ್ಜಿ ಈ ಘಟಕನು ಅತ್ಯಂತ ಎತ್ತರದ ಮಟ್ಟಕ್ಕೆ ಕೊನಪೇರು ಬಂದಿನ ನಂಬಿಕೆಯನ್ನು ಅಂಚನೆ ಲತೀಶ್ ಸಂಗೊಳ್ಳಿಗೆ ಅಂಚನೆ ಕರಿನ ವರ್ಷ ವಿಜಯಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭಡು ಎಂಗಲಟಗೂ ವಿಶ್ವಕುಮಾರ್ ಪ್ರತಿನಿಧಿ ಸದಸ್ಯರಾದ ಬೇಲೆ ಬಂದಿನ ಅಂಚಿನ ಜೀವನ್ ಆರು ಕಾರ್ಯದರ್ಶಿ ಆದ ಈ ಒಂದು ಘಟಕವನ್ನು ಮುನ್ನಡೆಸಾರಲ್ಲರು ಈ ತಂಡಗೂ ಮಾತ್ರೆಗಳ ಎನ್ನಗಳ ಮುಲ್ಕಿ ಘಟಕದ ಅಧ್ಯಕ್ಷರಲ್ಲ ಈ ಸಂದರ್ಭ ಅರ್ನ ಪರವಾದ ಎನ್ನ ವೈಯಕ್ತಿಕ ಪರವಾದ ಶುಭಾಶಯ ಕೋರೋದು ಅವಕಾಶಗಳು ಒಂದು ದಿವಸ ಒಂದಲ್ಲೇ ಗೋಪಾಲಕೊಂಡನ ಬಿರ್ಲಾ ಮಿತ್ತೂರು ಮತ್ತು ಚಾವಟಿಗೆ ಬರಡು ಬಂದು ಏನೊಂದಿಲ್ಲ ಗಣೇಶ್ ಎಸ್ ಜಿಗೆ ಬತ್ತು ಒಂಜಿ ಎಂಕಲ್ನ ಒಂದು ಕಾಣಿಕೆ ಕೇರನಲ್ಲ ಶ್ರೀಮತಿ ಡಾಕ್ಟರ್ ಪ್ರಮೋದ ಲಕ್ಷ್ಮಣ್ ಕ್ಲಿನಿಕಲ್ ಹೆಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂಚನೆ ಕೇಂದ್ರ ಸಮಿತಿದ ಅಧ್ಯಕ್ಷರಾಯಿನಂಚಿನ ಶ್ರೀ ರಾಜೇಶ್ ಬಿ ಅಂಚನೆ ಕಾರ್ಯಕ್ರಮದ ಉದ್ದಿಪನ ಮಂದಿನಂಚಿನ ಶ್ರೀಯುತ ವೇಣುಗೋಪಾಲ್ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಉಂಡೆತ ಗುರ್ಕಾರ್ಲು ಐನ ಶ್ರೀಯುತ ಹರೀಶ್ ಮುಂಡೋಳಿ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ನೆತ್ತ ಗುರ್ಕಾರ್ದಿ ಐನಂಚಿನ ಶ್ರೀಮತಿ ರೇವತಿ ವಿಶ್ವನಾಥ್ ಕುಂಪಲ ಅಂಚನೆ ಸಂಘಟನಾ ಕಾರ್ಯಂತರರು ಯುಐನ್ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಶ್ರೀಮತಿ ನಯನಾ ಸುರೇಶ್ ಎಂಬೆರೆಗ್ಲ ನೆಂಪುದ ಕಾಣಿಕೆ ಕೊರ್ದು ಗುರ್ಕಾರ್ಲು ಎಡ್ಡೆಪುಲ್ನ ಬೈಕೇರಿ ರಮನಾಥ್ ಕೋಟೆಕಾರ್ ನಿಜರ್ನಾರ್ನ ಧರ್ಮಪತ್ನಿ ಬತ್ತದ ಒಂಜಿ ಇಲ್ಲ ನೆಂಬುದ ಕಾಣಿಕೆ ಘಟಕ ಮುಲ್ತ ನೂತನ ಪದಾಧಿಕಾರಿಗಳನ್ನ ಪದಗ್ರಹ ಸಮಾರಂಭದ ಗುರ್ಕಾರ್ನೆ ವಯಸ್ಸಿನಂಚಿನ ಶ್ರೀ ಸುಂದರ್ ಸುವರ್ಣ ಗುರ್ಕಾರ್ಲು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಬೆರಗು ಉಡಲ್ದಿರ್ಜಿ ಸೊಲ್ಮೇನ್ ಸಂಧಾನ ಅಂತಂದಲ್ಲೇ ಅಂಚನೆ ಇನಿ ಪದ ಪ್ರಧಾನ ಮಂತ್ರಿನಂಚಿಂತ ಶ್ರೀ ರಾಜೇಶ್ ಬಿ ಗುರ್ಕಾರ್ಲು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಬೆರೆಗ್ಲ ಯಾನು ಉಡಲ್ದಿಂಜಿ ಸೊಲ್ಮೇನ್ ಸಂದಾಯಿತ ಮಂತಂದಲ್ಲೇ ಅಂಚನೆ ಇನಿ ಈ ಚಾವಡಿಡು ಮಲ್ಲಬಿನ್ನೆರಾದುಪ್ಪುನಂಚಿಂತ ನಮ್ಮ ಈ ಕಾರ್ಯಕ್ರಮವನ್ನು ಉದಿಪನ ಮಂತಿನ ಶ್ರೀ ವೇಣುಗೋಪಾಲ್ ಕೊಲ್ಯ ಗುರ್ಕಾರ್ಲು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಸೋಮೇಶ್ವರ ಬೇರೆಗ್ಲ ಉಡಲ್ದಿಲ್ಜಿ ಸೊಲ್ಮೇಲ್ ಸಂಧಾನದಲ್ಲೇ ಅಂಚನೆ ಮಲ್ಲ ಬಿನ್ನೆರಾದುಪ್ಪುನಂಚಿಂತ ಶ್ರೀಮತಿ ಡಾಕ್ಟರ್ ಪ್ರಮೋದ್ ಲಕ್ಷ್ಮಣ್ ಕ್ಲಿನಿಕಲ್ ಹೆಡ್ ಆ್ಯಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ MBBS DGONB ಫೆಲೋಶಿಪ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಬೇರೆಗ್ಲ ಯಾನು ಸೊಲ್ಮೇಲ್ ಸಂಧಾಯಿತ ಮತ್ತೊಂದಲ್ಲೇ ಅಂಚನೆ ಬಿನ್ನೆರಾದುಪ್ಪುನಂಚಿಂತ ಶ್ರೀ ದೀವಿತ್ ಎಸ್ ಕೋಟ್ಯಾನ್ ಪೆರಾಡಿ ಯುವ ಸಾಹಿತಿ ಬೊಕ್ಕ ಯಕ್ಷಗಾನ ನಾಟ್ಯಗುರು ಬೇರೆಗ್ಲ ಸೊಲ್ಮ ಸಂದಾಯಿತ ಮತ್ತೊಂದಲ್ಲೇ ಅಂಚನೆ ನಮ್ಮೊಟ್ಟಗುಪ್ಪುನಂಚಿಂತ ಶ್ರೀ ಹರೀಶ್ ಮುಂಡೋಳಿ ಗುರ್ಕಾರ್ಲು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಲಿ ಸೋಮೇಶ್ವರ ಇದೇಗ್ಲ ಸೊಲ್ಮೇಲು ಅಂಚನೆ ನಮ್ಮೊಟ್ಟಿಗೆ ಉಲ್ಲೇರು ಶ್ರೀಮತಿ ರೇವತಿ ವಿಶ್ವನಾಥ್ ಕುಂಪಲ ಗುರ್ಕಾರ್ಲು ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಲಿ ಸೋಮೇಶ್ವರ ಇದೇಗ್ಲ ಸೊಲ್ಮೆ ಸಂದಾಯಿತ ಮತ್ತೊಂದಲ್ಲೇ ಜೊತೆಗೂ ನಮ್ಮೊಟ್ಟಿಗುಲ್ಲೇರು ಶ್ರೀಮತಿ ನಯನಾ ಸುರೇಶ್ ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಇದೇಗ್ಲ ಸೊಲ್ಮೆ ಸಂದಾಯಿತ ಮತ್ತೊಂದಲ್ಲೇ ಅಂಚನೆ ನಮ್ಮೊಟ್ಟಿಗುಲ್ಲೇರು ನಮ್ಮ ನೂತನ ಅಧ್ಯಕ್ಷರಾಯಿನಂಚಿತ ಶ್ರೀ ಲತೀಶ್ ಎಂ ಸಂಕೋಳಿಗೆ ನೂತನ ಅಧ್ಯಕ್ಷರು ಇದೇಗ್ಲ ಸೊಲ್ಮೇಲು ಅಂಚನೆ ನಮ್ಮೊಟ್ಟಿಗುಲ್ಲೇರು ಶ್ರೀ ನತೀನ್ ಕರ್ಕೇರ ಕಾರ್ಯದರ್ಶಿ 2022-23 ಸಾಲಿದ ಇದೇಗ್ಲ ಸೊಲ್ಮೆ ಸಂದಾಯಿತ ಮತ್ತೊಂದಲ್ಲೇ ಅಂಚನೆ ಇನಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಮಿತಿದ ನಮ್ಮ ಕಾರ್ಯದರ್ಶಿ ಜೊತೆಗೆ ಇಂಕ್ಲನ ಸದಸ್ಯರಾಯನಿಂಚಿತ ಕುಸುಮಾಕರ್ ಕುಂಪಲ್ ಜೊತೆಗೆ ಕೇಂದ್ರ ಸಮಿತಿದ ಬೇತೆ ಪದಾಧಿಕಾರಿಗಳು ನಿಖುಲ್ಲ ಬೈದರು ನಿಖಿಲೇಗ್ಲ ಯಾನು ಸೊಲ್ಮೆ ಸಂದಾಯಿತ ಮತ್ತೊಂದಲ್ಲೇ ಅಂಚನೆ ಬೇತೆ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿ ಜೊತೆಗೆ ಸದಸ್ಯರು ಬೈದರು ನಿಖಿಲೇಗ್ಲ ಯಾನು ಸೊಲ್ಮೆ ಸಂದಾಯಿತ ಮತ್ತೊಂದಲ್ಲೇ ಅಂಚನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಮುಲ್ತ ಟ್ರಸ್ಟ್ ನಕಲು ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಮುಲ್ತ ಕಾರ್ಯದರ್ಶಿ ಬಕ್ಕ ಮಾತಾ ಸದಸ್ಯರು ಅಂಚನೆ ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ಮುಲ್ತ ಗರ್ವಾಧ್ಯಕ್ಷರು ಬಕ್ಕ ಕಾರ್ಯದರ್ಶಿ ಅಂಚನೆ ಮಾತಾ ಸದಸ್ಯರ್ಲ ನಿಖಲು ಮೂಲುಲಾರು ನಿಖಲೇಗ್ಲ ಯಾನು ಉಡಲ್ ದಿರ್ಜಿ ಸೊಲ್ಮೇನ ಸಂಧಾನದಲ್ಲೇ ಜೊತೆಗೆ ಇನ್ನಿತ ಪೂಜಾ ಕಾರ್ಯಕ್ರಮ ಮಂಚಿನಂಚಿತ ಪೂಜಾ ಸಂಚಾಲಕರು ಜೊತೆಗೆ ಎಂಕ್ಲೆಗೆ ಮಾತೇಡ್ಲ ಹೆಲ್ಪ್ ಮಂತ್ನಂಚಿತ ಶ್ರೀ ಮಾಧವ್ ಪರ್ಯತೂರು ಇರಿಗ್ಲ ಯಾನು ಸೊಲ್ಮೆ ಸಂದಾಯಿತ ಮಂತಲ್ಲೇ ಅಂಚನೇನಿ ಪೊರ್ಲುದ ಧ್ವನಿ ಬೆಳಕುದ ವ್ಯವಸ್ಥೆ ಮಂತಿನಂಚಿತ SGKದ ಶ್ರೀ ಗಣೇಶ್ ಕಣ್ಣೀರ್ತೋಟ ಜೊತೆಗೆ ಅಕ್ಲೇನ ಸಿಬ್ಬಂದಿ ದಕ್ಲೆಗ್ಲ ಯಾನು ಸೊಲ್ಮೆ ಸಂದಾಯಿತ ಮಂತಂದಲ್ಲೇ ಜೊತೆಗೆ ಎಂಕ್ಲೆನ ಮಾಧ್ಯಮ ಮಿತ್ರರಾಯನ ಹೊಸಪುರ ಅಲ್ದ
ವಿದ್ಯಾಧರ್ ಶೆಟ್ಟಿ ಜೊತೆಗೆ ಅಕ್ಲೇನ ಸಿಬ್ಬಂದಿ ವರ್ಗದ ಕುಲ್ಲ ಇಂಕ್ಲ ಜೊತೆ ಉಳ್ಳೇರು ಅಕ್ಲೇಗ್ಲ ಸೊಲ್ಮೆ ಸಂದಾಯ ತಮ್ಮಂತಂದಲ್ಲೇ ಅಂಚನೆ ಎಂಕ್ಲೊಟ್ಟಿಗೂ ಎಂಕ್ಲಿನ ಮಾಧ್ಯಮ ಮಿತ್ರರಾಯನ ಶ್ರೀ ಮೋಹನ್ ಕುತ್ತಾರ್ಲ ಎಂಕ್ಲೊಟ್ಟಿಗೂ ಇಲ್ಲೇರು ರಿಪೋರ್ಟರ್ ವಿಡಿಗ್ಲ ಯಾನ ಸೊಲ್ಮೆ ಸಂದಾಯ ತಮ್ಮಂತಂದಲ್ಲೇ ಅಂಚನೆ ಇನ್ನಿತ ಈ ಪೊರ್ಲಕಂಠದ ಕಾರ್ಯಕ್ರಮವನ್ನು ನಿರೂಪಣೆ ಮಂತಿನ ಶ್ರೀ ಮುಖೇಶ್ ಕಿನ್ಯ ಜೊತೆಗೆ ಶ್ರೀಮತಿ ರಶ್ಮಿತಾ ಸನಿಲ್ ನಿಕ್ಲೇಗ್ಲ ಯಾನ ಉಡಲ್ದಿಂಜಿ ಸೊಲ್ಮೆ ಸಂದಾಯ ತಮ್ಮಂತಂದಲ್ಲೇ ಇನ್ನಿತ ಈ ಕಾರ್ಯಕ್ರಮಂಗ ಪೊರ್ಲ ಎರೆ ಕಾರಣ ಮಾತ ಯೋ ವಾಹಿನಿ ಮುಲ್ಪ ಸೇರ್ದಿನಂಚಿಂತ ಯೋ ವಾಹಿನಿ ಸದಸ್ಯರು ಜೊತೆಗೆ ಪ್ರತ್ಯಕ್ಷ ಬೊಕ್ಕ ಪರೋಕ್ಷವಾದ ಸಹಕಾರ ಕೊರ್ನಂಚಿಂತ ಮಾತೆರೆಗ್ಲ ಶ್ರೀ ನಾರಾಯಣ ಗುರು ಎಡ್ಡೆ ಆಶೀರ್ವಾದ ಮಲ್ಪಡು ಅಂಚನೆ ಎಡ್ಡೆ ನನಲ ನೆಕ್ಸ್ಟ್ ಇಯರ್ ಯೋ ವಾಹಿನಿ ಅನೇಕ ಕಾರ್ಯಕ್ರಮ ಮಲ್ಪಡು ಪಂಡದು ಮಾತೆರೆಗ್ಲ ಸೊಲ್ಮೆ ಸಂದಾಯ ತಮ್ಮಂತಂದಲು ಇನಿ ಕಾರ್ಯಕ್ರಮನು ಮುಗಿತಂದಲ್ಲೇ ಸೊಲ್ಮೆ